ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಎಲ್ಲರೂ ಕೂಡ ಒಂದು ಖುಷಿ ಸಂಭ್ರಮ ಸಡಗರ ಇಷ್ಟು ದಿನ ನಮ್ಮ ಮಂಗಳೂರಲ್ಲಿ ಮನೆ ಮಾಡಿತ್ತು. ಕಾರಣ ವಿಶ್ವವಿಖ್ಯಾತ ಮಂಗಳೂರು ದಸರಾ ಸಂಪನ್ನಗೊಂಡಿದೆ, ಸೋಮವಾರ ಸಂಪನ್ನಗೊಂಡಿದೆ. ಅದೇ ರೀತಿ ಸಂಭ್ರಮ ಸಡಗರ ಈ ಬಾರಿ ಇರುತ್ತಾ ಇಲ್ವಾ ಅನ್ನುವಂತಹ ಒಂದು ಗೊಂದಲ ಇತ್ತು, ಆತಂಕ ಇತ್ತು, ಭಯ ಇತ್ತು, ಬೇಸರ ಇತ್ತು, ಎಲ್ಲವೂ ಕೂಡ ಇತ್ತು. ಇದರ ನಡುವೆ ವಿಶ್ವವಿಖ್ಯಾತ ಮಂಗಳೂರು ದಸರಾ ಏನಿದೆ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿರುವಂತದ್ದು. ಕೊರೋನಾ ಮಹಾಮಾರಿಯ ಭೀತಿ ಆತಂಕದ ನಡುವೆ ಕೊರೋನಾದ ಸರ್ಕಾರ ಕೊಟ್ಟಿರುವಂತಹ ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಶ್ರೀ ಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ದಸರಾವನ್ನ ಸಂಭ್ರಮ ಮಾಡಲಾಯಿತು. ಅದೇ ರೀತಿ ಗೊತ್ತಿರುವಂತಹ ವಿಚಾರ, ಮಂಗಳೂರು ದಸರಾ ಅಂತ ಬಂದಾಗ ನಮ್ಮ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ತಾಸೆಯ ಪೆಟ್ಟಿನ ಸದ್ದು ದೊಡ್ಡ ಮಟ್ಟದಲ್ಲಿ ಮಾಡುತ್ತೆ. ಹೇಗೆ ವಿಶ್ವವಿಖ್ಯಾತಿಯನ್ನು ಪಡೆದಂತಹ ಮೈಸೂರು ದಸರಾದಲ್ಲಿ ಜಂಬೂ ಸವಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಅದೇ ರೀತಿ ನಮ್ಮ ಮಂಗಳೂರು ದಸರಾ ಅಂತ ಬಂದಾಗ ಇಲ್ಲಿ ಈ ಭಾಗದ ಹುಡುಗರು ಮೈಗೆ ಹಳದಿ ಬಣ್ಣ ಹಾಕಿಕೊಂಡು ಕಪ್ಪು ಪಟ್ಟಿಯನ್ನ ಬಳೆದುಕೊಂಡು ಮುಖಕ್ಕೆ ಒಂದು ಹುಲಿವೇಷದ ಒಂದು ಮುಖವಾಡ ಹಾಕಿಕೊಂಡು ರಸ್ತೆಗೆ ಇಳಿದ್ರು ಅಂತ ಹೇಳಿದ್ರೆ ಅಲ್ಲಿ ತಾಸೆಯ ಪೆಟ್ಟು ಬಂತು ಅಂತ ಹೇಳಿದ್ರೆ ದಸರಾ ಶುರು ಅನ್ನುವಂತಹ ವಿಚಾರ. ಅದೇ ರೀತಿ ಹುಲಿವೇಷ ದಸರಾ ಅಂತ ಬಂದಾಗ ಇರಲೇಬೇಕು. ಹುಲಿವೇಷ ಇಲ್ಲದ ದಸರಾ ನಾವು ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು, ಕಲ್ಪನೆಯೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯವೂ ಕೂಡ ಹೌದು. ಅದೇ ರೀತಿ ಈ ಬಾರಿಯ ಮಂಗಳೂರು ದಸರಾ ಒಂದು ಸರಳವಾಗಿ ಆಚರಣೆ ನಡೆಯಿತು, ಅದೇ ರೀತಿ ಸಂಭ್ರಮ ಕೂಡ ಅಷ್ಟೇ ಇತ್ತು. ಆದ್ರೆ ಈ ಬಾರಿಯ ಮಂಗಳೂರು ದಸರಾದಲ್ಲಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು, ಎಲ್ಲರ ಪ್ರಶಂಸೆಗೆ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಪೂಜಾರಿ ಪ್ರೇಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿ. ಎಸ್, ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ವಿಶ್ವವಿಖ್ಯಾತ ಮಂಗಳೂರು ದಸರಾ ಪಡಿಬೇಕು ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ಅದ್ದೂರಿಯಾಗಿರುವಂತಹ ದಸರಾ ಸಂಭ್ರಮ ನಡೆಯುತ್ತೆ. ಈ ಅದ್ದೂರಿಯಾಗಿರುವಂತಹ ದಸರಾ ಸಂಭ್ರಮದ ಹಿಂದಿರುವಂತಹ ರೂವಾರಿ ಅಂತ ಹೇಳಿದ್ರೆ ನವೀಕರಣದ ರೂವಾರಿ, ಆಧುನಿಕ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ನಾವೇನ್ ನೋಡ್ತೇವೆ ನೋಡಿ, ಇದರ ಒಂದು ಆಧುನಿಕ ಕುದ್ರೋಳಿ ಕ್ಷೇತ್ರದ ನವೀಕರಣದ ರೂವಾರಿ, ಅದೇ ರೀತಿ ಮಾಜಿ ಕೇಂದ್ರ ಸಚಿವರು, ಹೆಮ್ಮೆಯ ಜನನಾಯಕ ಕೂಡ ಹೌದು, ಶ್ರೀ ಬಿ ಜನಾರ್ದನ ಪೂಜಾರಿ ಅವರು. ಎಲ್ರು ಕೂಡ ಗೊತ್ತಿರುವಂತಹ ವಿಚಾರ. ಎಲ್ರು ಕೂಡ ಈ ಜನಾರ್ದನ ಪೂಜಾರಿ ಅವರು ಬರ್ತಾರೆ ಅಂತ ಬಂದಾಗ ಎದ್ದು ನಿಂತು ಕೈ ಮುಗಿತಾರೆ. ಕಾರಣ ನಿಷ್ಕಲ್ಮಶವಾಗಿರುವಂತಹ ಮನಸ್ಸಿನ ಪ್ರಾಮಾಣಿಕವಾಗಿರುವಂತಹ ರಾಜಕಾರಣಿ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು. ಅದೇ ರೀತಿ ಇಷ್ಟು ವೈಭವದಿಂದ ಇತಿಹಾಸದ ಪುಟಗಳಲ್ಲಿ ಮಂಗಳೂರು ದಸರಾ ದಾಖಲಾಗುತ್ತೆ ಅಂತ ಹೇಳಿದ್ರೆ ಆ ಜನಾರ್ದನ ಪೂಜಾರಿ ಜನನಾಯಕನ ಕೊಡುಗೆ ಅಪೂರ್ವವಾಗಿರುವಂತದ್ದು. ಅದೇ ರೀತಿ ಈ ಬಾರಿಯ ಮಂಗಳೂರು ದಸರಾ ಅದ್ದೂರಿಯಾಗಿತ್ತು. ಈ ಸಂಭ್ರಮದಲ್ಲಿ ಅನೇಕ ಹುಲಿವೇಷ ತಂಡಗಳು ಭಾಗವಹಿಸಿತ್ತು. ಕೋವಿಡ್ ಮಾರ್ಗಸೂಚಿಗಳ ಪ್ರಕಾರ ಈ ಬಾರಿ ಸರ್ಕಾರ 14 ಹುಲಿವೇಷ ತಂಡಗಳಿಗೆ ಹರಕೆಯ ರೂಪದಲ್ಲಿ ಹುಲಿವೇಷ ಕುಣಿತ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಹೇಳಿತ್ತು. ಹೀಗಾಗಿ ಒಂದು ಹುಲಿವೇಷದ ತಂಡದಲ್ಲಿ ಹೆಮ್ಮೆಯ ಹುಲಿವೇಷಧಾರಿಯ ಚಿತ್ರ ಏನಿದೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು, ಜನರ ಪ್ರಶಂಸೆಗೆ ಪಾತ್ರವಾಗಿತ್ತು. ಆ ಹುಲಿವೇಷಧಾರಿಯ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ, ಆ ಹುಲಿವೇಷ ತಂಡದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ, ಆ ಹುಲಿವೇಷಧಾರಿಯ ಅದ್ಭುತವಾಗಿರುವಂತಹ ಚಿತ್ರ ಬಿಡಿಸಿದಂತಹ ಕಲಾವಿದನ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಇದ್ದೇವೆ. ಅಷ್ಟಕ್ಕೂ ಕೂಡ ಯಾವ ಹುಲಿವೇಷ ಏನ್ ಕಮಾಲ್ ಮಾಡಿದೆ, ಯಾವ ರೀತಿ ಪ್ರಶಂಸೆಗೆ ಪಾತ್ರವಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಹುಲಿವೇಷಧಾರಿಯ ಹೊಟ್ಟಿಗೆಲ್ಲಿ ಮೂಡಿ ಬಂದ ಜನನಾಯಕ, ಮೆಚ್ಚುಗೆ ಪಡೆದ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಚಿತ್ರ. ಜನಗಳು ಕಣ್ಣ ಬಿಟ್ಟು ಬರೋದನ್ನ ಕಾರಣ ಶ್ರೀ ಬಿ ಜನಾರ್ದನ ಪೂಜಾರಿ. ನವರಾತ್ರಿ ಬಂತಂದ್ರೆ ಸಾಕು ಕರಾವಳಿ ಭಾಗದಲ್ಲಿ ದುರ್ಗೆಯ ವಾಹನ ಹುಲಿವೇಷ ತಂಡಗಳದ್ದೇ ಸದ್ದು. ಈ ಬಾರಿ ಕೊರೋನಾ ಹಿನ್ನೆಲೆ ಮಾರ್ಗಸೂಚಿಗಳ ಪ್ರಕಾರ ಸರ್ಕಾರದಿಂದ ಹುಲಿವೇಷಕ್ಕೆ ಅವಕಾಶ ನೀಡಲಾಗಿತ್ತು. ಸೋಮವಾರದಂದು ವಿಶ್ವವಿಖ್ಯಾತ ಮಂಗಳೂರು ದಸರಾ ಸಂಪನ್ನಗೊಂಡಿದ್ದು, ಈ ಸಂದರ್ಭ ಅನೇಕ ಹುಲಿವೇಷ ತಂಡಗಳು ಜನರ ಮನಸೂರೆಗೊಂಡಿದೆ. ಅದರಲ್ಲೂ
ಈ ಬಾರಿ ಕೋವಿಡ್ ಹಿನ್ನೆಲೆ ಕೆಲವೇ ತಂಡಗಳಿಗಷ್ಟೇ ಹುಲಿ ವೇಷಕ್ಕೆ ಅವಕಾಶ ನೀಡಲಾಗಿದ್ದು, ಈ ಹರಕೆ ಕುಣಿತದಲ್ಲಿ ಸುಮಾರು 14 ಹುಲಿವೇಷ ತಂಡಗಳು ಶ್ರೀದೇವರ ಸನ್ನಿಧಿಯಲ್ಲಿ ತಮ್ಮ ತಂಡಗಳ ಪ್ರದರ್ಶನ ನೀಡಿದ್ರು. ಕೋವಿಡ್-19 ಹಿನ್ನೆಲೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಒಂದೊಂದು ತಂಡಕ್ಕೆ ಕುಣಿತಕ್ಕೆ 10 ನಿಮಿಷಗಳ ಕಾಲಾವಕಾಶ ನೀಡಲಾಗಿತ್ತು. ಅದರಲ್ಲೂ ಈ ಬಾರಿ ಶಿವ ಫ್ರೆಂಡ್ಸ್ ಹುಲಿವೇಷ ತಂಡದ ಒಂದು ಹುಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾರಣ ಆ ಒಂದು ಹುಲಿವೇಷಧಾರಿ. ಹೌದು, ಹುಲಿವೇಷಧಾರಿಗಳ ಹೊಟ್ಟೆಯಲ್ಲಿ ಹುಲಿ, ಸಿಂಹ, ಶಾರದೆ, ನವಿಲು ಹೀಗೆ ವಿವಿಧ ಚಿತ್ರಗಳನ್ನ ಬಿಡಿಸಲಾಗುತ್ತೆ. ಆದರೆ ಈ ತಂಡದಲ್ಲಿ ಆಧುನಿಕ ಶ್ರೀ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ನವೀಕರಣ ರೂವಾರಿ, ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿಯವರ ಚಿತ್ರವನ್ನ ಬಿಡಿಸುವ ಮೂಲಕ ಈ ತಂಡ ಹಿರಿಯ ನಾಯಕನಿಗೆ ವಿಶೇಷ ಗೌರವ ಸಲ್ಲಿಸಿದೆ. ಹಿರಿಯ ನಾಯಕನಿಗೆ ಗೌರವ ಸಲ್ಲಿಸಿದ ಶಿವ ಫ್ರೆಂಡ್ಸ್ ಬಗ್ಗೆ ತಾರನಾಥ ಆಚಾರ್ಯ ಕುಂಚದಲ್ಲಿ ಮೂಡಿಬಂದ ಕಲಾತ್ಮಕ ಚಿತ್ರ. ಇನ್ನು ಈ ಹುಲಿವೇಷದ ಹೊಟ್ಟೆಯಲ್ಲಿ ಮೂಡಿಬಂದ ಈ ಚಿತ್ರ ಶಿವ ಫ್ರೆಂಡ್ಸ್ ರಿಜಿಸ್ಟರ್ಡ್ ಇವರ ಹುಲಿವೇಷದಲ್ಲಿ ಚಿತ್ರಕಲಾವಿದ ಮಂಜೇಶ್ವರ ನಿವಾಸಿ ತಾರನಾಥ ಆಚಾರ್ಯ ಕಡಂಬಾರು ಅವರ ಕುಂಚದಲ್ಲಿ ಕಲಾತ್ಮಕವಾಗಿ ಮೂಡಿಬಂದಿದ್ದು, ಕಲಾವಿದನ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿದ್ದು ಮಾತ್ರವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಈ ಹುಲಿವೇಷಧಾರಿಯ ಫೋಟೋ ಮತ್ತು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಜೊತೆಗೆ ಕಲಾ ಪ್ರೇಮಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಎಸ್, ಇದು ಹುಲಿವೇಷಧಾರಿಯ ಹೊಟ್ಟೆಯಲ್ಲಿ ಮೂಡಿ ಬಂದಿರುವಂತಹ ಜನನಾಯಕ ಶ್ರೀ ಬಿ ಜನಾರ್ದನ ಪೂಜಾರಿ ಅವರ ಅದ್ಭುತವಾಗಿರುವಂತಹ ಚಿತ್ರ. ಅವರು ಹಸನ್ಮುಖಿಯಿಂದ ಕೂಡಿರುವಂತಹ ಚಿತ್ರ ಹುಲಿವೇಷಧಾರಿಯ ಹೊಟ್ಟೆಯಲ್ಲಿ ಮೂಡಿ ಬರ್ತಾ ಇತ್ತು. ಅದೇ ರೀತಿ ನಾವೆಲ್ಲರೂ ಕೂಡ ನೋಡಿದ್ದೇವೆ, ದಸರಾ ಅಂತ ಬಂದಾಗ ಹುಲಿವೇಷಗಳು ಇರಲೇಬೇಕು. ಆ ಹುಲಿವೇಷಗಳ ಹೊಟ್ಟೆಯಲ್ಲಿ ಚಿತ್ರ ವಿಚಿತ್ರವಾಗಿರುವಂತಹ ವಿವಿಧ ರೀತಿಯ ಚಿತ್ರಗಳನ್ನು ನಾವು ನೋಡಿದ್ವಿ. ಹುಲಿಯ ಚಿತ್ರ, ಸಿಂಹದ ಚಿತ್ರ ಅಥವಾ ನವಿಲಿನ ಚಿತ್ರ, ಇತರ ದೇವರುಗಳ ಚಿತ್ರವನ್ನು ನಾವು ನೋಡಿದ್ವಿ. ಅದೇ ರೀತಿ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿ ಜನನಾಯಕನಿಗೆ ಒಂದು ಅದ್ಭುತವಾಗಿರುವಂತಹ ಗೌರವವನ್ನ ಈ ಒಂದು ತಂಡ, ಹುಲಿವೇಷದ ತಂಡ ಕೊಟ್ಟಿದೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಅವರೊಂದು ಯೋಚನೆ ಏನಿದೆ, ಈ ಯೋಚನೆಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ನಮ್ಮ ಕಣ್ಣ ಮುಂದಿರುವಂತಹ ಜನನಾಯಕ, ಆ ಜನನಾಯಕ ಗೌರವ ಕೊಟ್ಟಿದ್ದಾರೆ ಹುಲಿವೇಷದ ವೇಷಧಾರಿಯ ಹೊಟ್ಟೆಯಲ್ಲಿ ಜನಾರ್ದನ ಪೂಜಾರಿ ಅವರ ಚಿತ್ರ ಬಿಡಿಸುವ ಮೂಲಕ. ಈ ಒಂದು ಅದ್ಭುತವಾಗಿರುವಂತಹ ಕಲಾವಿದನ ಕಲಾ ಚಾತುರ್ಯ ಏನಿದೆ, ಇದಕ್ಕೆ ಎಲ್ಲರೂ ಕೂಡ ಪ್ರಶಂಸೆಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆ ಒಂದು ತಂಡ ಏನಿದೆ, ಆ ಒಂದು ತಂಡಕ್ಕೂ ಕೂಡ ಎಲ್ಲರೂ ಕೂಡ ಪ್ರಶಂಸೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆ ತಂಡದ ಅಧ್ಯಕ್ಷರು, ಅದೇ ರೀತಿ ಅದ್ಭುತವಾಗಿರುವಂತಹ ಕಲಾವಿದರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಮೊದಲದಾಗಿ ಈ ಒಂದು ಅದ್ಭುತವಾಗಿರುವಂತಹ ಚಿತ್ರ ಏನಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ಒಂದು ವೈರಲ್ ಆಗ್ತಾ ಇರುವಂತಹ ಚಿತ್ರದ ಹಿಂದಿರುವಂತಹ ಶಕ್ತಿ ಅಂತ ಹೇಳಿದ್ರೆ ಅದ್ಭುತವಾಗಿರುವಂತಹ ಕಲಾವಿದ ತಾರನಾಥ ಆಚಾರ್ಯ ಅವರು, ಮಂಜೇಶ್ವರದ ತಾರನಾಥ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಾರನಾಥ ಆಚಾರ್ಯ ಅವರಿಗೆ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಎಸ್ ಸರ್, ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ. ಈ ಒಂದು ಅದ್ಭುತವಾಗಿರುವಂತಹ ಒಂದು ಚಿತ್ರ ಬಿಡಿಸಬೇಕು, ಹುಲಿಯ ಹೊಟ್ಟೆಯಲ್ಲಿ ಅದ್ಭುತವಾಗಿರುವಂತಹ ಚಿತ್ರ ಬರಬೇಕು ಅಂತ ಇದ್ರೆ ಈ ಒಂದು ತಂಡದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ರಾಜೇಶ್ ಬರ್ಕೆ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ರಾಜೇಶ್ ಬರ್ಕೆ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ನಮಸ್ತೆ. ಎಂಚುಲಾರ ಸರ್? ಆರಾಮತ್ತೆ ಸರ್. ಎಸ್, ಅದೇ ರೀತಿ ಖುಷಿಯ ವಿಚಾರ, ಮಂಗಳೂರಿನಲ್ಲಿರುವಂತಹ ಶಿವ ಫ್ರೆಂಡ್ಸ್ ಬರ್ಕೆ ಏನಿದೆ, ಅದ್ಭುತವಾಗಿರುವಂತಹ ಹುಲಿಯ ವೇಷಧಾರಿಯ ಹೊಟ್ಟೆಯಲ್ಲಿ ಶ್ರೀ ಬಿ ಜನಾರ್ದನ ಪೂಜಾರಿ ಅವರ ಚಿತ್ರ ಬಿಡಿಸಿದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇತ್ತು. ಎಲ್ಲರೂ ಕೂಡ ಪ್ರಶಂಸೆಯ ಮಾತುಗಳನ್ನು ಹೇಳ್ತಾ ಇದ್ರು ಈ ಒಂದು ತಂಡಕ್ಕೆ. ಅದೇ ರೀತಿ ಕಲಾವಿದನಿಗೆ ಈ ಒಂದು ಯೋಚನೆಯ ಬಗ್ಗೆಯೂ ಕೂಡ, ಅದೇ ರೀತಿ ಅನೇಕ ಜನರಿಗೆ ಇವರಿಗೆ ಒಂದು ಶುಭ ಹಾರೈಕೆಗಳನ್ನ ಹಾರೈಕೆ ಮಾಡಬೇಕು, ಅದೇ ರೀತಿ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದು ಅನೇಕ ಜನರಿಗೆ ಆಸೆ ಇತ್ತು. ಆದ್ರೆ ಸಿಗ್ಲಿಲ್ಲ ಅನ್ನುವಂಥದ್ದು ವೇದಿಕೆ, ನಮ್ಮ ಕುಡ್ಲ ವಾಹಿನಿ ವೇದಿಕೆ ಕಲ್ಪಿಸಿ ಕೊಟ್ಟಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆಗಳು, ಅದೇ ರೀತಿ ಈ ಒಂದು
ಅದ್ಭುತವಾಗಿರುವಂತಹ ಯೋಚನೆ ಏನ್ ಮಾಡಿದ್ದಾರೆ. ಹುಲಿವೇಷಧಾರಿಯ ಹೊಟ್ಟೆಯಲ್ಲಿ ಜನಾರ್ದನ ಪೂಜಾರಿ ಅವರ ಚಿತ್ರ ಏನಿದೆ ವೈರಲ್ ಆಗ್ತಾ ಇದೆ. ಎರಡು ಮಾತುಗಳನ್ನ ಮಾಡಬಹುದು, ಮಾತಾಡಬಹುದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಕರೆ ಮಾಡಬಹುದು, ಮಾತನಾಡಬಹುದು ನೇರವಾಗಿ ಅಂತ ಹೇಳ್ತಾ ನೇರವಾಗಿ ಮಾತಾಡಬೇಕು. ಅದೇ ರೀತಿ ತಾರನಾಥ್ ಆಚಾರ್ಯ ಅವರು ಮೊದಲನೇದಾಗಿ ತಮ್ಮ ಜೊತೆನೆ ಮಾತನಾಡಬೇಕು. ಇಂದು ಅದ್ಭುತವಾಗಿರುವಂತಹ ಚಿತ್ರ ಅದ್ಭುತ ಆಗಿದೆ ಸರ್. ಏನ್ ಹೇಳ್ತೀರಾ ಸರ್? ಇಷ್ಟು ವೈರಲ್ ಆಗ್ತಾ ಇದೆ, ಎಲ್ಲರೂ ಕೂಡ ಪ್ರಶಂಸೆಯನ್ನ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಅಭಿನಂದನೆಗಳು. ಈ ಒಂದು ಅನೇಕ ಚಿತ್ರಗಳನ್ನು ಬಿಡಿಸ್ತಾರೆ, ನಾನು ಆಗ್ಲೇ ಹೇಳಿದೆ, ಹುಲಿಯ ಹೊಟ್ಟೆದಲ್ಲಿ ಇನ್ನೂ ಅನೇಕ ಚಿತ್ರಗಳು ಬರುತ್ತೆ. ಆದ್ರೆ ಜನಾರ್ದನ ಪೂಜಾರಿ ಅವರ ಚಿತ್ರ ಬಂದಿರುವಂತಹ ಒಂದು ಹಿನ್ನೆಲೆ ಉದ್ದೇಶ ಏನ್ ಸರ್? ಫಸ್ಟ್ ನಮಗೆ ಇವರು ರಿತೇಶ್ ಶೆಟ್ಟಿ ಮತ್ತೆ ರಿತೇಶ್ ಶೆಟ್ಟಿ ಕುದ್ರೋಳಿ, ನಾಗರೇಶ್ ಶೆಟ್ಟಿ ಕೊಟ್ಟಾರಿ ಬರ್ಕಿ, ಇವರು ಜಯಪ್ರಸಾದ್ ಆಚಾರ್ಯ ಕೋಟೆಕಾರ, ಇವರು ದೊಡ್ಡ ಕಲಾವಿದರು. ಅವರಿಗೆ ಕರೆ ಮೂಲಕ ಈಗ ಒಂದು ಆರ್ಟ್ ಮಾಡಬೇಕು ಹಾಗೆ ಅವರು ನನಗೆ ಅಲ್ಲಿಂದ ನನಗೆ ಕರೆ ಮಾಡಿ ಹೇಳಿದ್ರು, ಈಗೀಗ ಒಂದು ಚಿತ್ರ ಮಾಡಲಿಕ್ಕೆ ಉಂಟು, ಹೋಗ್ಬೋದಾ ಅಂತೇಳಿ. ಸರಿ ಹೋಗುವ ಅಂತ ಹೇಳಿದೆ. ಯಾವಾಗ ಅಂತ ಹೇಳಿದ್ರೆ ಬೆಳಿಗ್ಗೆ. ಸರಿ, ಹಾಗೆ ನಾನು ಸ್ಟಾರ್ಟ್ ಮಾಡಿದೆ ಇಲ್ಲಿ. ಓಕೆ, ಈ ಚಿತ್ರ ಓಕೆ ಓಕೆ ಓಕೆ. ಇಲ್ಲಿ ಬಂದು ಮತ್ತೆ ಇವರು ಇಲ್ಲಿ ಬಂದು ಶಿವ ಫ್ರೆಂಡ್ಸ್ ರಿಜಿಸ್ಟರ್ ಇವರದ್ದು ಕ್ಲಬ್ನವರಿದ್ದಾರೆ. ಹಾಗೆ ಅವರು ಅಲ್ಲಿ ನನ್ನ ಮೀಟ್ ಮಾಡಿದ್ರು. ಹೇಳಿದ್ದು ಒಂದು 2 ಚಿತ್ರ ಇದು ಮಾಡಬೇಕು, ಜನಾರ್ದನ ಪೂಜಾರಿ ಅವರು. ಸರಿ ಮಾಡೋಣ ಅಂತೇಳಿ ನಂತರ ಮಧ್ಯಾಹ್ನ ಇದು ಮಾಡಿದೆ. ಅದಾದ ನಂತರ ಮಾಡಿ ಎಲ್ಲ ಆದ ನಂತರ ನಾನು ಹೊರಗಡೆ ಬಂದೆ, ಶಾಲೆಯಿಂದ ಹೊರಗೆ ನಾನು ಮೊಬೈಲ್ ಹೀಗೆ ನೋಡ್ತಿದ್ದೇನೆ. ನನ್ನ ಫ್ರೆಂಡ್ ನನ್ನ ಊರಿಂದ ಫೋಟೋ ಕಳಿಸಿದ್ದಾರೆ, ಖಾಲಿ ಫೋಟೋ ಮತ್ತು ಚಿತ್ರ ಮಾತ್ರ. ನನಗೆ ನೋಡಿ ಶಾಕ್ ಆಯ್ತು. ನನಗೆ ಯಾಕಂದ್ರೆ ಅವ್ರಿಗೆ ನನ್ನ ಫ್ರೆಂಡ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಾನು ಇಲ್ಲಿ ವರ್ಕ್ ಮಾಡೋದು ಗೊತ್ತಿಲ್ಲ, ಚಿತ್ರ ಇವರಿಗೆ ಹೇಗೆ ಸಿಕ್ಕಿದೆ ನಾನು ಹಾಗೆ ರಿಪ್ಲೈ ಮಾಡಿದೆ. ಕರೆಕ್ಟ್. ಆನಂತರ ಇನ್ನೊಂದು ನಂದು ಗ್ರೂಪ್ ಇದೆ, ಗಣೇಶ ಐಡಲ್, ಎಲ್ಲ ದೊಡ್ಡ ದೊಡ್ಡ ಶಿಲ್ಪಿಗಳ ಇದು ಕಾಂಟ್ಯಾಕ್ಟ್ ಇರುವ ಗಣೇಶ ಐಡಲ್. ಅದ್ರಲ್ಲಿ ನೋಡುವಾಗ ಮೀಡಿಯಾದಲ್ಲಿ ಇದನ್ನ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯ್ತು. ಇದು ಇಲ್ಲೆಲ್ಲ ಈಗೆಲ್ಲ ವೈರಲ್ ಆಯ್ತಾ ಅಂತ ಹೇಳಿ ಅಲ್ವಾ? ಭಾರಿ ಖುಷಿ ಆಯ್ತು ನನಗೆ ಅಲ್ವಾ? ಎಸ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ಈ ತರ ಎಲ್ಲ ಹೀಗೆ ನಾನು ಅಂದ್ರೆ ಇಷ್ಟು ಇದಕ್ಕೆ ಮೊದಲು ಎಷ್ಟೋ ನಾವು ಅದು ಇಂಥ ಚಿತ್ರ ಮಾಡಿದ್ದೇನೆ. ಕೇರಳ ಸೈಡ್ ಜಾಸ್ತಿ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾನೆ, ಇದು ಹುಲಿ ವರ್ಷ ಇದಕ್ಕೆ. ಅದು ಇದು ಓಕೆ ಓಕೆ. ಕೇರಳ ಸೈಡ್ ಅಲ್ಲೂ ಕೂಡ ಮಾಡ್ತೀರಾ ಹುಲಿ ವೇಷ? ಕೇರಳ ಸೈಡ್ ಅಲ್ಲಿ ತುಂಬಾನೇ ಅಲ್ಲೆಲ್ಲ ಜಾಸ್ತಿ ಈ ಶಾಪ್ ಓಪನಿಂಗ್ ಎಲ್ಲ ಹುಲಿವೇಷ ಎಲ್ಲ ಇದು ಮಾಡ್ತಾರೆ ವೆಲ್ಕಮ್ಗೆ. ಅದಕ್ಕೆ ಹುಲಿವೇಷ ಎಲ್ಲ ಇದು ಹೊರಡಿಸುವಾಗ ಅಲ್ಲೊಬ್ರು ಪಾಲಕನು ನಾರಾಯಣ ಅಂತೇಳಿ ಇದ್ದಾರೆ, ಹುಲಿ ನಾರಾಯಣ ಅಂತೇಳಿ ಅವರ ಹೆಸರು ಫೇಮಸ್. ಹಾಗೆ ಅವರ ಜೊತೆ ನಾನು ವರ್ಕ್ ಮಾಡ್ತಿದ್ದೇನೆ. ನಂತರ ಅವರು ಹೀಗೆ ಪ್ರೋಗ್ರಾಮ್ ಅಲ್ಲಿ ಇದ್ರೆ ಫೋನ್ ಮಾಡಿ ಹೇಳಿ ನಾನು ಹಾಗೆ ತುಂಬಾ ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಅಟೆಂಡ್ ಎಲ್ಲ ಇದು ಮಾಡಿದ್ದೇನೆ. ಹಾಗೆ ಅದು ನನಗೆ ಅದು ಓದು ನನಗೆ ಅಷ್ಟು ಖುಷಿ ಆಗಲಿಲ್ಲ. ನನಗೆ ಈ ಮಂಗಳೂರು ಇಲ್ಲಿ ಇದ್ದದ್ದು ನನಗೆ ಭಯಂಕರ ಒಂದು ಆಶ್ಚರ್ಯ ಆಯ್ತು. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಎಸ್, ನಿಜವಾಗ್ಲೂ ಕೂಡ ಒಂದು ಮಾತು ಹೇಳಿದ್ರು, ಗೊತ್ತಿರ್ಲಿಲ್ಲ ನಾನ್ ಮಾಡಿದಂತಹ ಚಿತ್ರ ಇಷ್ಟು ವೈರಲ್ ಆಗುತ್ತೆ ಅನ್ನೋದು, ಖುಷಿ ಆಗ್ತಾ ಇದೆ ಅನ್ನುವಂಥದ್ದು. ನಾನು ಮಾಡಿದ್ದೆ, ಹೇಳಿದ್ರು ಮಾಡ್ಲಿಕ್ಕೆ ನಾನು ಮಾಡಿದ್ದೆ, ಅಂಡ್ ತುಂಬಾ ವೈರಲ್ ಆಗ್ತಾ ಇತ್ತು ಅನ್ನೋದು ಖುಷಿಯ ವಿಚಾರ, ನಿಜವಾಗ್ಲೂ ಕೂಡ ಹೌದು. ಅದೇ ರೀತಿ ವೀಕ್ಷಕರ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ನಾನು ಸ್ವೀಕಾರ ಮಾಡ್ತೇನೆ, ಮುಖ ಬರ್ಪೆ ಸರ್ ಪಾತಿರುವೆ. ಸೊ ಅಂಚನೆ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಎಲ್ಲಿಂದ? ಲವಕುಮಾರ್ ಅಂತ, ಲವಕುಮಾರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಐಲದಿಂದ, ಉಪ್ಪಳದಿಂದ ಮಾತಾಡ್ತಾ ಇದ್ದೀನಿ. ಉಪ್ಪಳದಿಂದ. ನಮಸ್ತೆ ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್, ಉಪ್ಪಳದಿಂದ. ಯಕ್ಷಗಾನ ಹಿಮ್ಮೇಳ ವಾದಕ. ನಮಸ್ತೆ ನಮಸ್ತೆ ಸರ್, ಮಾತಾಡಿ. ಹಲೋ ಹಲೋ ಸರ್. ಸರ್, ಇದು ನಮ್ಮ ಹೆಮ್ಮೆಯ ಕಲಾವಿದ ತಾರನಾಥ ಆಚಾರ್ಯ ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಾನು ಓಜ ಸಾಹಿತ್ಯ ಕೂಟದಲ್ಲಿ ಮೆಂಬರ್, ಅವರು ಸಹ ನನ್ನೊಟ್ಟಿಗೆ ಇದ್ದವರು. ಹಾಗೆ ನಮಗೊಂದು ಹೆಮ್ಮೆಯ ವಿಷಯ, ತಾರನಾಥಾಚಾರ್ಯ ಹೆಸರು ಇಷ್ಟೆತ್ತರಕ್ಕೆ ಬಂದಿದೆ ಅಂತ. ಅದಕ್ಕೆ ನಮ್ಮ ಕುಡ್ಲ ಚಾನಲ್ಗೂ ನಾನು ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೀನಿ. ರೈಟ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ ಹೇಳ್ತೀರಾ ಸರ್, ತಮ್ಮ ಒಂದು ಸ್ನೇಹಿತ ಮಾಡಿದಂತಹ ಚಿತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಇವರು ಈ ಹಿಂದೆಯೂ ಕೂಡ ದೊಡ್ಡ ಮಟ್ಟದ ಕಲಾವಿದರು, ಗೊತ್ತಿರುವಂತಹ ವಿಚಾರ ಅಲ್ವಾ? ಹೌದು ಸರ್, ಹೌದು ಸರ್. ಅದಂದ್ರೆ ಎಂತ ಈ ಸಣ್ಣ ಸಣ್ಣ ಕಲಾವಿದರು, ಈಗ ಕಲಾವಿದರ ಮಟ್ಟಿಗೆ ಇವರು ಒಳ್ಳೆ ಕಲಾವಿದರಾಗಿ ಇದ್ದಾರೆ. ಅದು ಪ್ರಚಲಿತದಲ್ಲಿ ಬರ್ಬೇಕಿದೆ. ಇಂತ ವೇದಿಕೆಗಳು ಸುಮಾರು ಸಿಕ್ಬೇಕು, ಇನ್ನಷ್ಟು ಸಿಕ್ಬೇಕು ಅಂತ ನಾನು ಆಶಿಸ್ತೇನೆ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಧನ್ಯವಾದಗಳು ಸರ್. ಎಸ್, ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ, ಕರೆ ಸ್ವೀಕಾರ ಮಾಡ್ತೇನೆ. ಅದೇ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ, ಶಿವ ಫ್ರೆಂಡ್ಸ್ ಬರ್ಕೆ ಏನಿದೆ, ಈ ಒಂದು ವಿನೂತನವಾಗಿರುವಂತಹ ಒಂದು ಆಲೋಚನೆಯನ್ನ ಮಾಡಿದೆ. ಇವರಿಗೂ ಕೂಡ ಧನ್ಯವಾದ ಹೇಳಬೇಕು. ಮೊದಲಾಗಿ ಅಭಿನಂದನೆಗಳು ಸರ್. ಒಂಜಿ ಬಾರಿ ಪೊರ್ಲುದ ಒಂಜಿ ಯೋಚನೆ,
ಏರ್ಲ ಯೋಚನೆ ಮಲ್ದುಪ್ಪಾಯರ್ ಇಂಚಿನ ಒಂಜಿ ಚಿತ್ರ ಮಲ್ಪೊಲಿ ಪಂದ್ ಅವಲ ಪಿಲಿತ ಬಂಜಿಡು ಮಲ್ಪೊಲಿ ಪಂದ್ ಒಂಜಿ ನರವನ್ನ ಬಂಜಿಡು ಚಿತ್ರ ಬುಡ್ಪವನು ಅವಲ ಜನಾರ್ದನ ಪೂಜರ್ಲಕ್ಕನೆ ಬರ್ಪುನಂಚಿನ ಸುಲಭದ ವಿಚಾರತ್ ಈ ಒಂಜಿ ಯೋಚನೆ ಎಂಚ ಬತ್ತನ್ ಸರ್ ದೇಪಂಡ ಎಂಕ್ಲು ಪ್ರತಿ ವರ್ಷ ಎಂಕ್ಲು ಮಂತದಲ್ಲ ಒಂಜಿ ಹತ್ತು ಒಂಜಿ ಓನ ಮಂತದ ಆಡ ಈ ಸರ್ತಿ ದೇಪಂಡ ಒಂಜಿ ಕೊರೋನಾ ಅಂದು ಬರ್ತದೆ ಓ ಇಜ್ಜಂದ ಜನಕ್ಲಿಗೆ ಇಜ್ಜಿನ ಪಲ ಟ್ರಕ್ ಪೂರ ಪುಡ ಆಡ ಈ ಸರ್ತಿ ಒಂಜಿ ಬೇತನ ಡಿಫ್ರೆಂಟ್ ಮನ್ಪುಗ ಮನ್ನ ತೂನಗಂಜಿ ಅರ್ನಂಜಿ ನೆನಪು ಬರ್ತದೆ ಎಂಗ್ಲಿಗೆ ದೇಪಂಡ ಆರು ಫಸ್ಟ್ ಈತ್ ನೆಟ ಮುಟ್ಟಲ್ಲ ಆರು ದಸರನ್ ಮೋಸವನು ಇನಿ ಮುಟ್ಟಲ್ಲ ತಪ್ಪಾರಪತಿ ಈ ಸರ್ತಿ ಅಂಚನೆ ಅರ್ನ ಆಟಲ್ಗೋಸ್ಕರ ಈ ಸರ್ತಿ ದಸರಾ ಆತಿದೆ ಕರೆಕ್ಟ್ ಕರೆಕ್ಟ್ ದೇಪಂಡ ಈ ನಮ್ನ ಓಲ್ ಲಾಸ್ಟ್ ಟೈಮ್ ಅದಕ್ಕೆ ಗಣಪತಿ ವಿಸರ್ಜನೆಗೆ ಓಲ್ ಇಪ್ಪಂದ ಫಂಕ್ಷನ್ ಇಪ್ಪಂದ ಈ ಸರ್ ಶಾರದನಿಗೆ ಇದು ನುಮಂತ ಕೊಡ್ತಾರೆ ಕರೆಕ್ಟ್ ಅಣ್ಣ ಆರೋಗ್ಯ ಅರ್ನದಕ್ಕೋಸ್ಕರ ಎಂಕೊಂಜಿ ಈ ಸರ್ತಿ ಇದು ಮಲ್ಪೋಡು ಪಂಡ ಓಕೆ ನಿಜ ದೇಪಂಡ ಎಂಕ್ಲಿದ್ದ ಅರ್ನನೆ ಆರು ಕಲ್ತಿನ ಶಾಲೆಡೆ ದಕ್ಷಿಣ ಹಿರಿಯ ಪ್ರಾಥಮಿಕ ಶಾಲೆ ಒಂದುಂಟು ಬೊಕ್ಕಪಟ್ಟ ಅವಳು ಆರು ಕಲ್ತಿನ ಅವಳೇ ಶಾಲೆ ಎಂಗ್ಲು ರಂಗು ಬಾಂಡೆ ಸರಿ ಅಂಚ ಉಪ್ಪುನಗ ಎಂಗ್ಲು ಅರ್ನ ಇತ್ತು ಒಂಜಿ ಅಭಿಮಾನ ಅಭಿಮಾನ ಒಂಜಿ ಅಕ್ಲೆ ಒಂಜಿ ಎಲ್ಲೇ ಮಟ್ಟ ಎಂಗ್ಲು ಗೌರವ ಕರೆಕ್ಟ್ 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 ಬಾರಿ ಪೊರ್ಲು ಗೌರವ ಕೊಡ್ತಾರೆ ಅಂಡ್ ಕೋಡೆಲ್ಲ ಜನಾರ್ದನ ಪೂಜಾರ್ಲು ತುಯ್ಯರು ಮೊಕ್ಕಲು ಬಿಡ್ಪಾಯಿನ ಚಿತ್ರನ ಬಾರಿ ಪೊರ್ಲುದ ಪ್ರಶಂಸದ ಪಾತ್ರ ಪಂಡ್ರ ಅವರಿಗೆಲ್ಲ ಬಾರಿ ಖುಷಿ ಅಂಡ್ ಈ ವಿಚಾರದ ಬಗ್ಗೆ ಪಾತ್ರರು ಅಂಡ್ ಕುಡಂಜಿ ಕಾಲ್ ಉಂಡು ಹಲೋ ಸರ್ ನಮಸ್ತೆ 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 ಸರ್ ನಮಸ್ತೆ ಇರ್ನ ಪುದರ ಒಳಪಡ್ದ ಕಾಲ್ ಬಂದದಲ್ಲಾರ್ ಯಾನು ದೇವರಾಜ ಆಚಾರ್ಯ ಕುಂಬ್ಳೆ ಬಂದು ದೇವರಾಜ ಆಚಾರ್ಯ ಕುಂಬ್ಳೆ ಸರ್ ನಮಸ್ತೆ ಸರ್ ಕುಂಬ್ಳೆಡ್ದು ಕಾಲ್ ಬಂದದಲ್ಲಾರ್ ಇರ್ನ ಊರ್ದಾರ್ ನಮ್ಮ ತಾರನಾಥ ಆಚಾರ್ಯ ರತೆ ಅಂದಂದು ಪಾತೆಲ್ಲ ಸರ್ ಪಾತೆಲ್ಲ ಪಲ್ಲೆ ಸರ್ ಕಾರಣ ನಮಸ್ಕಾರ ನಮಸ್ತೆ ನಮಸ್ತೆ ಹೇಳಿ ಮತ್ತೆ ಕಂಗ್ರಾಚುಲೇಷನ್ ಒಳ್ಳೆ ಚಿತ್ರ ಒಳ್ಳೆ ಚಂದ ಸೇಮ್ ಆಗಿ ಆಗಿದೆ ಅವರ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜಣ್ಣ. ಏನ್ ಹೇಳ್ತೀರಾ ಸರ್? ಹಲೋ ಹೇಳಿ ಹೇಳಿ ಮಾತಾಡಿ ಸರ್. ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಗೌರವ ಸಿಕ್ಕಿತ್ತು. ಹೌದು ಅಲ್ವಾ? ಇದೇ ಒಳ್ಳೆ ನಮ್ಮ ಎಷ್ಟೋ ಕಲಾವಿದರಿದ್ದಾರೆ. ಇವರು ನಾನು ನೋಡಿದಾಗ ತುಂಬಾ ಚಿತ್ರಕಲೆ ನಾನು ನೋಡಿದ್ದೇನೆ, ಒಳ್ಳೊಳ್ಳೆ ಚಿತ್ರಗಳು. ಕರೆಕ್ಟ್ ಕರೆಕ್ಟ್. ಅವರು ಈಗ ಒಂದು ಖ್ಯಾತಿ ಪಡೆದ ನಮಿಗೊಂದು ಹೆಮ್ಮೆ, ನಮ್ಮ ಒಟ್ಟಿಗೆ ಇರುವಂತ ಒಂದು ಕಲಾವಿದ ಇಷ್ಟು ಉತ್ತುಂಗದಲ್ಲಿ ಬಂದದ್ದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿಜವಾಗ್ಲು ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಓಕೆ ಎಸ್. ಕಲಾವಿದರು ಅದ್ಭುತವಾಗಿರುವಂತಹ ಕಲೆಯನ್ನ ಅವರ ಒಂದು ಚಾತುರ್ಯವನ್ನ ತೋರ್ಪಡಿಸ್ತಾ ಇರ್ತಾರೆ. ಆದ್ರೆ ಒಳ್ಳೆಯ ಒಂದು ವೇದಿಕೆ ಸಿಗಬೇಕು, ಒಳ್ಳೆಯ ಒಂದು ಸಮಯ ಸಿಗಬೇಕು ಅನ್ನುವಂಥದ್ದು. ಅದೇ ರೀತಿ ಒಳ್ಳೆಯ ಸಂಘ ಸಂಸ್ಥೆಯ ಜೊತೆಗೆ ಸೇರ್ಕೊಂಡು ಒಂದು ಅದ್ಭುತವಾಗಿರುವಂತಹ ಹುಲಿ ವೇಷಧಾರಿಯ ಹೊಟ್ಟೆಯಲ್ಲಿ ಬಿಡಿಸಿದಂತಹ ಚಿತ್ರ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಕೂಡ ಪ್ರಶಂಸೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾಗಿ ತಾರನಾಥ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಹಿಂದೆ ಕೂಡ ಅನೇಕ ಕಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಯು ಕೂಡ ಹೌದು. ಅದೇ ರೀತಿ ತಾರನಾಥ ಆಚಾರ್ಯ ಅವರು, ಆಗ್ಲೇ ನೀವು ಒಂದು ಮಾತು ಹೇಳಿದ್ರಿ, ಮಂಗಳೂರಿನಲ್ಲಿ ಇಷ್ಟು ವೈರಲ್ ಆಗ್ತದೆ ಅಂತ ಗೊತ್ತಿರಲಿಲ್ಲ ಅನ್ನುವಂಥದ್ದು. ಮೊದಲಾಗಿ ಎಲ್ಲಿ ನೋಡಿದ್ರಿ ಸರ್ ಈ ಒಂದು ವೈರಲ್ ಆಗ್ತಾ ಇರುವಂತಹ ಚಿತ್ರ? ಈ ಒಂದು ಚಿತ್ರ ಬಿಡಿಸಿದಾಗ ಯಾರು ತಂದು ಕೊಟ್ರು ಸರ್ ಈ ಒಂದು ಚಿತ್ರ ಬಿಡಿಸಬೇಕು ಅನ್ನುವಂಥದ್ದು? ಎಷ್ಟು ಟೈಮ್ ತಗೊಂಡ್ರಿ ಈ ಒಂದು ಚಿತ್ರ ಬಿಡಿಸ್ಲಿಕ್ಕೆ, ಪೂಜಾರಿ ಅವರ ಚಿತ್ರ ಬಿಡಿಸ್ಲಿಕ್ಕೆ? ಇಲ್ಲ ಫಸ್ಟ್ ಟೈಮ್ ನಾನು ಈ ಹುಲಿವೇಷ ಇದೆಲ್ಲ ಸಾಧಾರಣ ಮಾಡ್ತಿದ್ದೆ ಹೊಟ್ಟೆಗೆ ಸಾಧಾರಣ ಮಾಡ್ತೇವೆ. ಅಂದ್ರೆ ನಾವು ಇದೇ ಫೋಟೋ ನೋಡ್ಕೊಂಡು ಅಲ್ಲೇ ಆನ್ ದ ಸ್ಪಾಟ್ ಅಲ್ಲಿ ಮಾಡುವಂತಲ್ಲಿ, ಮತ್ತೆ ಜಾಸ್ತಿ ಅವ್ರಿಗೆ ನಿಲ್ಲುವಾಗಿಲ್ಲ. ನಮಗೆ ಸ್ಪೀಡ್ ಮಾಡ್ಬೇಕು, ಒಳ್ಳೆ ಸೂಪರ್ ಕಾಣ್ಬೇಕು. ಆಗಿರುವಾಗ ಇವರದು ಒಂದು ಭಾವಚಿತ್ರ ಮಾಡೋ ಸ್ವಲ್ಪ ರಿಸ್ಕ್ ಯಾಕಂತ ಹೇಳಿದ್ರೆ, ಮತ್ತೆ ಇವರು ನಮ್ಮ ಮಾಜಿ ಸಚಿವರಲ್ಲ, ಕೇಂದ್ರ ಮಾಜಿ ಸಚಿವರಲ್ಲ. ಆಗಿರುವಾಗ ಸ್ವಲ್ಪ ಆಚಿಚ್ಚಾದಕೊಳ್ಳೆ ಹಾಗೆ ಸ್ವಲ್ಪ ಇದಿತ್ತು, ಹೆದರಿಗಿತ್ತು. ಪರವಾಗಿಲ್ಲ ಮಾಡ್ತಾನೆ ಧೈರ್ಯ ಉಂಟು, ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ದೇನೆ, ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಮತ್ತೆ ಇವರ ಕಡೆಗೆ ಇವರು ಸಹ ಹೇಳ್ತಿದ್ರು, ಇದೊಂದು ನಂಗೆ ಅವತ್ತೇ ಚಿತ್ರ ಮಾಡ್ಬೇಕು, ಸರಿ ಮಾಡು ಅಂತೇಳಿ ಟ್ರೈ ಮಾಡಿದೆ. ಕರೆಕ್ಟ್. ಒಬ್ಬ ವ್ಯಕ್ತಿಯ ಚಿತ್ರ ಬಿಡಿಸೋದು ತುಂಬಾ ಕಷ್ಟ ಅಂತ ಹೇಳಿದ್ರೆ, ಇದು ಈ ಹೊಟ್ಟೆ ಮೇಲೆ ಸ್ವಲ್ಪ ಕಷ್ಟ. ಪೇಪರ್ಗಳಲ್ಲಿ ಕ್ಯಾನ್ವಾಸ್ ಎಲ್ಲ ಪರವಾಗಿಲ್ಲ, ಅದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ತೇವೆ. ಇದರಲ್ಲಿ ಮಾಡ್ಬೇಕಾದ್ರೆ ಎಲ್ಲ ಒಂಡಗುಂಡಿ ಇದೆಲ್ಲ ಇರ್ತಲ್ಲ, ಆದ್ರೆ ನಾವು ಮಾಡುವಾಗೆಲ್ಲ ಕರೆಕ್ಟ್ ಆಚೀಚೆ ಮೆಜರ್ಮೆಂಟ್ ಸ್ಟ್ರೈಟ್ ಇದು ನೋಡಿಕೊಂಡು, ಮತ್ತೆ ಹೊಟ್ಟೆ ಸ್ವಲ್ಪ ಅಗಲ ಇದ್ದಷ್ಟು ನಮಗೆ ಚಂದ ಮಾಡ್ಲಿಕ್ಕೆ ಸಹ ಖುಷಿ ಆಗ್ತದೆ. ಕೆಲವರದ್ದು ಸಫರ್ ಇರ್ತದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗುದು, ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಅದು ಆ ಒಂದು ಚಿತ್ರದಲ್ಲಿ ಇನ್ನೂ ಕೂಡ ಖುಷಿಯಾಗಿರುವಂತದ್ದು ಜನಾರ್ದನ ಪೂಜಾರಿ ಅವರ ಮುಖದಲ್ಲಿರುವಂತ ಒಂದು ನಗು ಇದೆಯಲ್ಲ, ಹೌದು, ಅದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಆ ಪೂಜಾರಿ ಅವರ ಮುಖದಲ್ಲಿರುವಂತ ನಗು. ಎಸ್, ನಾನು ಮಾಡಿದ್ದೇನೆ, ಈ ಒಂದು ದಸರಾವನ್ನ ವಿಶ್ವವಿಖ್ಯಾತಿ ಮಾಡಿದ್ದೇನೆ ಅನ್ನುವಂತ ಒಂದು ಹೆಮ್ಮೆಯ ನಗು ನಿಜವಾಗ್ಲೂ ಕೂಡ ಖುಷಿ ಆಗುತ್ತದೆ ಅದನ್ನ ನೋಡಿದಾಗ. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ?
ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಅದೇ ರೀತಿ ಚಿತ್ರ ಬಿಡಿಸ್ತಾ ಇದ್ದೀರಾ, ಬೇರೆ ಚಿತ್ರಗಳಿಗೂ ಈ ಚಿತ್ರಗಳಿಗೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಹುಲಿವೇಷದ ಚಿತ್ರ ವೆರಿ ಈಸಿ ಅನ್ನುವಂಥದ್ದು, ತಾವುಗಳು ಬಿಡಿಸ್ತಾ ಇರ್ತೀರಾ ಅಲ್ವಾ? ಈ ಒಂದು ಜನಾರ್ದನ ಪೂಜಾರಿ ಚಿತ್ರ ಬಿಡಿಸ್ಲಿಕ್ಕೆ ಎಷ್ಟು ಟೈಮ್ ತಮ್ಗೆ ಬೇಕಾಯಿತು ಅಂತ ಹೇಳಿದ್ರೆ? ಟೈಮ್ ಒಂದು 2 ಅವರ್ ಅಲ್ಲಿ ತಗೊಂಡಿದ್ದೇನೆ. ಯಾಕಂದ್ರೆ ಅಂದ್ರೆ ಟೈಮ್ ಕೂಡ ಆಯ್ತು, ಅವರು ಕಾರ್ಯಕ್ರಮ ಹೊರಡುವ ಟೈಮ್ ಬಂತು, ನಮಗೆ ಎಲ್ಲಿ ಸ್ಪೀಡ್ ಮಾಡಬೇಕು, ಡ್ರೈ ಆಗುದಿಲ್ಲ, ಈಗೆಲ್ಲ ಅದನ್ನೆಲ್ಲ ಮೇಂಟೈನ್ಸ್ ಮಾಡಿಕೊಂಡು ಒಂದು ಫೈನಲ್ ಆಗುವ ಒಂದು ಮನಸ್ಸಿನ ಖುಷಿ ಆಯ್ತು. ಇವರ ಚಿತ್ರ ಒಂದು ಬಂತಲ್ಲ ಅಂತೇಳಿ. ಮತ್ತೆ ಇದೆ ಹೊರಗಡೆ ಹೋದ ಮೇಲೆ ಈಗ ಏನೋ ಒಂದು ಭಯಂಕರ ಆಶ್ಚರ್ಯ ಅಂತ ಹೇಳಿದ್ರೆ ಭಯಂಕರ ಆಶ್ಚರ್ಯ. ಈ ಮೊಬೈಲ್ ಅದ್ರಲ್ಲಿ ಇದ್ರಲ್ಲೆಲ್ಲ ಎಲ್ಲ ಮೆಸೇಜ್ ಮಾಡಿ ಕೇಳ್ತಾ ಇದ್ದೆ, ಎಂತ ನಿಮ್ದು ಅಲ್ಲಿ ಮಂಗಳೂರಲ್ಲಿ ಎಲ್ಲ ವೈರಲ್ ಆಗಿದ್ದು. ಹೌದಾ, ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಲ್ಲೇ ಇದ್ದೆ. ಅದೇ ದಿವಸ ಲಾಸ್ಟ್ ದಿವಸ ಇಲ್ಲೇ ಕುದ್ರಳ್ಳಿಯಲ್ಲಿ ಇದ್ದೆ. ಅದೇ ದಿವಸ ನೈಟ್ ಇಲ್ಲಿಂದ ಹೊರಟೋದು. ಎಲ್ಲ ಫೋನ್ ಮಾಡಿ ಕೇಳೋದು ನಂಗೆ ಆಶ್ಚರ್ಯ ಆಗ್ತದೆ, ಹಾಗೆಲ್ಲ ಆಗಿದೆ ಅಂತ ಅಲ್ಲಿ ಅಲ್ವಾ? ಎಸ್, ನಾನು ಇಷ್ಟು ವರ್ಷ ನಾನು ಇಷ್ಟೆಲ್ಲ ವರ್ಕ್ ಮಾಡಿದೆ, ಅದು ಅಷ್ಟು ಇದಾಗಿಲ್ಲ. ಆದ್ರೆ ಇದು ಏಕೆ ಈಗ ಗೊತ್ತಿಲ್ಲ. ಎಸ್ ಎಸ್, ವೆರಿ ಬ್ಯೂಟಿಫುಲ್. ಓಕೆ, ತಾರನಾಥ್ ಆಚಾರ್ಯ ಮಾತಾಡ್ತಿದ್ದಾರೆ, ತುಂಬಾ ಭಾವನಾತ್ಮಕವಾಗಿ ಹೇಳ್ತಾ ಇದ್ದಾರೆ, ಖುಷಿ ಆಗುತ್ತೆ ಕೇಳಿದಾಗ. ಸರಳಕ್ಕೆ ನೋಡು ಸಂಚನ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಹರೀಶ್ ಬಂದು ಸುರತ್ ಕಲರ್ದ ಹರೀಶ್ ಎಂಚೋಲರ್. ಓಕೆ, ಪಾತಿರ್ಲ ಹರೀಶರೇ, ಪಾತಿರ್ಲೆ ಪಲ್ಲೆ ಸರ್. ತಾರನಾಥರಿಗೆ ಒಂದು ಅಭಿನಂದನೆ ಪನ್ನಡ ಅಂದು ಪನಂದುಲ್ಲ ಮಾರ್ನ ಕಲಾಕೃತಿ ಬಾರಿ ಶೋಕ್ ಅದು ಮೂಡ್ ಬೈದಿದೆ. ಅಂಚನೆ ನಮ್ಮ ಶಿವ ಫ್ರೆಂಡ್ಸ್ ತಕ್ಲೆಗ್ಲ ನಮ್ಮ ಮಸ್ತ್ ಅಭಿನಂದನೆ ಕೊಡು. ಮಂಚಿನ ಕಲಾ ಒಂದೇ ತಕ್ಲೇನ್ ಪೂರ ನಾರ್ದ ಕಂತದ್ದು ಅಕ್ಲೆಗ್ ಒಂಜಿ ಎಡ್ಡೆ ಒಂದು ಕೊರೊಂದುಲ್ಲ ಇರಕುಲು ಅಕ್ಲೆಗ್ಲ ಮಸ್ತ್ ಅಭಿನಂದನೆ ಕೊರಡಂದು ನಿಜ ಒಂಜಿ ವಾಯಿನಿಡು ಅಕ್ಲೆನ್ ಒಂಜಿ ಎತ್ತಿನ ಬಾರಿ ಖುಷಿ ಆಣಿಕ್ಲಿಗೆ. ರೈಟ್ ಸರ್, ಥ್ಯಾಂಕ್ ಯು ಸರ್. ಪೋಯ್ಸರಿಲ್ಲ ಮಸ್ತ್ ಕಲೆ ಒಂದು ಮನ್ಸು ಇತ್ತಿರಕುಲು. ಕರೆಕ್ಟ್ ಕರೆಕ್ಟ್ ಅಂದ ಶೋಕ. ರೈಟ್ ಸರ್, ಥ್ಯಾಂಕ್ ಯು. ಕೆಲಸ ಮಂತೊಂದುಲ್ಲೇರು ಅಕ್ಲೆ ಎಂಗನ ಲೆಕ್ಕಡುಂಜಿ ಅಭಿನಂದನೆ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಎಸ್ 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 ಸರ್. ರಾಜೇಶ್ ಬರ್ಕೆ ಇರ್ದಾದ ಪನ್ಪರ್ ಸರ್ ಅವ್ರು ಪಾತ್ರ ಬಂಡೇರು ಪನಗೆ ಈತು ವರ್ಷದ ದಿಂಚೆ ಆನ್ ವರ್ಕ್ ಮಲ್ತೊಂತೆ ಆರ್ಟ್ ವರ್ಕ್ ಮಲ್ತೊಂತೆ ಅಂಡ್ ಏರ್ಲ ರೆಕಗ್ನೈಸ್ ಮಂದಿತ್ತು ಜರ್. ಬಟ್ ಇಂದೇನು ರೆಕಗ್ನೈಸ್ ಮನ ಏನು ಎಂದಿತ್ತು ಜಿ ಬಂದು ಈ ನಮ್ನೆ ಆನ್ ಫೇಮಸ್ ಅಪ್ಪತ್ತೆ ಈತು ಖುಷಿ ಆಪುಂಡು ಮರ ನಾವು ಓನಿಡ ಅವನಿ ಭಾವನಾತ್ಮಕ ಖುಷಿ ಉಂಡು ದಾದ ಪನ್ಪರ್ ಸರ್. ಕಾರಣ ನಿಕುಲ್ಲ ಆತರ ಇಕ್ ಎಂಕ್ಲೆಗ್ ವಿಷಯ ಎಂಕ್ಲೆಗೆ ಗೊತ್ತಿಜ್ಜಿ ವೈರಲ್ ಆಪುನ ಅಂಚ ವೈರಲ್ ಆಪುನ ಆನ್ಲ ದಾನ್ ನಾವ್ಜಿ 6 ಮಂತ್ ಏರ್ ಐಡಿಯಾ ಸರ್ ಪೂಜಾರನ ಚಿತ್ರ ಬಿಡ್ಪೋಡು ಬಂದು ಅವು ಎಂಕ್ಲ ಗ್ರೂಪ್ ಉಡು ಎಂಕ್ಲಂಜಿ ರಿತೇಶ್ ಶೆಟ್ಟಿ ಬಂದ್ರು ಕಾರ್ತಿಕ್ ಅಮ್ಮಿನ ನಾಗರಾಜ್ ಕೊಟ್ಟಾರಿ ಬಂದ್ರು. ರಿತೇಶ್ ಶೆಟ್ಟಿ, ಕಾರ್ತಿಕ್ ಅಮ್ಮಿನ, ನಾಗರಾಜ್ ಕೊಟ್ಟಾರಿ 3 ಜನ. ಓಕೆ, 3 ಜನ ಎಂಕ್ಲೆಗ್ಲ ಸರ್ಪ್ರೈಸ್ ಗೊತ್ತೇ ಇಜ್ಜಿ. ಎಂಕ್ಲೆಗೆ ರಂಜಿ ರಡ್ಡಿ ದಿನ ದುಂಬೆ ಗೊತ್ತು. ಅವಳ ಪೂಜಾರನ ಫೋಟೋದಲ್ಲ ಪಂತಿಜೀರಿ ಖಾಲಿ ಬೇತಂಜಿ ಆಟ ಬಂದು ಕೊಡ್ತೇನೆ. ಓಕೆ, ತುನ ಲಾಸ್ಟ್ ತುನಗ ಉಡುಪನ ತುನಗ ಎಂಗ್ಲಿ ಗೊತ್ತಾಯ್ನಿ ನಿಕ್ಲೆ ಗೊತ್ತಾಯ್ನ ಅಪ್ಪಗ ಏರ ಬಾಕಿ ದಕ್ಲೆ ಏರಗಳು ಗೊತ್ತಿಲ್ಲ. ಯಾಕಂದ್ರೆ 3 ಜನ ಬಿಡ್ದು ಬಾಕಿ ಏರಗಳು ಗೊತ್ತಿಚ್ಚಿ. ಓಕೆ 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 ಸರಿ. ಅಕ್ಲ ನಂದೇಟ್ ಮಾಡ್ತೀನಿ ಅದೇ ದಾದ ಪನ್ಪರ ಮೇರೊಂಜಿ ಪಾತ್ರ ಬಂಡೇರಿ ಈ ದಿನ ಯಾನ್ ಈತ ಚಿತ್ರ ಬಡಪ ಅಂತೆ ಅಂಡ ಗೊತ್ತಾ ಒಂದಿತ್ತು ಜಿ ಜನಕ್ಲೆ ಗಂಡ ಈ ಒಂದ್ ಚಿತ್ರ ಬಾರಿ ಎಂಕೊಂಜಿ 6 ಮಂತಿನ ಕಲೆಂಡದೆ ಅವು ಏರ್ಲ ಮಂತ್ರೆ ದಯಬಣ ಆತ್ತು ಪೊರ್ಲು ಬೈದನು 3 ಬೈದನೆ. ಕರೆಕ್ಟ್ ದಯಬಣ್ಣ 6 ಜನಾರ್ದನ ಪೂಜೆ ಅಂಚಿನ ನ್ಯಾಚುರಲ್ ಅದು ಅಂಚಿನ ಅವೇ ಟೈಪ್ ಬೈದನೆ ಅಣ್ಣ 6 ಮಂತಿನಿಗೆ ದಾನ 6 ದೇವಿನ ಕರೆಕ್ಟ್ 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 ಮಂತಿನಾರೆ ನಿಜವಾದ ನಿಜವಾದ ಅರೆ ಬಾರಿ ಎಂಕ್ಲೆಲ್ಲ ಬಾರಿ ಖುಷಿ ಖುಷಿ ಆತನ ಅರೆ ಅದೇ ಎಂಕ್ಲೆಗ್ಲ ಬುದರ್ ಬೈದ್ರೆ ಅದೇ ಕರೆಕ್ಟ್ 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 ಅರ್ಧಂದೇಟಿ ಎಂಕ್ಲೆ ಬುದರ್ ಬರ್ತೀನಿ ಅಜ್ಜಾದು ಪುನಗ ಅರೆ ನಮ್ಮ ಮನ್ಪುರದಲ್ಲಿ. ಕರೆಕ್ಟ್ ಸರ್ ವೆರಿ ಬ್ಯೂಟಿಫುಲ್. ಎಸ್ ಸರ್, ಎಸ್. ಪಾತ್ರ ಸರ್ ಕುಡಂಜಿ ಕಾಲ್ ಮಸ್ತ್ ಕಾಲ್ ಬರೋದುಂಟು. ಕುಡಂಜಿ ಕಾಲ್ ಉಂಟು. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ನಮಸ್ತೆ. ಇರ್ನ ಪುದರ್ ಒಲ್ಪಡ್ದು ಕಾಲ್ ಬಂದದಲ್ಲಾರ ಜಗದೀಶ್ ಮಣ್ಣಗುಡ್ಡೆ ಮಣ್ಣಗುಡ್ಡೆ ಹಿಡ್ದು ಪುದರ್ ಬಣ್ಲೆ ಜಗದೀಶ್ ಜಗದೀಶ್ ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ ಜಗದೀಶ್. ಪಾತೆರ್ಲೆ ಸರ್, ಪಾತೆರ್ಲೆ ಬಾರಿ ಒಂಜಿ ಪೊರ್ಲಾತ್ ಸಾರನಾಥರ್ ಬುಟ್ಪಾದಿನ ಥ್ಯಾಂಕ್ ಯು. ಅಂಚನೆ ಶಿವ ಫ್ರೆಂಡ್ಸ್ ಮತ್ತು 27 ವರ್ಷದಿಂದ ಮಂತೊಂದುಲ್ಲೇರು ಅವು ಬಾರಿ ಒಂಜಿ ಪಂಡದ ಪ್ರಯೋಜನ ಇಜ್ಜಿ ವರ್ಷ ಒಂಜಿ ಅಕಲನ ಮತ್ ಸೇವೆಲ ಅಕಲು ಮಂತೊಂದುಲ್ಲೇರು ಕೆಲವಿದಟ್ ಕರೆಕ್ಟ್ ಕರೆಕ್ಟ್ ಮಸ್ತ್ ಮಂತೊಂದುಲ್ಲೇರು ಅವು ಎಂಕ್ಲೆ ಗೊತ್ತುಂಟು ದಾದ ಪಂಡದು ಅಂಚನೆ. ಎಸ್ ಸರ್, ಎಸ್ ಮಸ್ತ್ ಶಿವ ಫ್ರೆಂಡ್ಸ್ ಮಾತಾಡಗ್ಲ ಅಭಿನಂದನೆ ಮನ್ನಗುಡ್ಡೆ ಬರ್ಕೆ ಜಗದೀಶ್ನ ಪರವಾದ. ಓಕೆ ಸರ್, ಥ್ಯಾಂಕ್ ಯು. ಮಂತಿ ಬಸ್ಸಾರೆ ಕುಡಲ ಒಂಜಿ ಉತ್ಸವ ಜಾಸ್ತಿ ಆತುಂಡು ಪಲ್ಲೆ ಸರ್. ಅದ ಒಂಜಿ ಪಾತ್ರ ಬಂಡರ್ ಇರ್ತ
ಅರೆಗೆ ಈ ಚಿತ್ರ ಉಡುಪಾಯಿ ಬಕ್ಕಾರಾಗಿತ್ತೆ ಮುರನ್ ಇರ್ದ ಬಕ್ಕಾರನ ಒಂಜಿ ಕಲೆ ಒಂಜಿ ಜಾತ್ರೆ ಇದು ನರೆಗೆ ಒಂಜಿ ಉಮೇದುಡೆ ಒಳ್ಳೆ ರಾರಿತ್ತೆ. ಕರೆಕ್ಟ್ ನಿಜವಾಯಿನ ಮಾತಾರ ರೈಟ್ ಸರ್ ಥ್ಯಾಂಕ್ ಯು. ಆರೆ ಕೊರೋನಾ ಈ ಬಕ್ಕ ಒಂಚೂರು ಡಲ್ ಆದಿತ್ತೇರು ನನಲ ಆರಿತ್ತೆ ಬಾರಿ ಒಂಜಿ ಉಮೇದು ರುಪ್ಪಡು ಬರ್ಪಿ ಹೊಡ್ತ ಒಂಜಿ ಜವನ ಇರ್ಲಕಾದು ಕೊಡೋ ಅತೆ ಜವಾನ್ ಇರ್ಲಕ್ಕಾದ ಬರೋಡು ಪಿರ ದಸರಾಗ ಅತೆ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್. ಓಕೆ ಜಗದೀಶ್ ಬರ್ಕಿರ್ದು ಓಕೆ ಸೊ ಅಂಚಿನೆ ನಮ್ಮ ರಾಜೇಶ್ ಬರ್ಕೆ ಸರ್ ಇತ್ತ ಒಂಜಿ ಈ ಸಲದ ನಿಕ್ಲಡೆ ಕೇನೋಡೆ ತಪಣ ಈ ಅಧ್ಯಕ್ಷರು ಈ ಶಿವ ಫ್ರೆಂಡ್ಸ್ ಬರ್ಕೆ ಅಧ್ಯಕ್ಷರ ಕಡೆ ಕೇನೋಡೆ ದಸರಾ ಪನಗಿ ಈ ಬಾರಿ ಈ ರೇಕಡೆ ಪನ್ಲಕ ನಮ್ಮ ಚೌತಿ ಈ ಸಲ ನಮ್ಮ ಆಚರಣೆ ಮಲ್ತುಜ ದಸರಾ ಈ ಸಲ ಆಚರಣೆ ಮಲ್ಪುಜ ಪನ್ಪುಜ ವಿಚಾರ ಬತ್ತನ್ ಆಂಡ ದೇವರನ ದಯಟ್ಟು ಬಾರಿ ಪೊರ್ಲುಡು ಮಲ್ತ ಓವೇ ರೀತಿ ಅಡೆತಡೆ ಬತ್ತಜಿ ದಾದ ಪನ್ಪರ್ ಸರ್ ಇಂಜಿ ಕೋವಿಡ್ ವಿಚಾರಡ್ ಮಾತೆರೆಗ್ಲ ಕಷ್ಟ ಬೈದನ್ ಐಟ್ ಪಿಲಿನಲ್ಲಿ ಪುನಂಚಿನ ಅತೆ ಪಿಲಿ ಗೊಬ್ಬು ಅನ್ಪುನಂಚಿನ ನಮ್ಮ ಒಂಜಿ ನೆತ್ತೆರಡು ಬರ್ಪುನಂಚಿನ ಒಂಜಿ ವಿಚಾರ ಅವೇನು ಬುಡ್ದು ಪಾಡ್ರೆ ಸಾಧ್ಯನೇ ಹೆಜ್ಜಿ ಪನ್ಪುನಂಚಿನ ವಿಚಾರ ದಸರಾ ಬರ್ರ ಆದಾಗ ಅಪ್ಪ ಎಂಗ್ಲಿಗೆ ಇಂಟ್ರೆಸ್ಟ್ ಒಂಜಿ ಪಿಲಿತ ಎಂದು ಬಕ್ಕ ಈ ಸರ್ತಿ ಪಂಡ ಫಸ್ಟ್ ಗೆ ಪನಂತರಿ ಪಿಲಿ ಇಜ್ಜಿ ಕರೆಕ್ಟ್ ಬೊಕ ಲಾಸ್ಟ್ ಎಂಗ್ಲು ದೇವಸ್ಥಾನ ಪೋದ ಪದ್ಮರಾಜ ಪೋದು ಪನ್ನ ಈ ಕಾರ್ ಪಂಡೇರಿ ತೂಕ ಮನ್ಪ ದೇವರು ಉಲ್ಲೇರಿ ಆರ್ಲ ಮಸ್ತ್ ಸಪೋರ್ಟ್ ಮಾಡ್ತಾರೆ ಪಂಡ ಆರ್ ಬಂಗ ವೈದ್ಯರು ಮಸ್ತ್ ಬಂಗ ವೈದ್ಯರು ಅಂಚಾದ ಪನ కొంచెం లాస్ట్ మూమెంట్ అన్న పర్మిషన్ కొరియేరి ఎంకల బొక్క దాయపంట తాసే మన్పడు జనరేట్ మన్పడు ఊరక్ల మన్పడు దాయపంట టొప్పి మన్పడు పొస టొప్పి అవు కరెక్ట్ చెడ్డి బొల్లోడు అవు దూపురం అన్న మస్తు బేలండు ಅಂಚೆ ಅದು ಪುನಕ ಮಂತ್ ಒಂಜಿ 10-15 ದಿನ ಇರ್ತಲೇ ಇಂದು ಅಂಡ್ ಸೆಟ್ ಅಂಡ್ ಅಂಚ ಅಂಚೆ ಈ ಸರ್ತಿ ಅವೇ ಬಾರಿ ಬಂಗಡ ಆತನಿ ಇಜಿನೇಪಲ ಎಂಗ್ಲು ಪ್ರತಿ ವರ್ಷಲ ಡೊನೇಷನ್ ಮಂತ್ ಅಂತ ಆಡ ಈ ಸರ್ತಿ ಎಂಗ್ಲು ಡೊನೇಷನ್ ಹೋಲಜಿ ಎಂಗ್ಲ ಜವನೇಪುರ ಸೇರ್ದೆ ಬೊಕ್ಕ ಎಂಗ್ಲಿಗೆ ಒಂಜಿ ಸಪೋರ್ಟ್ ಮಂತಿನ ಮಂಡ ಎಂಗ್ಲೊಂಜಿ ಸಂತೋಷ್ ಗಡಿಯಾರ್ ಬಂತುಲ್ಲೇರು ಓಕೆ ಆರ್ ಎಂಗ್ಲ ಮಸ್ತ್ ಹೆಲ್ಪ್ ಮನ್ಪೇರು ಒಂಜಿ ಸಂತೋಷ್ ಗಡಿಯಾರ್ ಒಂಜಿ ಮಸೂದ್ ಪನ್ಪೇರು ಗೊತ್ತಾನೆ ಕಾಂಗ್ರೆಸ್ ಆರುಲ್ಲೇರು ಆರ್ಲ ಮಸ್ತ್ ಒಂದು ಅಲ್ಪ ಬೊಕ್ಕ ಬರ್ಕೆ ಫ್ರೆಂಡ್ಸ್ ದ ಎದ್ದನ್ನೆ ಅಕಲು ದಾಯಪಂಡ ಎಂಗ್ಲೆ ಫುಲ್ ಸಪೋರ್ಟ್ ಅದು ಏಪಲ್ ಅದನ್ನ ಅವ ಏಪಲ್ ಅಕಲು ಎಂಗ್ಲೆ ಅನ್ನೆ ವೆಗೆ ಇತ್ತು ವೆರಿ ಬ್ಯೂಟಿಫುಲ್ ಏಪಲ್ ಓಕೆ ಆರ್ ಏಪಲ್ ಎಂಗ್ಲೆ ಒಂಜಿ ಪನಂದುಪ್ಪೇರು ಅಕಲು ಇಂಚ ಮನ್ಪ್ಲೆ ಓ ಅರ್ನ ಮಾರ್ಗದರ್ಶನ ಉಂಟು ಮಾರ್ಗದರ್ಶನ ಆರ್ಲ ಕೊರ್ಪೇರು ವೆರಿ ನೈಸ್ ಓಕೆ ಅದು ಪುನಕ ಎಂಗ್ಲೆ ಅಂಚ ಸಪೋರ್ಟ್ ಇರ್ತದೆ ಬೊಕ್ಕ ಎಂಗ್ಲ ಜವನರ್ಲ ಅಂಜನೆ ಪೂರೆಲ್ಲ ಈ ಸರ್ತಿ ಪೂರೆಲ್ಲ ಸಪೋರ್ಟ್ ಮಾಡ್ತೇವೆ ಓಕೆ ಅಂಚ ಓಕೆ ಸೂಪರ್ ಸರ್ ನಮ್ಮ ರಾಜೇಶ್ ಬರ್ಕೆ ಬಂದ ಪಾತೆರೆಗೆ ಬಾರಿ ಖುಷಿ ಆಗ್ಬಿಟ್ಟು ಈ ಕಾಲಘಟ್ಟ ಕೋವಿಡ್ ಬಂದ ಕಾಲಘಟ್ಟ ಮಾತೆರೆಗ್ಲ ಕಷ್ಟ ಉಂಡು ಈ ಕಷ್ಟದ ಒಟ್ಟಿಗೆ ಒಟ್ಟಿಗೆ ಸಪೋರ್ಟ್ ಮಾಡ್ತದೆ ಮಸ್ತ್ ಅಂತ ಪುದರ್ಲ ಪಂಡೇರೆ ಅಂಚನೆ ಗಡಿಯಾರ ಅರ್ನ ವಿಚಾರದ ಬಗ್ಗೆ ಎಲ್ಲ ಪಂಡೇರೆ ಸೊ ಅಂಚನೆ ಬರ್ಕೆ ಕುಡಂಜಿ ಬಾರಿ ನಮ್ಮ ತುಳುನಾಡು ಕರಾವಳಿಡು ಬಾರಿ ಪುದರ್ ಪೋಯಿನಂಚಿನ ಪಿಲಿವೇಶದ ತಂಡ ಪನಗ ಅವು ಬರ್ಕೆ ಫ್ರೆಂಡ್ಸ್ ಪನ್ಪಿನ ಸೊ ಐತ ಅಧ್ಯಕ್ಷರಲ್ಲ ಅಂದ್ ಬರ್ಕೆ ಎದ್ದು ಆರ್ ಸಪೋರ್ಟ್ ಮಲ್ತದುಲ್ಲೇರು ಒಂಜಿ ಮಾರ್ಗದರ್ಶನ ಕೊರೊಂದುಲ್ಲೇರು ಅಂಡೆ ಮೆಗ್ಗೆಲ್ಲ ಪನ್ಪಂಚಿನ ಪಾತ್ರ ಪಂಡ ಬಾರಿ ಖುಷಿ ಆಪುಂಡು ಸರ್ ತೆಪಣಗ ನಮ್ಮ ಊರುಡು ಇಂಚ ಮಾತ ಒಟ್ಟಿಗೆ ಉಪ್ಪುಂಡು ನಮ್ಮ ಏಪಲ ಅತೆ ಸೂಪರ್ ಬಾರಿ ಪರ್ಲದ ಪಾತ್ರ ಥ್ಯಾಂಕ್ ಯು ಸರ್ ಬರ್ಕೆ ಯಜ್ಞೇಶ್ವರ್ ಅರೆಗ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಂಚಿನ ಬಾರಿ ಪೊರ್ಲುದ ಒಂಜಿ ಚಿತ್ರ ಜನಾರ್ದನ ಪೂಜಾರಿ ಚಿತ್ರ ಅರ್ನ ಬಗ್ಗೆ ನಮ್ಮ ಪಾತ್ರದಲ್ಲ ಕುಡಂಜಿ ಕಾಲರ್ ಉಂಡು ಹಲೋ ಸರ್ ನಮಸ್ತೆ ನಮಸ್ತೆ ನಾನು ಮನೋಜ್ ಪಾಂಡದ ಮಂಜೇಶ್ವರ ಮಂಜೇಶ್ವರ ನಮಸ್ತೆ ಸರ್ ನಮಸ್ತೆ ಪಾತಲ್ಲ ಸರ್ ನಮಸ್ತೆ എനിക്ക് താരണാഥരുടെ പാത്തല്ലേ സർ ബാരി പൊള്ളുന്ന ആർട്ടിസ്റ്റ് താരണാഥർ താരണാഥർ ನಮಸ್ತೆ മനോജ് നമുക്ക് ತುಂಬಾ ಪರಿಚಯ ಉಂಟು ಮನೋಜ್ ಮಂಜೇಶ್ವರ ಪಂಡದ ಈರ್ನ ಬನೊಂದ ಆರ್ಟ್ ಇದು ಮಲ್ತದ ಆಗ್ಬೇಕು ಹೆಂಗ ಮಸ್ತ್ ಖುಷಿ ಅಂದ ಈರ್ನ ಆರ್ಟ್ ಒಂದ್ ಇತ್ತು ಅಂದ ಮೀಟರ್ ಆಯ್ತು ಇವಾಗ ಫೋನ್ ವಾರ್ತರ ಆಯ್ತು ಅಲ್ಲಿ ನೀ ಲೈವ್ ಕಾರ್ಯಕ್ರಮ ಪಂಡ ಹಿಂಗ ಮಸ್ತ್ ಖುಷಿ ಅಂದ ನಮ್ಮ ಕುಡ್ಲ ಟಿವಿ ಲೈವ್ ಉಂಟು ಪಂಡದು ಫಸ್ಟ್ ನಮ್ಮ ಕುಡ್ಲ ಟಿವಿಗೆ ಮಸ್ತ್ ಥ್ಯಾಂಕ್ಸ್ ಪಂದಲ್ಲೇ ನಮ್ಮಂಜಿ ಮಂಜೇಶ್ವರದ ಗಡಿಭಾಗದ ಒಂಜಿ ಕಲಾವಿದನ ಲೆತ್ತದ ಒಂಜಿ ಕಾರ್ಯಕ್ರಮ ಲೆತ್ತನಿಗೆ ಮಸ್ತ್ ಥ್ಯಾಂಕ್ ಯು ಸರ್ ನಮ್ಮ ಕಲೆ ಬೊಕ್ಕ ನಮ್ಮ ಪ್ರತಿಭೆ ಪಣ್ಣಾಗ ಈಗ ಗಡಿ ಭಾಗ ಉಪರ ನಮಕ್ ದಾಲ ಬರ್ಪುಜಿ ಸರ್ ಮತ್ತೆ ಕಲಾವಿದೆ ಕಲೆ ಪಣ್ಣಾಗ ಅವೇ ನಮಕ್ ಮುಖ್ಯ ಆತೆ ಥ್ಯಾಂಕ್ ಯು ಸೋ ಮಚ್ ಬಟ್ ಇರೋಂಜಿ ಪಾರೆ ಪೊರ್ಲುದ ಪಾತೆರ ಎಸ್ ಸರ್ ಪಾತೆರ ಅವೇ ನಾ ಬುಕ್ಕ ಪನ್ಪುವಂದ ನಮ್ಮ ತಾರನಾಥ್ ಸರ್ಲೆ ಆರು ಕೇವಲ ಆರ್ನ ಕೈಚಲಕಡು ಮಾತ್ರ ಆರ್ನ ಕಂತಾಡ್ಲ ಒಂಜಿ ಆರ್ನ ಕಲೆ ಉಂಡು ಒಂದು ಸಿಂಗರ್ ಕೂಡ ಅವಳೊಂಜಿ ಪನೋಡು ಪಂಡ್ರೆ ನನಗೆ ಕಾಲ್ ಮಾಡ್ತೇನೆ ಕೇವಲ ಕೈಚಲಕ ಮಾತ್ರ ಕಂತಾಡ್ ಒಂಜಿ ಉತ್ತಮವಾದ ಗಾಯಕನು ಉಳ್ಳೇರು ಓಕೆ ಬಾರಿ ಪೊರ್ಲದೊಂಜಿ ಕ್ಲೂ ಕೊರಿಯರ್ ಇರು ಓಕೆ ಒಂಜಿ ಬಾರಿ ಪೊರ್ಲದೊಂಜಿ ಕಂಟೆಡ್ ಗಾಯಕನ ಒಂಜಿ ಪಂದ್ಯ ಪನ್ಪಾಗ ಓ ಪಂದ್ಯ ಬಾರಿ ಶೋಕ್ ಪನ್ಪೇರಾರು
ಓ ಪದ್ಯ ಬಾರಿ ಶೋಕ್ ಪನ್ಪೇರು ಆರೆ ಅವ್ರು ತುಂಬ ಫಿಲ್ಮ್ ಅದ ನಮ್ಮ ಕನ್ನಡ ತುಂಬದ ಮೆಲೋಡಿ ಸಾಂಗ್ ಕೂಡ ಮಸ್ತ್ ಬಂತಾರೆ ಅವರು. ಓಕೆ ಓಕೆ ರೈಟ್ ಸರ್ ದುಃಖ ಅರಡೊಂಜಿ ಬಾರಿ ಪೊರ್ಮದೊಂಜಿ ಪದ್ಯಲ ಪನ್ಪಾಗ ಅರೊಂಜಿ ಕಲಾವಿದೆ ಪನ್ಪನಂಚಿನ ಉಂಡತೆ ಈ ದಿನ ಉಲೈಡಿತ್ತು ಅವು ಮಾತ್ರೆಗ್ಲಿತ್ತ ಗೊತ್ತಾವಡು ನಮ್ಮ ಜಗಜ್ಜಾಹಿರ ಅವಡು ನನ್ನಲಾತಾರ್ ಪುದರಪುರ ಮಲ್ಪೋಡು ಪನ್ಪಂಚಿನ ಕ್ಲಾಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಓಕೆ ರೈಟ್. ಸೊ ಅದೇ ರೀತಿ ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಅನೇಕ ಕರೆಗಳು ಬರ್ತಾ ಇದೆ. ಕರೆ ಮಾಡ್ಬೋದು, ಮಾತಾಡ್ಬೋದು. ಹೆಮ್ಮೆಯ ಕಲಾವಿದನಿಗೆ ತಮ್ಮ ಒಂದು ಒಳ್ಳೆಯ ಮಾತುಗಳನ್ನ, ಅದೇ ರೀತಿ ತಮ್ಮ ಒಂದು ಪ್ರಶಂಸೆಯ ಮಾತುಗಳನ್ನ ಆಡ್ಬೋದು ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ ರಾಜೇಶ್ ಬರ್ಕೆ ಅವರು, ಅದೇ ರೀತಿ ಕಲಾವಿದ ತಾರನಾಥ್ ಆಚಾರ್ಯ ಇಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ತಾರನಾಥ್ ಆಚಾರ್ಯ ಅವರು ಅದೇ ರೀತಿ ತಮ್ಮ ಒಂದು ಕಲಾವಿದ ಅನ್ನುವಂತಹ ಏನಿದೆ ಈಗ ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾ ಇದೆ. ಎಲ್ಲರೂ ಕೂಡ ಪ್ರಶಂಸೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಜನಾರ್ದನ ಪೂಜಾರಿ ಅವರ ಚಿತ್ರ, ಈ ಹಿಂದೆ ಬೇರೆ ಯಾವ ಚಿತ್ರವನ್ನ ಬಿಡಿಸಿದ್ದೀರಾ ಸರ್? ಬೇರೆ ಚಿತ್ರಗಳು ಬೇರೆ ಜಾಸ್ತಿ ಹುಲಿ, ಸಿಂಹ, ಡ್ರ್ಯಾಗನ್, ಮತ್ತೆ 4-5 ವರ್ಷ ಮೊದಲು ಒಂದು ಮೋದಿದು ಆರ್ಟ್ ಮಾಡಿದ್ದೆ. ಇಲ್ಲೇ ಇದೆ ನಮ್ಮ ಮಂಗಳೂರು ಪಂಪೆಲ್ ಹತ್ರ. ಓಕೆ, ಹುಲಿ ವೇಷದಲ್ಲಿ ಹೊಟ್ಟೆಲ್ಲ ಮಾಡಿದ್ದೆ. ಅದು ಬಿಟ್ರೆ ಭಾವಚಿತ್ರ ಕಡಿಮೆ, ಇದು ಜಾಸ್ತಿ. ಹುಲಿ ವೇಷ ಇದರದ್ದೇ ಜಾಸ್ತಿ. ಈ ಬಣ್ಣಗಾರಿಕೆಗೆ, ಹುಲಿ ವೇಷದ ಬಣ್ಣಗಾರಿಕೆಯ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಕೇರಳಕ್ಕೂ ನಮ್ಮ ಇಲ್ಲಿರುವಂತಹ ಬಣ್ಣಗಾರಿಕೆಯು ಕೂಡ ಏನು ವ್ಯತ್ಯಾಸ ಇದೆಯಾ? ಇಲ್ಲ, ನಾನು ಜಾಸ್ತಿ ಮಂಗಳೂರಲ್ಲೇ ಕೆಲಸ ಮಾಡಿದ್ರು. ಕೊಟಗಾರ್ ಬೇರಿ ಅಂತ ಹೇಳಿ ಮಂಗಳೂರಲ್ಲಿ JP ಆಚಾರ್ಯ ಕೊಟಗಾರ್ ಅಂತ ಹೇಳಿದ್ದಾರೆ. ದೊಡ್ಡ ಕಾಲ ಅವರ ಜೊತೆ ನಾನು ಕೆಲಸ ಮಾಡ್ತಿದ್ದೇನೆ. ಟ್ಯಾಬ್ಲೋದಲ್ಲೆಲ್ಲ ಅವರು ಒಳ್ಳೆ ಫೇಮಸ್ ಆಗಿದ್ದಾರೆ. ಹಾಗೆ ಈ ದಸರಾ ಟೈಮಿಗೆ ನನಗೆ ಹೊರಗಡೆ ಹೋಗ್ಲಿಕ್ಕೆ ಚಾನ್ಸ್ ಸಿಗುದಿಲ್ಲ ಅಂತಂದ್ರೆ ಈ ದಸರಾದ ಟ್ಯಾಬ್ಲೋದ ವರ್ಕ್ ಮಾಡ್ಲಿಕ್ಕೆ ಟೈಮ್ ಇಲ್ಲದ. ನನಗೆ 4-5 ಕಡೆಯಿಂದ ಹುಲಿ ಹಾಕ್ಲಿಕ್ಕೆ ಕರಿತಾ ಇದ್ದಾರೆ. ಹಾಗೆ ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ನಾನು ಮತ್ತೆ ಅವ್ರ ಹತ್ರ ಹೇಳ್ತೇನೆ, ಕಷ್ಟ ಆಗ್ತದೆ ನನಗೆ. ಯಾಕೆ ಅಲ್ಲೇ ಸುಮಾರು ಡೇ ನೈಟ್ ವರ್ಕ್ ಮಾಡಿ ಏನು ಅದು ಈ ಹುಲಿ ಹಾಕುದಂದ್ರೆ ನೈಟ್ ವರ್ಕ್ ಜಾಸ್ತಿ. ಜಾಸ್ತಿ ರಿಸ್ಕ್ ಆಗ್ತದೆ. ಹಾಗೆ ನಾನು ಅದು ಜಾಸ್ತಿ ಇದು ಮಾಡೋದಿಲ್ಲ. ಲಾಸ್ಟ್ 2 days ಮಾತ್ರ 1-2 ತಿಂಗಳು ಮೊದಲು ಕಾಸರಗೋಡು ಬುಕ್ ಮಾಡಿರ್ತಾರೆ. ಆಗ ನಾನು ಅಲ್ಲಿ ಅವ್ರ ಹತ್ರ ಹೇಳ್ತೇನೆ, 2 ದಿವಸ ನನಗೆ ಟೈಮ್ ಬೇಕೇ ಬೇಕು. ಯಾಕಂದ್ರೆ ಅದು ವರ್ಷ ನಾನು ಅಲ್ಲಿ ಮಾಡ್ತಾ ಇರೋದು ಕಾಸರಗೋಡು ಕೊರ್ಕೋಡು ಇಲ್ಲಿ. ಹಾಗೆ ಅದು 2 ದಿವಸ ಮಾತ್ರ ನಾನು ಹುಲಿ ಇದು ಮಾತ್ರ ಮಾಡುದು. ಯಾಕೆ ಅದು ನಮ್ಗೆ ಬಿಡುವಾಗಿಲ್ಲ. ತುಂಬಾ ವರ್ಷ ಮಾಡ್ತಾ ಇದ್ದಲ್ಲ, ಈ ಟ್ಯಾಬ್ಲೋದಿಂದಾಗಿ ನನಗೆ ಅದು ರಿಸ್ಕ್ ಎಲ್ಲ ರಿಸ್ಕ್ ಆಗ್ತದೆ. ಈ ಸಲ ಕೊರೋನಾದಿಂದಾಗಿ ಯಾವುದಿಲ್ಲ. ಖುಷಿ ಆಯ್ತಾ ಸರ್ ಇದು ನಿಮ್ಗೆ? ಕೇಳಬೇಕಂತ ಅಂದ್ರೆ ಕೆಲಸನೇ ಇಲ್ಲ. ಈಗ ನಾವು ಈಗ ಸರ್ಕಾರದಲ್ಲಿ ಕೆಲವು ಇದು ಬರ್ತದೆ, ಯಾರು ಇವರಿಗೆಲ್ಲ ಐಫೈ ಅವರಿಗೆಲ್ಲ ಕಾಂಟ್ಯಾಕ್ಟ್ ಇದರಲ್ಲಿ ಆನ್ಲೈನ್ ನಲ್ಲಿ ಹಾಗೆ ಈಗ ಕೆಲಸ ಬರ್ತದೆ. ಪಾಪದವರಿಗೂ ಸರ್ಕಾರದಲ್ಲಿ ಕೆಲಸ ಇದೆ, ಅಲ್ಲಿಂದ ಏನಾದ್ರು ಬರ್ತದೆ. ಬಟ್ ನಮ್ಮ ಇಡ್ಲಿ ಕ್ಲಾಸ್ನವರು ನಮಗೆ ಇದು ಸರ್ಕಾರದಿಂದ ಯಾವ್ದು ಇಲ್ಲ. ಹೊರಗಡೆ ಹೋಗುವ ಅಂತ ಹೇಳಿದ್ರೆ ಹೊರಗಡೆ ಬಿಡುದಿಲ್ಲ, ಒಳಗೆ ಕೂತ್ಕೊಳ್ತಿಲ್ಲ ಅಂತ ನಮಗೆ ಬೇರೆ ಏನೆಲ್ಲ ಇದೆ. ನಾವ್ ನೆನ್ಸಿದ್ವಿ ನೀ ನೆಕ್ಸ್ಟ್ ಹೇಗೆ ಲೈಫ್ ಹೇಗೆ ಏನ್ ಮಾಡುದು, ಯಾರ ಹತ್ರ ಹೇಳುದು, ಭಯಂಕರ ಕಷ್ಟ ಆಗಿದೆ ಅಲ್ವಾ ಈ ಬಾರಿ? ಕರೆಕ್ಟ್, ನಿಜವಾಗ್ಲೂ ಕೂಡ ಒಂದು ಕಲಾವಿದರ ಒಂದು ಜೀವನ ಏನಿದೆ, ಅನೇಕ ಜನರು ಹೇಳ್ತಾ ಇದ್ರು ದಸರಾ ಅಂತ ಬಂದಾಗ ಅದೆಷ್ಟೋ ಕಲಾವಿದರಿಗೆ ಜೀವನೋಪಾಯಕ್ಕೆ ಒಂದು ದಾರಿ ಆಗುತ್ತೆ ಅನ್ನುವಂಥದ್ದು. ಅದೆಷ್ಟೋ ಕಲಾವಿದರು, ಅದೆಷ್ಟೋ ಜನರು ತಮ್ಮ ಬದುಕನ್ನ ದಸರಾದ ಸಂಭ್ರಮದಲ್ಲಿ, ದಸರಾದ ಸಂದರ್ಭದಲ್ಲಿ ಕಟ್ಟಿಕೊಳ್ತಾರೆ ಅನ್ನುವಂಥದ್ದು. ತಾರನಾಥ್ ಆಚಾರ್ಯ ಅವರು ಯಾವ ರೀತಿಯ ಕಷ್ಟವನ್ನ ಎಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ ಅನ್ನೋದು ಎಳೆಯಾಗಿ ಬಿಚ್ಚಿಟ್ರು. ಅಂಡ್ ಇದು ಕಲಾವಿದರ ಬದುಕು ಕೂಡ ಹೌದು ಅದೇ ರೀತಿ. ಅಂಡ್ ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನುವಂಥ ಒಂದು ಮಾತೇನಿದೆ, ಸೊ ಅದು ಮಾತು ನಿಜ ಆಗಿದೆ ಕೂಡ ಹೌದು. ಈಗ ತಾರನಾಥ್ ಆಚಾರ್ಯ ಅವರ ಕಲೆಯನ್ನ ಎಲ್ಲರೂ ಕೂಡ ಪ್ರಶಂಸೆ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅವಕಾಶಗಳು ಸಿಗ್ಲಿ ಅನ್ನೋಂಥದ್ದು ಕೂಡ ನಮ್ಮ ಕುಡ್ಲಾದ ಆಶಯ. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಂಬಾ ಖುಷಿಯಾಗಿದೆ ಈ ಸರಿ ನಮ್ಗೆ. ಓಕೆ ಓಕೆ, ಹೇಳಿ ಮೇಡಮ್, ಮಾತಾಡಿ. ನನ್ನ ಹೆಸರು ವಿದ್ಯಾ ನೀರೇಶ್ ಅಂತ. ವಿದ್ಯಾ ನೀರೇಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ಯಾನ ಕುಡ್ಲ ಬೊಕ್ಕಪಟ್ನದ್ದು. ಓ, ಕುಡ್ಲ ಬೊಕ್ಕಪಟ್ನದ್ದು. ಸರಿ ಮೇಡಮ್, ಪಾತಿರ್ಲೆ ದಾದಾ ಪನ್ಪರ್ ಬಾರಿ ಪೊರ್ಲುದ ಪಿಲ್ತೇಸದ ಒಂಜಿ ಚಿತ್ರ ವೈರಲ್ ಆವೊಂದು ಪಾತಿರ್ಲೆ ಮೇಡಮ್. ಮಸ್ತ್ ಎಡ್ಡ ಆಯ್ತಂడి ಈ ವರ್ಷ ಮೊಕ್ಲ ಅಂತೂ ವರ್ಷ ಎಡ್ಡನೆ ಮಂತ್ ಬೇರು ಅಂಡ್ ಈ ವರ್ಷ ಅಂತೂ ಡಿಫ್ರೆಂಟ್ ಮಂತ್ ದೇರು ಮಸ್ತ್. ಕರೆಕ್ಟ್. ಮೆಚ್ಚಿಗೆದ ವಿಷಯ ಒಂದು ಪೂರ ಮೊಕ್ಲ ಜನಾರ್ದನ ಪೂಜಾರ್ನ ನೀವು ಇತ್ತದಿ ಇದು ಅತೆ. ಓಕೆ ಓಕೆ, ಆರ್ಟಿಸ್ಟ್ಗಂತೂ ಮಸ್ತ್ ಧನ್ಯವಾದ ಪಲ್ಲೆ ಮೇಡಮ್. ಮಕ್ಳೆ ಉಳ್ಳೇರು ಅಡ್ಜನಲ್ಲ ಉಳ್ಳೇರು ಒಂಜಿ ಪಲ್ಲೆ ಹೀರೋ ಒಂಜಿ ಅಕ್ಲೆಗೆ ಅಭಿನಂದನೆ ಪಲ್ಲೆ.
ಮಸ್ತ್ ಥ್ಯಾಂಕ್ಸ್ ಮಸ್ತ್ ಎಡ್ಡೆಲ್ಲ ಆತಂಡ ನಿಕ್ಲ ಎಂಕ್ಲ ಇಲ್ಲಡಂದು ಪೂರೆಲ್ಲ ಪುಗರ್ವೇರ್ ನಿಕ್ಲೇನು ಅದೇ ಅಜ್ಜಿ ನಿರಗ್ಲ ಎಂಕ್ಲ ಮತ್ತು ಎಂಕ್ಲಂದ ಹಿಡಿದ ಮಸ್ತ್ ಥ್ಯಾಂಕ್ಸ್ ಇರು ಇರಂಜಿ ಎಂಕ್ಲಿನ ಈತು ಎಂಕ್ಲ ಮಿತ್ತು ಮೋಕೆದ ಈತ ಫೋನ್ ಮಂತಾರೆ ಇರು ಅಜ್ಜ ಅದಪ್ಪ ನಿರಗ್ಲ ಎಂಕ್ಲೊಂಜಿ ಅಭಿನಂದನೆ ಸಲ್ಲಿಸೋದಿಲ್ಲ ಎಸ್ ತುಂಬಾ ಥ್ಯಾಂಕ್ಸ್. ಓಕೆ ಒಂದು ನಿಮಿಷ ಏನ ಮಾಮುಗ್ಲ ಪಾತೆರೋಡಿಗೆ ಉಂಟುಲೆ ಕೂರ್ಲೆ ಬೇಗ ಪಲ್ಲೆ ಸರ್ ಪಾತರ್ಲೆ ಸರ್. ಹಲೋ ಪಲ್ಲೆ ಸರ್. ನಮಸ್ಕಾರ. ನಮಸ್ಕಾರ. ಶಿವ ಫ್ರೆಂಡ್ಸ್ ಧನ್ಯವಾದ. ಅಂಜನೆ ತಾರನಾಥ ಆಚಾರ್ಯಗಳ ನಮಸ್ಕಾರ ಕೊರೊಂದಿಲ್ಲ ಭಾರಿ ತುಂಬಾ ಥ್ಯಾಂಕ್ಸ್. ಮಸ್ತ್ ಥ್ಯಾಂಕ್ಸ್ ಸರ್. ಮನ್ನಗ ಪಂಡ್ರದು ಪ್ರೇಷರ್ ಹೆಚ್ಚಿ ಆಪ್ ಖುಷಿ ಆತನತೆ. ಓಕೆ ಸರ್ ಇಲ್ಲ ತೆಲಿಕೆನೆ ಪನ್ಪುಂಡು ಏತು ಖುಷಿ ಆತನ ಬಂದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈತ ನಮ್ಮ ಅಭಿಮಾನ ಐತನ ಪ್ರೋತ್ಸಾಹ ಐತನ ಅವೇತೋ ಕಲಾವಿದರು ದುಂಬಾರ್ ಪೇರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಅವೇ ರೀತಿ ಈ ಸಲದ ಒಂಜಿ ಕೊರೋನಾದ ವಿಚಾರಡ್ ಪಿಲ್ತೆ ಸಾಪುಣ ಇಜ್ಜ ಪನ್ನಾಗ ಪಿಲಿಗೊಬ್ಬು ಆಂಡ್ ಇತ್ತೆ ಈತ್ ದಿನ ಈ ಸಲ ಎಷ್ಟ್ ಜನ ಐತೆ ಸರ್ ನಿಕಲ್ನೆಟ್ ಪಿಲಿ ಪಾಡ್ದಿನ? ಇಜಿನ ಏಪಲ ವರ್ಷಲ ಎಂಕ್ಲೊಂಜಿ 65-70. ಓಕೆ ಈ ಸರ್ತಿ ಮಾತ್ರ ಎಂಕ್ಲು ಫಸ್ಟ್ 10 ಮಂದಿ ಇತ್ತ ಒಂಜಿ 15 ಜಾಸ್ತಿ ವಿಲಿ ಎಡ್ಡದ ದಾಪಂಡ ಈ ಸರ್ತಿ ಓಲ್ಲ ನಲಿಪೆರ ಪ್ಯಾರಜಿ ಓಲ್ಲ ಇಜ್ಜಿ ಬಂದು ಖಾಲಿ ಟೆಂಪಲ್ ಬೋದು ದೇವಸ್ಥಾನ ಬೋದು ನುಮನ್ಪಗ ನಲಿಪೆರ ಅಂತ ಇತ್ತು ಖಾಲಿ ಒಂಜಿ ಪರಕೆ ಸಂದವನು ಏಪಲ ಒಂಜಿ ವರ್ಷಲ ಪರಕೆ ಸಂದ ಹೊಡದೆ ಇಜ್ಜಿ ಬಂಡ ಓಲ್ಲ ಆಪೂಜೆ ಅಂಚ ಅದು ಪುನಕ ಈ ಸರ್ತಿ ಒಂಜಿ 15 ಪಿಲಿ ಮಂತ 15 ಪಿಲಿ ಮಂತ ಒಂಜಿ ಪಿಲಿ ಬೇರೆನ ಒಂಜಿ ನಮ್ಮ ಅಯೋಧ್ಯದ ರಾಮ ಮಂದಿರದ ಕೊಡ್ಪದಿತ್ತ ಬೊಕ್ಕ ಶಾರದನ ಬೊಕ್ಕ ನಮ್ಮ ಅಂದೇತ ಡ್ರ್ಯಾಗನ್ ಪಿಲಿ ಪೂರ ಓಕೆ ಅವು ಕರೆಕ್ಟ್ ಓಕೆ 15 ಪಿಲಿ ಮಲ್ತಾರೆ ಈ ಸಲ ಇಜನ ಅಚ್ಪ ಎಲ್ಪ ಪಿಲಿ ಪುರ ಒಂತನತೆ ಓಕೆ ದಾವನ್ ಪರ ಈ ಕೋವಿಡ್ ಸಂದರ್ಭದ ನಿಕ್ಲೆಗ್ ದಾದ ಫೇಸ್ ಮಲ್ತಾರೆ ನಿಕ್ಲೆಗ್ ಏತ್ ಸಮಸ್ಯೆ ನಿಕ್ಲೆಗ್ ಏತ್ ಪ್ರಾಬ್ಲಮ್ ಅಂಡೆ ಪಣಗ ಅವೆ ಇಜಿನ ಏಪಲ ಎಂಕ್ಲು ಪ್ರತಿ ವರ್ಷಲ ಒಂಜಿ ಡೊನೇಷನ್ ಮಂತದ ಪೋಪ ಅಂಡ ಈ ಸರ್ತಿ ಮಾತ್ರ ಓಲ್ಲ ಡೊನೇಷನ್ ಎಂಕ್ಲ ಆಣ ಮಾತ್ರ ಅವೆ ಬಂಡೆ ಕೈಪತ್ತಿ ಆಣ ಎಂಕ್ಲೆ ನಿಮಿಟ ದೇವರುಲ್ಲೇರ್ ಬುಡುಪುರ ವಜರನ ಎಂಕ್ಲೆ ಇದ್ದು ಅಂದೆ ಆಣ ಬೊಕ್ಕ ಎಂಕ್ಲೆ ಈತ್ ವರ್ಷಡ್ ಆರ್ ಜನರದನ್ ಪೂಜಾರ್ಲ ಸಹಾಯ ಮಂತ ಇತ್ತಾರೆ ಅಪ್ಪ ಫಸ್ಟ್ ಇತ್ತಂಜ 2 ವರ್ಷ ಇತ್ತೆ ಆರಂತಿ ಡಲ್ಲ ಅದು ಇಲ್ಲ ಆನ್ಲ ಬಾಕಿಂದ ಏಟ್ ಪೂರ ಸಪೋರ್ಟ್ ಮಾಡ್ತಾರೆ ಅಂಚೆನೆ ಎಂಕ್ಲ ಆರ್ ಪದ್ಮರಾಜ ಇರಲ್ಲ ಅಂಚೆನೆ ಆರ್ಲ ಬಾರಿ ಮಸ್ತ್ ಸಪೋರ್ಟ್ ಮಾಡ್ತಾರೆ ಬಂಡ ಆರ್ ಇತ್ತಿನೇಟ್ ಇತ್ತೆ ಆರ್ಲ ಅಂಜಿ ದೇತ ಜನದನ ಪೂಜಾರ್ ಲಕ್ಕನೆ ಆವಂದಿಕಲ ಆರ್ ಹೋಗು ಬಂದು ಸೈ ಬಂದು ಮಂತ್ಪೇರೆ ಪಾಸಿಟಿವ್ ಎನರ್ಜಿ ಬೋಕ ದಯಪಂಡ ಆತ್ಮಲ ಪ್ರೋಗ್ರಾಮ್ ಅನ್ನು ಏರಿಯಾ ಕಂಟ್ರೋಲ್ ಮಾಡ್ತಾರೆ ದಯಪಂಡ ಆತೆ ತಾಳ್ಮೆಡ್ಲು ಪೂಡ ರೈಟ್ ನಿಜವಾಗ್ಲ ದಯಪಂಡ ಈ ಬಾಕಿ ಜನಕ್ಲೇನು ಅವು ಪ್ರಬಂಧ ಗೊತ್ತಾಗ್ಬಿಡದೆ ಅಂಚದ ಪುನಗ ಈ ಸತ ಆಂಡಿ ದೇವರಲ್ಲೇ ಬ್ಯೂಟಿಫುಲ್ ಎಸ್ ಸರ್, ಥ್ಯಾಂಕ್ ಯು. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಟಿವಿ ಇರ್ಲಿಲ್ಲ ಸರ್. ಓಕೆ, ರೈಟ್ ಸರ್, ರೈಟ್. ನೆಟ್ವರ್ಕ್ ಸರಿ ಇಲ್ಲ ಅಂತ ಕಾಣುತ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಜೆ.ಪಿ. ಆಚಾರ್ಯ ಕೊಟಕರ್. ಓ, ಜೆ.ಪಿ. ಆಚಾರ್ಯ ಅವರು, ನಮಸ್ತೆ ಸರ್. ಈಗ ತಮ್ಮ ಬಗ್ಗೆ ಹೇಳಿದ್ರು ತಾರನಾಥ ಆಚಾರ್ಯ ಅವರು. ನಮಸ್ತೆ ಸರ್, ಹೇಗಿದ್ದೀರಾ ತಾವು? ತುಂಬಾ ಖುಷಿ ಆಯ್ತು. ಇಂಥ ಒಂದು ಕಲಾವಿದನಿಗೆ ಇಂಥ ಒಂದು ಪ್ರೋತ್ಸಾಹ ಸಿಕ್ಕಿದ್ದು ಭಾರಿ ಒಂದು ಖುಷಿಯ ವಿಷಯ ಇದು. ಸ್ಪೆಷಲಿ ತಾರಿಗೆ ತುಂಬಾ ಕಂಗ್ರಾಟ್ಸ್ ಹೇಳ್ತೇನೆ. ತುಂಬಾ 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 ಖುಷಿ ಆಗ್ತಾ ಉಂಟು ಅಲ್ವಾ? ಎಷ್ಟು ಖುಷಿ ಆಗ್ತಾ ಇದೆ ಜೆ.ಪಿ. ಅವರಿಗೆ? ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಈಗ ಸಿಕ್ಕಿದ್ರೆ ಹಾಗೆ ತಬ್ಬಿಕೊಳ್ತೇನೆ. ಓ ದೇವರೇ, ಬ್ಯೂಟಿಫುಲ್. ಓಕೆ, ಇದ್ದಾರೆ ಸರ್, ತಮ್ಮ ತಾರು ಫ್ರೆಂಡ್ ಇದ್ದಾರೆ, ಮಾತಾಡಿ. ಅಂಡ್ ರಾಜೇಶ್ ಅವರಿದ್ದಾರೆ, ಮಾತಾಡಿ ಸರ್. ಹಲೋ. ಹಲೋ, ನಮಸ್ತೆ ತಾರು. ನಮಸ್ತೆ. ಆಗ್ಲಿ, ತುಂಬಾ ಖುಷಿ ಆಯ್ತು. ನನಗೆ ಸಹ ತುಂಬಾ ಖುಷಿ ಆಯ್ತು. ಹೇಗೆ ಅಂತ ಹೇಳುದು ಅಂತೇಳಿ ಗೊತ್ತಾಗುದಿಲ್ಲ. ಅವಕಾಶಕ್ಕೆ ಕಾರಣ ನೀವಲ್ಲ. ಅವಕಾಶಕ್ಕೆ ಕಾರಣ ಅಲ್ಲ, ಅದು ಸ್ಟಾರ್. ಯಾರಿಗೆ ಸಿಗ್ಬೇಕು ಅವರಿಗೆ ಸಿಕ್ಕುದು ಅದು. ಓಕೆ, ರೈಟ್ ಸರ್. ಓಕೆ ಜೆ.ಪಿ. ಸರ್, ಥ್ಯಾಂಕ್ ಯು ಜೆ.ಪಿ. ಅವರಿಗೆ. ಓಕೆ, ಇದು ಜೆ.ಪಿ. ಅವರು ಆಗ್ಲೇ ತಾವು ಹೇಳಿದ್ರಿ ಅಲ್ವಾ? ಓಕೆ, ಸೊ ಅದೇ ರೀತಿ ಹುಲಿವೇಷದ ಒಂದು ಚಿತ್ರ ಅಂತ ಬಂದಾಗ, ಹುಲಿವೇಷದ ಬಣ್ಣಗಾರಿಕೆ ಅಂತ ಬಂದಾಗ, ಇದು ಕಲಾವಿದ ದೊಡ್ಡ ಮಟ್ಟದಲ್ಲಿ ಕಲಾ ಚಾತುರ್ಯವನ್ನು ಅಲ್ಲಿ ಮೆರಿಬೇಕಾಗುತ್ತೆ. ಈ ಹಿಂದೆಯೂ ಕೂಡ ನಾವು ನೋಡಿದ್ವಿ ಅನೇಕ ವಿಚಾರಗಳ ಬಗ್ಗೆ. ತಾರನಾಥಾಚಾರ್ಯ ಅವರು, ಎಷ್ಟು ವರ್ಷದಿಂದ ಹುಲಿವೇಷಧಾರಿಗಳಿಗೆ ಬಣ್ಣಗಳನ್ನ ಹಾಕ್ತಾ ಇದ್ರ ತಾವು? ಸುಮಾರು ಈಗ 15 ವರ್ಷ ಆಯ್ತು. ಓಕೆ, 15 ವರ್ಷ ಅಂತ ಹೇಳಿದ್ರೆ
ಫಸ್ಟ್ ನಾನು ಪುತ್ತೂರಲ್ಲಿ ಕಲಿತಿದ್ದೆ ಇದೆಲ್ಲ ಆರ್ಟ್ ವರ್ಕ್. ಎಲ್ಲಿ ಕಲ್ತ್ರಿ ಸರ್ ಆರ್ಟ್ ವರ್ಕ್? ಮಟ್ಟದಡ್ಕ ಹರೀಶಾಚಾರ್ಯ ಅಂತೇಳಿ ಓಕೆ ನನ್ನ ದೊಡ್ಡಪ್ಪನ ಮಗ ಆಗ್ತದೆ, ಅವರೊಟ್ಟಿಗೆ ನಾನು ಕಲ್ತದ್ದು. ಅಲ್ಲಿ 4 ವರ್ಷ ಅವ್ರ ಟ್ರೈನಿಂಗ್ ಮಾಡಿದೆ. ನಂತರ ಊರಿಗೆ ಬಂದೆ. ಊರಿಗೆ ಬಂದು ನಂತರ ಇಲ್ಲಿ ನನ್ನ ಕಸಿನ್ ಚಿಕ್ಕಪ್ಪನ ಮಗ ಇದ್ದಾರೆ, ಅವ್ರ ಜೊತೆಯಲ್ಲಿ ಕಾಸರಗೋಡಲ್ಲಿ ವರ್ಕ್ ಮಾಡಿದೆ. ಅದಾದ್ಮೇಲೆ ಉಳ್ಳಾಲ ಬಾಲ್ವಾಡ್ಸ್ ಇದ್ದಾರಲ್ಲ ಪೂಜಾರಣ್ಣ, ಅವರ ಜೊತೆ ವರ್ಕ್ ಮಾಡಿದೆ. ಅವರ ಜೊತೆಗೆ ಅಂದ್ರೆ ಇವರು JP ಅವರು ಅಲ್ಲಿ ವರ್ಕ್ ಮಾಡ್ತಿದ್ರು. ಹಾಗೆ ಅವ್ರು ನನ್ನನ್ನು ನೀವು ಒಂದ್ಸಲ ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಬರ್ಬೇಕು ಅಂತ ಹೇಳಿ ಚಿಕ್ಕ ಪೆನ್ ಗನ್ ಇದೆಯಲ್ಲ, ಪೆನ್ ಗನ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಫೈನಲ್ ಟಚ್ ಅಪ್ ನನಗೆ ಅಷ್ಟು ಕ್ಲಿಯರ್ ಅದು ಸರಿ ಆಗ್ತದೆ, ನೀ ಬಾ ಅಂತೇಳಿ. ಆಗ ಆಟ ಇದು ಮಾಡಿ ನಾನು ಹೋದ ನಂತರ ಮತ್ತೆ ಸುಮಾರು ಅಲ್ಲಿ ಒಂದು ಸಾಧಾರಣ ಒಂದು 5-6 ವರ್ಷ ಅಲ್ಲೇ ಇದ್ದೆ. ನಂತರ ನಾವೇ ಇದು ಬೇರೆ ಇದೊಂದು ಶಾಪ್ ಇದೆಲ್ಲ ಮಾಡಿದೆವು, ಇವರ ಸ್ಪರ್ಶ ಗ್ರೂಪ್ ಅಂತೇಳಿ ಮಾಡಿ JP ಒಟ್ಟಿಗೆ ನಾನು ವರ್ಕ್ ಮಾಡ್ತಿದ್ದೇನೆ. ಈಗ JP ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಟ್ಟಿಗೆ ನಾವು ಇದು ಟ್ಯಾಬ್ಲೋ ವರ್ಕ್, ಅವರು ಎಲ್ಲ ವರ್ಕ್ ಇದ್ದಾರೆ, ಬೆಳ್ಳಿ ವರ್ಕ್, ಅದು ಎಲ್ಲ ಆಲ್ರೌಂಡರ್. ಅವರಂದ್ರೆ ನಂಬರ್ 1 ಆರ್ಟಿಸ್ಟ್ ಅಲ್ಲಿ ನನಗೆ ಅಂತ ಆರ್ಟ್ ಕಲಾವಿದರು ಸಿಗ್ಲಿಕ್ಕಿಲ್ಲ ಇಲ್ಲ ಅಂತ ಹೇಳ್ತೀರಾ? ಮತ್ತೆ ಹುಲಿದು ಕಾಸರಗೋಡಲ್ಲಿ, ಅದಕ್ಕೆ ಮೊದಲು ನಾನು ಅಲ್ಲಿ ಕಾಸರಗೋಡ್ ವರ್ಕ್ ಮಾಡ್ತಿದ್ದಲ್ಲ, ಅಲ್ಲಿ ನನ್ನೊಬ್ರು ಫ್ರೆಂಡ್ ಇದ್ರು ವಸಂತಾಚಾರ್ ಅಂತೇಳಿ, ಕೆರೆಮನೆ ವಸಂತಾಚಾರ್ ಅಂತೇಳಿ. ಅವ್ರು ಹೇಳಿದ್ರು ನೀನು ಆರ್ಟ್, ಯಾಕೆ ಈಗೆಲ್ಲ ನಾನು ಪೋರ್ಟ್ರೇಟ್ ಇದು ವರ್ಕ್ ಮಾಡ್ತಿದ್ದೇನೆ, ಅದು ನೋಡಿ ಅವ್ರು ಹೇಳಿದ್ರು ನಾನೊಂದು ಹುಲಿ ಅಂಟು ನಾ ಹೇಳಿದ್ರು ನನಗೆ ಅದೆಲ್ಲ ಗೊತ್ತಿಲ್ಲ, ಅಲ್ಲ ನೀನು ಮಾಡಿ ತೊಂದ್ರೆ ಇಲ್ಲ ಅಂತೇಳಿ. ಅಲ್ಲ ನನಗೆ ಸರಿಬಾರದು, ಮೈಗೆಲ್ಲ ಬಣ್ಣ ಹೇಗೆ ಎಂತಂತ ನನಗೆ ಅದ್ರ ಏನು ಗೊತ್ತಿಲ್ಲ, ಗಂಧಗಾಳಿ ಗೊತ್ತಿಲ್ಲ. ಸರಿ ನೀನು ಹೇಳಿದಕ್ಕೆ ನೋಡಿ ಟ್ರೈ ಮಾಡಿ, ನೀನಿಗೆ ಅಷ್ಟು ಇದು ಇರುವಾಗ ಮತ್ತೆ ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿದೆ. ಆನಂತರ ಟ್ರೈ ಮಾಡಿದೆ ಅವ್ರ ಜೊತೆನೆ ಜಾಸ್ತಿ ವಸಂತಣ್ಣ ಅಂತೇಳಿ, ಅವ್ರ ಜೊತೆ ಹುಲಿ ವರ್ಷ ನಾನು ಸುಮಾರು ವರ್ಷ ಅವರೊಟ್ಟಿಗೆ ಮಾಡ್ತಿದ್ದೆ. ನಂತರ ಪಾಲಕನ್ನು ನಾರಾಯಣ ಅಂತ ಅವ್ರು ಕರೆದ್ರು. ಎಷ್ಟು ವರ್ಷ ಸರ್ ಹುಲಿ ವೇಷದ ಒಂದು ಜರ್ನಿ, ತಾವು ಹುಲಿ ವೇಷಗಳಿಗೆ ಬಣ್ಣ ಹಾಕುವಂತದ್ದು? ಸಾಧಾರಣ ಒಂದು 10 ವರ್ಷ. ಒಂದು ಇಷ್ಟರವರೆಗೆ ಒಂದು ಲೆಕ್ಕಕ್ಕೆ ಹಾಕಿದ್ರೆ ಒಂದು ಎಷ್ಟು ಹುಲಿ ವೇಷಧಾರಿಗಳಿಗೆ ಬಣ್ಣ ಹಾಕಿದ್ದೀರಾ? ಹುಲಿ ವರ್ಷ ಸುಮಾರಿದೆ. ಒಂದು ಲೆಕ್ಕ ಹಾಕಿದ್ರೆ ಸಾಧಾರಣ ಒಂದು 1000 ಮೇಲೆ ನಾನು ಮಾಡಿದೆ. ನನ್ಗೆ ಆರ್ಟ್ ಮಾಡ್ಲಿಕ್ಕೆ ಮಾತ್ರ, ಈ ಆರ್ಟ್ ಮಾಡ್ಲಿಕ್ಕೆ ಯಾರು ಒಪ್ಪುದಿಲ್ಲ, ಯಾಕಂದ್ರೆ ಸರಿ ಬರುದಿಲ್ಲ, ಹಾಗೆ ಹೀಗೆ ಹೊಟ್ಟೆಯಲ್ಲಿ ನಿಲ್ಬೇಕು, ಮತ್ತೆ ಅವ್ರು ಜಾಸ್ತಿ ಹೊತ್ತು ನಿಲ್ಬೇಕು, ಆರ್ಟ್ ಮಾಡುವಾಗ ಸುಮಾರು ಟೈಮ್ ಆಗ್ತದೆ. ಹಾಗೆ ನಾವು ಒಂದು ಸ್ಪಾಟ್ಗೆ ಹೇಗೆ ವೇಷಧಾರಿಗೂ ಪೇಷನ್ಸ್ ಇರ್ಬೇಕು, ನಿಮಗೂ ಕೂಡ ಇದಿರ್ಬೇಕು. ಅವ್ರು ಜಾಸ್ತಿ ಹೊತ್ತು ನಿಲ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಕಾಲ್ ನೋವು. ಹಾಗೆ ನಂತರ ಮತ್ತೆ ಸ್ಪೀಡ್ ಆಯ್ತು ವರ್ಕ್ ಎಲ್ಲ. ಮತ್ತೆ ಅವ್ರು ಹೇಳಿದ ಕೂಡಲೇ ಅಷ್ಟೇ ಒಂದೊಂದು ಸೆಟ್ಟಿಗೆ 7-8-9 ಆರ್ಟ್ ವರ್ಕ್ ಇರ್ತದೆ, ಬಾಕಿ ಎಲ್ಲ ಚಿಕ್ಕ ಆರ್ಟ್ ಎಲ್ಲ ಮಾಡಿ ಇದು ಮಾಡ್ತಾರೆ. ಹಾಗೆ ಅಲ್ಲಿ ಕೇರಳ ಸೈಡ್ ದೊಡ್ಡ ಇದಕ್ಕೆ ಫಂಕ್ಷನ್ಗೆಲ್ಲ ಹುಲಿ ವೇಷ ಜಾಸ್ತಿ ಅಲ್ಲಿ, ಅಂದ್ರೆ ಎನಿ ಟೈಮ್. ಇದು ನಮ್ಮ ಇಲ್ಲಿ ಮಂಗಳೂರು ಸೈಡ್ ಅಲ್ಲಿ ಮಾತ್ರ ಸೀಸನ್ ಮಾತ್ರ, ಅಲ್ಲಿ ಎನಿ ಟೈಮ್ ಹುಲಿ ವೇಷ ಇದು ಮಾಡ್ತಾರೆ. ಒಂದ್ ದೊಡ್ಡ ಶೋರೂಮ್ ಓಪನ್ ಆದವರು ಸಹ ವೆಲ್ಕಮ್ಗೆ ಅವರು ಹುಲಿ ವರ್ಷ ಇದು ಮಾಡ್ತಾರೆ, ದೊಡ್ಡ ಹೊಟ್ಟೆ. ಆಗ ನಾನು ಇಲ್ಲಿಂದ ಊರಿಂದ ಆಚೆ ಹೋಗುವಾಗ ಎಲ್ಲ ಹೇಳ್ತೇನೆ, ಎಂತ ಮಾರು ನೀವು ಹುಲಿ ವರ್ಷ ಮುಗಿಲಿಕ್ಕೆ ಇಲ್ಲ, ಇಲ್ಲಿ ನಾವ್ ಹತ್ರ ಇಲ್ಲ ಮುಗೀತು ಹಾಗೆ ಮಾಡಿದ. ಅಲ್ಲಿ ವರ್ಕ್ ಅವ್ರು ಕರೆಯುವಾಗ ನಾವು ಹೋಗುದು. ಕರೆಕ್ಟ್. ಎಸ್ ಇದು ನಮ್ಮ ತಾರನಾಥ ಆಚಾರ್ಯ ಅವರ ಒಂದು ಹುಲಿ ವೇಷಧಾರಿಗಳಿಗೆ ಬಣ್ಣಗಾರಿಕೆಯನ್ನ ಮಾಡಿ ಯಾವ ರೀತಿ ಕಲಾವಿದರಾಗಿ ಬಂದ್ರು ಅನ್ನೋ ಜರ್ನಿ ಹೇಳಿದ್ರು. ಸೊ ಅದೇ ರೀತಿ ಇನ್ನೊಂದು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ನಿತಿನರೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೂಜಿ ಜನಕಲ. ನಮಸ್ತೆ ಮೇಡಮ್. ಇರ್ನಾ ಪುದರ್ ಒಲ್ಪರ್ದು ಕಾಲ್ ಬಂತದಲ್ಲ ಸರ್ ಮೇಡಮ್? ಜಯಂತಿ ದಾಮೋದರ್. ಜಯಂತಿ ಮೇಡಮ್ ನಮಸ್ತೆ ಮೇಡಮ್. ಪಾತೆಲ್ಲ ನಮಸ್ತೆ. ಎಂಕಲು ಮುರನಿ ಟಿವಿಗೆ ತೂದು ಕಾನೊಂದಿತ್ತ ಏರಪ್ಪ ಇಂಚ ನಲಿಪೋದಂಡ ಮೇರೆ ಏರಂದು ಎನ್ನೊಂದಿತ್ತ ಪಿಲಿವೇಶ ಪಾರ್ದು ರಡ್ಡು ಜನನು ಅವನು ಮೂಜಿ ಜನನು ಪತ್ತೊಂದಿರತ್ತೆ ಪಿಲಿ ಅವು ಕಾರು ಗುಂದು ಕಟ್ಟದು ಊಪಲ್ಲೆ ಪಿಲಿತ ವೇಷೋಡು ಮೊಸಲನೇತೆ ಅವು ರಡ್ಡು ಕಾರು ಗೊಂಜಿ ಇನ್ನು ಮಲ್ತದು ನಲ್ತೊಂದಿತ್ತೇರು ಕೋಲ್ ಕಟ್ಟದು ಕೋಲ್ ಕಟ್ಟದು. ಓಕೆ ಪಲ್ಲೆ ಮೇಡಮ್ ಪಲ್ಲೆ ಅವೇ ಅತ್ಯಾನು ಪಿಲಿತ ವೇಷಗಳ ದಸರಾಗಲ ಸಂಬಂಧ ಉಂಡು ಬಂತಿನ ಈ ಸರ್ತಿದ ಕೊರೋನಾದ ನಡುಟ್ಲ ಗೊತ್ತಾಗಲು. ಕರೆಕ್ಟ್ ಅವಂದು ಪಿಲಿತ ವೇಷಗಳ ನಮ್ಮ ಮಾರನೇ ನಿಕಟವಾಯಿನ ಸಂಬಂಧ ಉಂಡು. ಸಂಬಂಧ ಉಪ್ಪೋಡೆ ದುರ್ಗೆ ದಸರಾ ಪಿಲಿ ಇತ್ತಂದಾನೆ ದಸರಾ ಕರೆಕ್ಟ್ ಮೇಡಮ್. ಈ ಕೊರ್ತಗಳ ನಿಜವಾದ ಪಾಡ್ನಲ ಆತೆ ಖುಷಿ ಅಂಡ ಜನಾರ್ದನ ಪೂಜಾರ್ನ ಒಂಜಿ
ಅಂದೋನು ಇದು ಜಪ ಇರತ್ತೆ ಕರೆಕ್ಟ್ ಕರೆಕ್ಟ್ ನಿಜವಾದ ಇಡೀ ವಿಶ್ವಗೆ ಒಂದ್ ಜನಾರ್ದನ ಪೂಜಾರಿ ಏರಂದು ಇಂಚೆನೆ ಗೊತ್ತಲ್ಲ ನಿಜವಾದ ನಂಚಿನ ಜನನಾಯಕ ನನ್ನ ಪುಟ್ಟೆರೆಜ್ಜಿ ಕರೆಕ್ಟ್ ಕರೆಕ್ಟ್ ಬಂಡ ಕರೆಕ್ಟ್ ಬಂಡಾರ ನನ್ನ ಪುಟ್ಟೆರೆಜ್ಜ ಏರ್ಲ ಅಂಚಿನ ಒಂಜಿ ಜನ ಅಂಡ ಪದ್ಮರಾಜರ ಅರ್ಮನೆ ಒಂಜಿ ನೆಟ್ ಅಂಚೆನೆ ಕುದ್ರೋಳಿನ ಕೊನೆ ಇರಂದ ಅಡ್ನೆ ಜನಾರ್ದನ ಪೂಜಾರಿ ಓಕೆ ಓಕೆ ಮೇಡಮ್ ಬಾರಿ ಪೊರ್ಲು ಮಸ್ತ್ ಈ ಪೊರ್ತಗ್ಲ ಈತ್ ಕಷ್ಟ ಕಾಲ ಒಡ್ಲತ್ತಲೆ ಆತ್ ತಂಡೋನು ಪತ್ತೊಂದು ಒಂಜಿ ಪಿಲಿತ ಅಂದು ಮಲ್ಪಡ್ಡ ಏತ್ ಬಂಗಣ್ಣು ಅಕ್ಲೆ ಗೊತ್ತಪ್ಪ ಪಾರ್ಟಿನ ಅಕ್ಲೆ ಕರೆಕ್ಟ್ 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 ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಓಕೆ ಧನ್ಯವಾದ ಮೇಡಮ್ ಬಾರಿ ಪೊರ್ಲುದ ಪಾತ್ರ ಓಕೆ ಪದ್ಮರಾಜರ್ ಅರ್ನ ಒಂಜಿ ಬೇಲೆದಾದೊಂಡು ಈ ಒಂಜಿ ದಸರಾದ ಸಂದರ್ಭಡ್ ಮಾತೆರ್ಲ ಒಂಜಿ ಶ್ಲಾಘನೆ ಮನ್ಪುನಂಚಿನ ಪ್ರಶಂಸೆ ಮಲ್ಪುನಂಚಿನ ಒಂಜಿ ವಿಚಾರ ಸದಾ ಧನಾತ್ಮಕವಾದ ಚಿಂತನೆ ಮನ್ಪುಡು ಯೋಚನೆ ಮಲ್ಪುಡು ಮನ್ಪುನಂಚಿನ ಪಾತ್ರ ಪದ್ಮರಾಜ್ ಪನ್ಪುನಂಚಿನ ಪಾತ್ರ ಅದೇ ಸೊ ಅಂಚೆನೆ ಈ ಬಾರಿದ ದಸರಾ ಐಕೊಂಜಿ ಕಾರಣಲ ಅಂದ್ ಜನಾರ್ದನ ಪೂಜಾರಿ ಮೆರಗು ಗೋರ್ನಿ ಬಂಡಾರಿ ಕರೆಕ್ಟ್ ಕರೆಕ್ಟ್ ಅರ್ನ ಜನಾರ್ದನ ಪೂಜಾರಿನ ಮಾರ್ಗದರ್ಶನ ಅರ್ನ ಶಿಷ್ಯನೇ ಕರೆಕ್ಟ್ ಕರೆಕ್ಟ್ ಸೇರ್ಕೊಂಡ ಅರ್ನ ಶಿಷ್ಯ ಲಕ ಆರು ದುಂಬು ಜನಾರ್ದನ ಪೂಜೆ ಒಂಚ ಮತ್ತೆ ಆರ್ಲ ಅಂಚೆನೆ ಮಂತು ಅತೆ ಅರೆಗಳ ಆವಡಿ ಬಂಡ ಆವಡಿ ಕರೆಕ್ಟ್ 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 ದಾಪಂಡ ಪೂರ ಅವಳು 10 ಜನ ಸಪೋರ್ಟ್ ಬೋರ್ಡ್ ಕರೆಕ್ಟ್ ಅರ ಒರಿಯೇ ಮನ್ಪರ 10 ಜನ ಒಟ್ಟಿ ಸೇರ್ನ ಮಾದ್ರೆ ಪೊರ್ಲ ಕರೆಕ್ಟ್ 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 ಒಟ್ಟಿಗೆ ತುಂಬ ಓಪನ್ ಬೇಲ ಆರು ದಾಪಂಡ ಪೂರನ್ ಒಂಜಿ ಪೂರನ್ ಒಟ್ಟಿ ಹೋಯ್ಪದು ಒಂದು ಜಯಂತಿ ಮೇಡಮ್ ನ ಪಾತ್ರ ಅಂಚೆ ನಮ್ಮ ರಾಜೇಶ್ ಅಣ್ಣ ಪಾತ್ರಲಾತೆ ಪದ್ಮರಾಜರ್ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಬರೀ ಪೊರ್ಲುದ ಬೇಲೆ ಮಂತದೊಲೆರೆ ಈ ಬಾರದ ಮಂಗಳೂರು ದಸರಾ ಈತ ವಿಜೃಂಭಣೆ ಅಚ್ಚುಕಟ್ಟಾದ ನಿಯಮಬದ್ಧವಾದ ಮಾರ್ಗಸೂಚಿದ ಪ್ರಕಾರ ಆವೋಡು ಪನ್ನಗ ಒವ್ವೇ ರೀತಿಯ ಎಲ್ಲಿಯ ಚ್ಯುತಿ ಬರಂದೆ ಉಪ್ಪೋಡು ಪನ್ನಗ ಅರ್ನ ಒಂಜಿ ಮಲ್ಲ ಮಟ್ಟದ ಒಂಜಿ ಪ್ರಾಮಾಣಿಕ ಪ್ರಯತ್ನ ಉಂಟು ಅಂಡ್ ಥ್ಯಾಂಕ್ ಯು ಸೋ ಮಚ್ ಪದ್ಮರಾಜ್ ಸರ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅದೇ ರೀತಿ ಮಾತಾಡಬೇಕು ಅನೇಕ ವಿಚಾರಗಳ ಬಗ್ಗೆ ಅನೇಕ ಕರೆಗಳು ಬರ್ತಾ ಇದೆ ಇನ್ನೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಮಾಡ್ತಾ ಇದ್ರೆ ಅಶ್ವಿತ್ ಬಂದು ಬೋಳುಡ್ದು ಅಶ್ವಿತ್ ಬಂದು ಸುರುಕಾದ ಧನ್ಯವಾದ ಅನಿಕನ ನಮ್ಮ ಕುಡ್ಲಾಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತಾರನಾಥ್ ಇರ್ಲಿರ್ದೆ ತಾರನಾಥಾಚಾರ್ಯತೆ ಅಂಚನೆ ಹೇಳ್ತಾ ಅಧ್ಯಕ್ಷ ರಾಜೇಶ್ ಅವರಿಗೆ ಅಂಡ ಮಸ್ತ್ ಶೋಕಾದ ಈ ವರ್ಷದ ಒಂಜಿ ಅಂಡ ಈ ಕೊರೋನಾದ ನಡುಟ್ಲ ಮಕ್ಕಳು ಒಂಜಿ ಡೊನೇಷನ್ ಇಚ್ಚಂದ ಮಲ್ದೇರದೆ ಅಂಡ ಹಿಡ್ದು ಅರಂಜಿ ಪೂಜಾರ್ಲ ಒಂಜಿ ಪಾರ್ದು ಬಾರಿ ಶೋಕ್ ಮಲ್ದೇರು ಅದೇ ನಾನು ಮಸ್ತ್ ಕೈತಲ್ಲ ಗೊತ್ತೀನಿ ಅಕ್ಲಿ ಅಕಲೇನು ಪುರ ಏರೇನು ನಮ್ಮ ಮಕ್ಳೇನ ಮೊಕನ ಟೀಮನ್ನು ಓಕೆ ಅಂತೀನಿ ಅಕ್ಲಿ ಐದು ಬಕ್ಕ ಈಗ ಒಂಜಿ ಪಲ್ಲಕ್ಕಿಲ ಕಮಲ್ದೇರದೆ ಅಕ್ಲಿ ಒಂಜಿ ರಡ್ಡು ದಿನ ರೆಡಿ ಮಲ್ದಿನ ಅದು ಕೊಡವು ಓಕೆ ಮಸ್ತ್ ಶೋಕ ಆತು ನಾವು ಕರೆಕ್ಟ್ ಕರೆಕ್ಟ್ ಅಂತೀನಿ ಮಸ್ತ್ ಥ್ಯಾಂಕ್ಸ್ ಮಾಡಿ ಬಂದ್ಯಾರ ಬಂದ ರಮೇಶ್ ಮಾಸ್ಟರ್ ಬಂದುಲ್ಲೇರು ಅದು ಮುಡಿಂಚ ಮಸ್ತ್ ವರ್ಷ ಪೇಂಟ್ ಮಾಡ್ಕೊಂತಿನಾರು ಅರೆಗ್ ಅರ್ನ ಮಗೆ ರಘು ಬಂದುಲ್ಲೇರು ಬಕ್ಕ ಕಿನ್ನು ಅಂಚನೆ ಮಸ್ತ್ ಜನ ಉಲ್ಲೇರು ಆಗ್ಲಿ ಓಕೆ ಸಕನಪುರ ಆಶೀರ್ವಾದ ಮಸ್ತ್ ಶೋಕ ಆತನ ಈ ವರ್ಷ ಅದೇ ಬಾರಿ ಪೊರ್ಲು ಬಂದ್ರೆ ಬಾರಿ ಪೊರ್ಲು ಅಜಿಪ್ಪ ಎಲ್ಪ ಜನ ಇಜ್ಜಿಡಲ್ಲ 10-15 ಜನ ಇತ್ತುಂಡಲ್ಲ ಬಾರಿ ಪೊರ್ಲು ಅರ್ಥಪೂರ್ಣವಾಯಿನಂಚಿನ ಒಂಜಿ ಪಿಲ್ಲಿ ಗೊಬ್ಬುನು ಈ ಸಲ ಮಲ್ಪಾದೇರಿ ಶಿವ ಫ್ರೆಂಡ್ಸ್ ಅತ್ತೆ ಮಸ್ತ್ ಮಲ್ಪಾದ ಮಕ್ಕ ಜವನೇರ್ ಪುರ ಮಸ್ತ್ ಒಂಜಿ ಲಕ ಒಟ್ಟಾದು ಪೂರೆಕ್ಲ ಒಂಜಿ ಏನ್ ಮಲ್ ತುಂಬಾ ಇದ್ದೇರಿ ಅದು ಪೂರ್ರೆ ಖುಷಿ ಆತನ ಎನ್ನೆರ್ದನ್ನ ಫ್ಯಾಮಿಲಿಗೆ ಮಕ್ಕಳ ಬಂದ್ಪೇರು ಮಸ್ತ್ ಖುಷಿ ಆತನ ವರ್ಷ ಡಿಫ್ರೆಂಟ್ ಮಲ್ಪೇರತ್ತ Right, sir, right. Thank you, sir. Thank you, sir. Okay, sir. Okay, sir. Thank you so much. Yes. And ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಇಂಜಿನ್ ಸಾಲೇಂದ್ರ ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ಇರ್ನ ಪುದರ್ ಸರ್. ರಮಾನಂದ ರೈ ತೊಕ್ಕೊಟ್ಟು. ರಮಾನಂದ ರೈ ತೊಕ್ಕೊಟ್ಟು ನಮಸ್ತೆ ಸರ್ ನಮಸ್ತೆ. ಪಾತ್ರಲೆ ಸರ್. ನಮಸ್ತೆ ಧರಣ. ನಮಸ್ತೆ. ನಮಸ್ತೆ ರಾಜೇಶಣ್ಣ. ನಮಸ್ತೆ. ಜೋಡು ನಂದ ದೀಪ ಬೆಳಗೊಂಡು ನಮ್ಮ ಕುಡ್ಲ ಚಾನಲ್ ಭಾರಿ ಬರ್ಲು ನಮ್ಮ ಮೈಸೂರು ದಸರಾ ಅಲ್ಪದಾಗ್ಲಿ ಎಂಚಾನ ಅಂಚನೆ ಕುಡ್ಲದಾಗ ಎಂಗ್ಲೇಪುರ ಮಂಗಳೂರು ದಸರಾ ಬಾರಿ ಪೊಲ್ಲುಡೆ ನಿಗ್ಲ ಪಿಲ್ತ ವೇಷ ನಿಗ್ಲ ಕೈ ಚಾಲಕರು ತೋಜ್ಬಾದ ಬರ್ತಾರೆ ಜನಾರ್ದನ ಪೂಜಾರಿ ಫೋಟೋ ಬಾರಿ ಸುಗುಡ ಬಿಡ್ಬಾದಾರೆ ಅರ್ಜನ ಸ್ವಲ್ ಮೇಲೆ ಇಂಚನೆ ತುಂಬ ಇಗ್ಲಿಗೆ ಈಗಲ ಪುದಾರೆ ಕೀರ್ತಿ ಪತಾಕೆ ನಮ್ಮ ಭಾರತ ದೇಶವೇ ರೈಸಡು ನಿಮ್ಗಳ ಶುಭ ಹಾರೈಕೆ ಮಸ್ತ್ ಥ್ಯಾಂಕ್ಸ್ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಾರಿ ಪೊರ್ಲು ಪಾತಿರಿಯಾರ ಥ್ಯಾಂಕ್ ಯು ಸೋ ಮಚ್ ಓಕೆ
ಅದೇ ರೀತಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕು. ಹುಲಿವೇಷ, ಅದೇ ರೀತಿ ಹುಲಿವೇಷದ ಬಗ್ಗೆಯೂ ಕೂಡ, ಹುಲಿವೇಷದ ಬಣ್ಣಗಳ ಬಗ್ಗೆಯೂ ಕೂಡ ತಲೆಮಾರಿಗಳಿಂದ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಬರ್ತಾ ಇರುವಂತದ್ದು ಕೂಡ ಗೊತ್ತಿರುವಂತಹ ವಿಚಾರ. ಒಳ್ಳೆಯ ಧನಾತ್ಮಕವಾಗಿರುವಂತಹ ವಿಚಾರ ಕೂಡ ಹೌದು, ಅದೇ ರೀತಿ ಋಣಾತ್ಮಕವಾಗಿರುವಂತಹ ವಿಚಾರವೂ ಕೂಡ ಇದೆ. ಎಲ್ಲವೂ ಕೂಡ ಮಾತಾಡಬೇಕು. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಜೇಶ್ವರದಿಂದ. ಮಂಜೇಶ್ವರದಿಂದ. ತಮ್ಮ ಹೆಸರು ಸರ್? ಚಿನ್ಮಯಾನಂದ ಅಂತ. ಚಿನ್ಮಯಾನಂದ. ಓಕೆ, ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ತಮ್ಮ ಊರಿನ ಅದ್ಭುತವಾಗಿರುವಂತಹ ಕಲಾವಿದ್ರು. ಎಸ್, ಮಾತಾಡಿ. ನಿಮ್ಮ ವಾಹಿನಿಗೂ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತಮಗೂ ಕೂಡ. ಮತ್ತೆ ತಾರನಾಥ ಮತ್ತು ಶಿವ ಫ್ರೆಂಡ್ಸ್ ಅವರಿಗೂ ನಮ್ಮ ತಾರನಾಥನ ಚಿತ್ರವನ್ನು ನೀವು ಗುರುತಿಸಿ ನಮ್ಮ ಬರ್ಕೆ ತಂಡದವರು ಅವರನ್ನು ಗುರುತಿಸಿ ಅಷ್ಟು ಉತ್ತೇಜನಕ್ಕೆ ಏರಿಸಿದ್ದು ನಾವು ಇದೇ ಫಸ್ಟ್ ಅಂತ ಅನ್ಸದೆ. ಮತ್ತು ಎಲ್ಲ ನಾವು ಅವರ ಫ್ರೆಂಡ್ ಎಲ್ಲ ಒಟ್ಟಿಗೆ ಜನ ನೋಡ್ತಾ ಇದ್ದೇವೆ ಎಲ್ಲರಿಗೆ. ಓಕೆ, ನಿಮ್ಮ ಫ್ರೆಂಡ್ಸಾ? ಓಕೆ, ಸೂಪರ್ ಸೂಪರ್. ಓಕೆ, ತಾವಿಗೆ ತಾರನಾಥ್ ಅವರ ಸ್ನೇಹಿತರು ಅಲ್ವಾ? ಹೌದೌದು. ಏನ್ ಹೇಳ್ತೀರಾ ಸರ್? ತಮ್ಮ ಅವರು ಮೊದಲ ಚಿತ್ರ ಮಾಡ್ತಾ ಇದ್ರು ಕಲಾವಿದರಾಗಿ, ಆದ್ರೆ ಇಷ್ಟು ವೈರಲ್ ಆಗ್ತದೆ ಅಂತ ನಾವು ಫ್ರೆಂಡ್ಗಳು ನಾವು ಗೊತ್ತಿರ್ತಿಲ್ಲ ಅಲ್ವಾ? ಈಗ ಫ್ರೆಂಡ್ಗಳು ಏನ್ ಹೇಳ್ತೀರಾ ನಿಮ್ಮ ಒಂದು ಫ್ರೆಂಡ್? ಅದಲ್ಲದೆ ಬರುವ ತಿಂಗಳು ಮದುವೆ ಕೂಡ ಇದೆ ಅವರಿಗೆ. ಓ, ಇವರಿಗೆ, ನಮ್ಮ ತಾರನಾಥ್ ಅವರಿಗೆ? ಮತ್ತೆ ನಮ್ಮ ರಾಜ್ಯ ಸಾಹಿತ್ಯ ಕೂಟದ ಭಜನಾ ತಂಡದಲ್ಲಿ ಅವರು ಮೇಲ್ಗೈ ಮಾಡಿದವರು. ಓಕೆ ಓಕೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವರು ತಿರುಪತಿ, ಉಡುಪಿ ಅವೆಲ್ಲ ಅಲ್ಲಿ ಪ್ರಥಮ ಸ್ಥಾನ ಪಡೆದವರು. ಅದ್ಭುತ. ಓಕೆ ಓಕೆ, ಭಯಂಕರ ಟ್ಯಾಲೆಂಟ್ ಅಲ್ವಾ? ಹೌದೌದು. ಸರಿ ಸರ್. ಓಜ ಸಾಹಿತ್ಯ ಕೂಟದ ಸದಸ್ಯರೆಲ್ಲರಿಗೂ ಅವರಿಗೆ ನಾವು ಅಭಿನಂದನೆಯನ್ನು ಕೊಡ್ತಾ ಇದ್ದೇವೆ. ಓಕೆ ಓಕೆ, ರೈಟ್ ಸರ್, ಥ್ಯಾಂಕ್ ಯು. ಅವರ ಈ ಚಿಪ್ಪಿನ ಹಾಗೆ ಮುತ್ತಿನ ತರದಲ್ಲಿ ಅವರ ಪ್ರತಿಮೆ ಇರುವುದು ಅಲ್ವಾ? ಹಾಗೆ ಇನ್ನಷ್ಟು ಅವರು ಬೆಳಗಲಿ ಅಂತ. ಓಕೆ ಓಕೆ, ತಮ್ಮ ಹಾರೈಕೆಗಳು. ಅದೇ ರೀತಿ ತಾವೆಲ್ಲರೂ ಕೂಡ ಗೆಳೆಯರು. ಬರುವ ತಿಂಗಳ ಮದುವೆ ದಿವಸ ನಾವು ಶುಭ ಹಾರೈಸ್ತಾ ಇದ್ದೇವೆ. ಓಕೆ ಸರ್, ನಾವು ಕೂಡ ಹೋಲ್ಸೇಲ್ ಆಗಿ ಇಲ್ಲೇ ನಾವು ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಡ್ವಾನ್ಸ್ ಆಗಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಇವರ ಗೆಳೆಯರು, ತಮ್ಮ ಫ್ರೆಂಡ್ಸ್ ಅಲ್ವಾ? ಅವು ಏನ್ ಮಾಡ್ತಾ ಇದಾರೆ ಇವರು? ಅವರು ಅಲ್ಲಿ ಫ್ರೇಮ್ ಹಾಕುದು, ಅವ್ರ ಶಾಪ್ ಇಟ್ಟಿದ್ರೆ ಹಾಗೆ ಅಲ್ಲಿ ರಾತ್ರಿ ಆಗುವಾಗ ಎಲ್ಲ ಫ್ರೆಂಡ್ಸ್ ನವರೆಲ್ಲ ಕೆಲಸ ಬಿಟ್ಟಾಗ ಅವರ ಅಂಗಡಿ ಹತ್ರ ಬರ್ತಾರೆ. ಓಕೆ, ಮೊದಲಾಗಿ ತಮ್ಗೆ ಶುಭ ಹಾರೈಸಬೇಕು ಅಲ್ವಾ? ಮುಂದಿನ ತಿಂಗಳು ಮದುವೆ ಬೇರೆ ಇದೆ, ಮದುಮಗ ಕೂಡ ಹೌದು. ಒಳ್ಳೆದಾಗ್ಲಿ, ಶುಭ ಹಾರೈಕೆಗಳು ಯಾವತ್ತೂ ಕೂಡ ಇದೆ ನಮ್ಮ ಜೊತೆ. ಓಕೆ, ಒಳ್ಳೆಯ ವಿಚಾರ. ಎಸ್, ಅದೇ ರೀತಿ ತಮ್ಮ ಬಗ್ಗೆ ಎಲ್ಲರೂ ಕೂಡ ಹೇಳ್ತಾ ಇದ್ರು, ತಾವು ಒಳ್ಳೆಯ ಹಾಡುಗಾರರು ಅನ್ನುವಂಥದ್ದು. ಒಂದು ಹಾಡು ಹಾಡಬಹುದಾ ಹೇಗೆ ಅಂದ್ರೆ ತಮ್ಮ ಒಂದು ಕಲಾವಿದ ಅನ್ನುವಂಥದ್ದು ಏನಿದೆ, ಒಳಗಿನಿರುವಂತಹ ಒಂದು ಅಂತರಾತ್ಮ ಏನಿದೆ, ದೊಡ್ಡ ಮಟ್ಟದಲ್ಲಿ ಇದೀಗ ಪ್ರಜ್ವಲಿಸ್ತಾ ಇದೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಒಳ್ಳೆಯ ಯೋಗ್ಯತೆ ಇದವರಿಗೆ, ಯೋಗ ಬಂದೇ ಬರುತ್ತೆ ಅನ್ನುವಂಥದ್ದು. ಸೊ ಅದೀಗ ತಾರನಾಥ್ ಆಚಾರ್ಯ ಅವರಿಗೆ ಬಂದಿದೆ. ಏನ್ ಹೇಳ್ತಾರೆ ಸರ್? ಒಂದು ಹಾಡುಗಳನ್ನು ಹಾಡಬಹುದಾ ಹೇಗೆ? ಈಗ ಒಂದು ತುಳು ಸಾಂಗ್, ಅಪ್ಪೆ ಟೀಚರ್. ರೈಟ್ ಸರ್. ಮಾನಾಯನ ನಿನ್ನ ಬೇನೇನು ಬೆಂಗಾಯನ ವಾತ್ಸಲ್ಯದ ಸಾಕಾರನ ನಮ್ಮ ಪಾಲುದ ಈ ದೈವನ ನಿನ್ನ ಪಜ್ಜಡೆ ನಡಪಾಯನ ನಿನ್ನ ಋಣನು ಯಾನೆಂಚ ಸಂದಾವೆನ ಅಮ್ಮ తెలిపాయన నలిపాదు ఉన్పాదు బులెపాయన అమ్మా వా జన్మದ ನೆರಳಾದು ಕಣ್ಣಾದು ಪುಳ್ಪಾಯನ ಲಾಲಿ ಜೋ ಜೋ ನಿನ್ನ ಗಾಯನ.
ಎಸ್ ಸರ್, ಅದ್ಭುತ ಅದ್ಭುತ, ಸೂಪರ್, ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇರಕ್ಕೆ ಥ್ಯಾಂಕ್ಸ್ ಮಾಡೋದು ಸರ್. ದಾಯಿ ಬನ್ನಾಗ ಈ ಕಲಾವಿದನ ಒಂಜಿ ಈ ಟೈಮ್ ಒಂಜಿ ಪ್ರೋತ್ಸಾಹ ಮಲ್ತುಂದುಲ್ಲಾರ ಗುರುತಿಸವನಂಚಿನ ಬೇಲೆ ಮಲ್ತಾರೆ ಈರ ಒಂಜಿ ಅವಕಾಶ ಕೊರ್ನೆಟ್ ಇವೊಂಜಿ ನಿಕಲ ಮೂಜಿ ಜನ ತೇರ್ ನಿಕಲ ಗ್ರೂಪ್ ಉಳ್ಳೇರ ಅಕ್ಲೊಂದು ಜನಾರ್ದನ ಪೂಜಾರ್ಲೆನ ಚಿತ್ರ ಬುಡ್ಪಾರ ಬಂಡದು ಅಂಡ್ ಅವಕ್ಕ ಬಾರಿ ಪೊರ್ಲದ ಒಂಜಿ ಕಲಾವಿದೆ ಜೊತೆಗೆ ಬಾರಿ ಪೊರ್ಲದ ಒಂಜಿ ಗಾಯಕೆಲ್ಲ ತಿಕ್ಕುವೇರ ಪನ್ಪುನಂಚಿನ ತಿಕ್ಕದೇರ್ ಪನ್ಪುನಂಚಿನ ಒಂಜಿ ನಂಬಿಕೆ ಬಾರಿ ಪೊರ್ಲತ್ತ ಬಾರಿ ಶೋಕ ಸೂಪರ್ ನಿಜಲ್ಲ ಬಾರಿ ಪೊರ್ಲತ್ತ ಇದೊಂಜಿ ಅಮ್ಮ ಅನ್ಪನ್ನಾಗ ಆ ಭಾವನಾತ್ಮಕವಾಗಿ ಒಂದು ಸಂದೇಶ ಉಂಡತೆ ಮಾತ್ರೆಗಳ ಗೊತ್ತಾಪಿನಂಚಿನ ಬಾರಿ ಪೊರ್ಲದ ಅಂಚನೆ ನೆಕ್ಸ್ಟ್ ದುಮುದ ತಿಂಗಳು ನಾನ ಮದಿ ಮೇಲೆ ಉಂಡು ವೈವಾಹಿಕ ಜೀವನದ ಶುಭಾಶಯಗಳು ನಮ್ಮ ಕುಳ್ಳ ವಾಹಿನಿಯಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ಆಚಾರ್ಯ ಅವರಿಗೆ. ಅದೇ ರೀತಿ ಇನ್ನೊಂದು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಿವಾಕರಾಚಾರ್ಯ ಕೋಟಕಾರಿಂದ. ದಿವಾಕರಾಚಾರ್ಯ ಕೋಟಕಾರಿಂದ. ನಮಸ್ತೆ ದಿವಾಕರಾಚಾರ್ಯ, ಮಾತಾಡಿ ಸರ್, ಮಾತಾಡಿ, ಏನ್ ಹೇಳ್ತೀರಾ? ಕುಡ್ಲೆ ಜನ ನಮಸ್ಕಾರ ಎಲ್ಲ. ನಮಸ್ತೆ. ನಮಗೂ ಕೂಡ ನಮಸ್ತೆ, ಮಾತಾಡಿ ಸರ್. ಮೂವರಿಗೆ ನಮಸ್ಕಾರಗಳು. ದೊಡ್ಡ ಶಿಲ್ಪಿಗಳು ಇವರು. ಓಕೆ, ಮಾತಾಡಿ ಸರ್. ಆಗ ತಾರನವರು ದೊಡ್ಡ ಅಭಿಮಾನಿಗಳು. ಓಕೆ ಓಕೆ, ನಾವು ಸಹ ಅವರೊಟ್ಟಿಗೆ ಕೆಲಸ ಮಾಡಿದ್ದೇವೆ. ಓಕೆ, ಏನ್ ಹೇಳ್ತೀರಾ ಸರ್ ನಮ್ಮ ತಾರನಾಥ್ ಅವರ ಒಂದು ಕಲಾ ಚಾತುರ್ಯತೆ ಬಗ್ಗೆ ಏನ್ ಹೇಳ್ತೀರಾ ತಾವು? ಅವರು ಅದ್ಭುತ ಒಂದು ಪ್ರತಿಭೆ, ಅವರು ದೊಡ್ಡ, ಅವರ ಗುರುಗಳಿಗೆ ಸಹ ಹಾಗೆ ದೊಡ್ಡ ಒಂದು ಕಲಾವಿದರು. ಹಾಗೆ ನಾವು ಸಹ ಅವರೊಟ್ಟಿಗೆ ಕೆಲಸ ಮಾಡಿ ಅಂತ ನಮಗೆ ಬಾರಿ ಖುಷಿ ಆಗ್ತಾ ಉಂಟು ಇವತ್ತು. ಓಕೆ ಓಕೆ, ಹಾಗೆ ಅವರು ಇನ್ನು ಸಹ ದೊಡ್ಡ ಮಟ್ಟದಲ್ಲಿ ಹೆಸರು ತಗೊಂಡು ರಾಜ್ಯದಲ್ಲಿಯೂ ದೇಶದಲ್ಲಿಯೂ ಒಳ್ಳೆ ಹೆಸರು ತಗೊಳ್ಳಿ ಅಂತ ನಮ್ಮ ಎಲ್ಲ ಆರೈಕೆ ಅವರಿಗೆ ಅಲ್ವಾ. ಅನೇಕ ಜನರು ಪ್ರಶಂಸೆಯ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ದೊಡ್ಡ ಆರ್ಟಿಸ್ಟ್ ಇವರು, ಶಿಲ್ಪಿಗಳು. ಓಕೆ ಓಕೆ ಓಕೆ, ಅವರ ಜೊತೆ ನಾವು ಸುಮಾರು ಕೆಲಸ ಕಲ್ತಿದ್ದೆ, ಅದಕ್ಕೆ ಅವ್ರು ಹೇಳುದು ನಮ್ ಜೊತೆ ಕೆಲಸ ಮಾಡಿ ಅಂತ ಹೇಳಿದ್ರು. ಓಕೆ ಓಕೆ ಸರ್, ತಮ್ಮ ಹೆಸರು? ದಿವಾಕರಾಚಾರ್ಯ, ಪುತ್ತೂರು. ಓಕೆ, ದಿವಾಕರಾಚಾರ್ಯ ಅವರು. ನಮಸ್ತೆ ಸರ್ ದಿವಾಕರಾಚಾರ್ಯ ಅವರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಬ್ಬ ಕಲಾವಿದನನ್ನ ಗುರುತಿಸಿ ಪ್ರೋತ್ಸಾಹಿಸ್ತಿದ್ರ ತಾವುಗಳು. ಥ್ಯಾಂಕ್ ಯು ಸೋ ಮಚ್ ದಿವಾಕರಾಚಾರ್ಯ ಅವರಿಗೆ ಸರ್. ಮಹಾಲಿಂಗೇಶ್ವರ ದೇವಸ್ಥಾನ ಶಿವನ ಮೂರ್ತಿ ಮಾಡಿದವರು ಮಹಾಲಿಂಗೇಶ್ವರ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಎದುರು. ಸರ್ ನಮಸ್ತೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಕರೆ ಮಾಡಿದಿರಾ, ನಮಗೂ ಕೂಡ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಅಂಡ್ ಅದ್ಭುತವಾಗಿರುವಂತಹ ಕಲಾವಿದರು, ಇಷ್ಟು ನಯ ವಿನಯತೆ ಸರಳತೆ ಇದೆ ತಮ್ಮಲ್ಲಿ. ತಾವು ಹೇಳ್ತಾ ಇದ್ದೀರಾ ಆಚಾರ್ಯ ಅವರ ಕಲಾವಿದರು ಅಂತ ಹೇಳಿ, ತಾರನಾಥ್ ಆಚಾರ್ಯ ಅಭಿಮಾನಿಗಳು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಗೆ. ಅಂಡ್ ಖುಷಿ ಆಯ್ತು ಸರ್, ಖುಷಿ ಆಯ್ತು ತಮ್ಮ ಒಂದು ಕರೆ ಮಾಡಿ ತಾವು ತಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಇದು ದಿವಾಕರ ಆಚಾರ್ಯ ಅವರು. ಸೊ ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ, ಒಳ್ಳೆಯ ಪ್ರಶಂಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ರಮೇಶ್ ವಿ ಅವರು, KG ಜ್ಯೇಷ್ಠ ಅವರು, ಅದೇ ರೀತಿ ಹರೀಶ್ ಪೂಜಾರಿ ಅವರು, ಅನೇಕ ಜನರು ಪ್ರಶಂಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಈ ಕಲಾವಿದರಿಗೆ. ಅದೇ ರೀತಿ ಒಂದು ಹೆಮ್ಮೆಯ ಹುಲಿವೇಷ ತಂಡಕ್ಕೆ ಕೂಡ ಹೌದು. ಅದೇ ರೀತಿ ಸರ್, ಇರೊತ್ತ ಆಜಿ ವರ್ಷದಿಂದ ನಮ್ಮ ಶಿವ ಫ್ರೆಂಡ್ಸ್ ಅತೆ ಇರೊತ್ತಾಜಿ ವರ್ಷದಿಂದ ಎಂಚೆತನ ಸರ್ ಈ ಒಂದು ಜರ್ನಿ ಪನಗ ಪಿಲ್ತೇಸದ ಟೀಮ್ ಮಲ್ಪುನ್ ಪನಗ ಕುಸಿತ ಸುಲಭದ ವಿಚಾರದಲ್ಲತ್ತು ಕುಸಲದಲ್ಲತ್ತು ಇಟ್ ಮಸ್ತ್ ಖರ್ಚು ಮಲ್ಪಡಾಪುಂಡು ಮಸ್ತ್ ಅಂತ ಒಂಜಿ ಟೀಮ್ ವರ್ಕ್ ಉಪ್ಪುಂಡು ಮಾತು ಕೋಆರ್ಡಿನೇಷನ್ ಉಪ್ಪುಂಡು ಎಂಚ ಉಂಡು ಸರ್ ಇರ್ನ ಈ ಒಂದು ಜರ್ನಿ ಇದು ಎಂಚ ತುಪ್ಪರ್ ಎಂಚ ಬಂದ್ಪರ್ ಸರ್? ಎಂಕುಲು ಒಂಜಿ ಸ್ಟಾರ್ಟ್ ಮಾಡಿದಂಜಿ 25 ವರ್ಷ ಅಂತ ಸತಿ ಆಂಡ ಫಸ್ಟ್ ಒಂಜಿ ಎಲ್ಲಿ ಎತ್ತಂడి ಆಡ ಬೊಕ್ಕ 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 ಅದದು ಒಂಜಿ ಇಡಮುಟ ಬೈದಂడి ಕರೆಕ್ಟ್ ಆಡ ಎತ್ತಂಜಿ ಲಾಸ್ಟ್ ಒಂಜಿ 5 years ಐನು 6 ವರ್ಷ ಬೊಕ್ಕ ಐದು ಬೊಕ್ಕ ಬಾರಿ ಪೊರ್ಲುಡು ದಾಯಮಂಡ ಕೆಲವು ಜೋಕುಲ್ ಪೂರ ಇತ್ತ ಮಲ್ಲಕ್ಲ ಅದು ಒಂಜಿ ಸಪೋರ್ಟ್ ಪೂರ ಮಂತೋಲ್ಲ ಪೂರ ಬ್ಯೂಟಿಫುಲ್ ಅಂಚ ಅದು ಪನಗ ಒಂಜಿ ಬೈದಂడి ಇದ್ನಟ ಆಡ ಇತ್ತ ಮಸ್ತ್ ಪುದರ್ ಉಂಡು ಆಜಿ 7 ವರ್ಷದ ಸಂಚ ಮಸ್ತ್ ಪುದರ್ ಉಂಡು ದಾಯಮಂಡ ಶಿವಬ್ರಾಂಚ್ ಮಂಡ ತುಂಬಾ ಎಲ್ಲಿ ಒಂದು ಸಿಂಪಲ್ ಆದ್ ಮಂತ ಮಂತನಿ ಅಂಚೆನೆ ಈ ಸರ್ತಿ ಬೈದನಿ ನಾನ ಈ ಸರ್ತಿ ಮಿನಿ ಒಲ್ಲ ಮಿನಿ ಕೋವಿಡ್ ಮಿನಿ ಹತ್ತು ನಾಡ ಬಾರಿ ಪೊರ್ಲು ನಂಜಿ ಬೇದಂಜಿ ಕರೆಕ್ಟ್ ನಿಜವಾಗ್ಲ. ಓಕೆ, ಎಂಚ ಸರ್ ಈ ಒಂಜಿ ಫಿನಾನ್ಷಿಯಲಿ ಸಪೋರ್ಟ್ ಪುರ ಮಸ್ತ್ ಬೋರ್ಡ್ ಪನ್ಪೇರು ಈ ವಿಚಾರದ ಬಗ್ಗೆ ದಾನ್ಪರ್ ಬೋರ್ಡ್ ಮತ್ತೆ ಮಸ್ತ್ ಬೋರ್ಡ್ ಏತ್ ಖರ್ಚ ಒಂದ್ ಮನ್ಪರ್ ಎಂಕ್ಲೆ ಒಂಜಿ ಏಪಲ್ ಒಂಜಿ ಖಾಲಿ ಸಿಂಪಲ್ ಖರ್ಚು ಮನ್ಪನಾಡ ಒಂಜಿ 8 ಲಕ್ಷ ಮುಟ್ಟ ಬೋರ್ಡ್ ಅವಲ ಏಲ್ಪ ಪಿಲಿ ಪ್ರತಿ ವರ್ಷ ಹೊಸ ಟೊಪ್ಪಿ ಮನ್ಪುನೆ. ಓಕೆ, ಕರೆಕ್ಟ್. ಅವು ದುಬೈರ್ದು ಎಂಗ್ಲು ಆ ಶೀಟ್ ರೋಮದ ಶೀಟ್ ಪರ ತರ್ಪದು ಅವು ಪರ ಮಂತದ ಐಕೆ ಆಪುಂಡು ಒಂಜೊಂಜಿ ಶೀಟ್ ಎಗ್ಲು ಒಂಜೊಂಜಿ ಪಿಲ್ಲಿಕ್ ಒರೇ ಒಂಜಿ 5,000 ರೂಪಾಯಿ ಖರ್ಚುಂಡು. ಓಕೆ, ಮೇಯ್ತ ಟೊಪ್ಪಿ ಪಕ್ಕ ಪೇಂಟಿಂಗ್ ಚಡ್ಡಿ ಅವು ಒಂದು ಪೂರ ಪನ್ನಾಗ ಪ್ಲಸ್ ಟ್ರಕ್ ಟ್ಯಾಬ್ಲೋ ಇತ್ತೆ ತಿಕ್ಕುಜಿ ಅವಲ ಬಾರಿ ಪ್ರಾಬ್ಲಮ್ ಅಂಚೆ ಅದು ಪುರಾಗ ಒಂಜಿ ಆಪುಂಡು. ಓಕೆ, ಪೈಸಾತ್ ಅಂತ ಜಾಸ್ತಿ ಆದ ದಾಯಪಂಡ ಒಂಜಿ ಕ್ರಾಂಪರ್ಸ್ ಒಂಜಿ ಬಂತ ಪೈಸಾತಿ ಕಾನ್ಸೆಪ್ಟ್ ಬಂದಿತ್ತ
ಐಕೆ ಕಾಮಿಲ್ಲ ಒಂಜಿ ಟ್ರಕ್ ಟ್ಯಾಬ್ಲೆಟ್ 10 ಲಕ್ಷ ಮಟ್ಟ ಖರ್ಚು. ಓಕೆ ಅವು ಆರು ಎಂಗ್ಲ JP ಆರುಲ JP ಆರು ಐತ ಒಂದು ಬಾಕಿದ ಶೇಪ್ ಮೋನದ ಪುರ ಒಂದು ಐಟಮ್ ಪುರ ಮಂತ್ ನಾರ್ಮಲ್ ದಿತ್ತೇರು. ಓಕೆ ಪೋಯ್ ವರ್ಷ ಎತ್ತಿ ಖರ್ಚಾದಿತ್ತು ಮನಗ ಪೊಯ್ ಸರ್ತಿ ಒಟ್ಟಿಗೆ 15-14 ಲಕ್ಷ ಮಟ್ಟ ಖರ್ಚು. ಓಕೆ 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 ಅದೇ ಮಸ್ತ್ ಖರ್ಚುಂಡು. ಕರೆಕ್ಟ್ 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 ನಿಜವಲ್ಲ ಕುಸಲ್ದ ಬೇಲೆದಲ್ಲತ್ತು ಸಂಚಿನ ಕುಡಂಜಿ ಕಾಲರ್ ಉಳ್ಳೇರು. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ಹಾ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಂಟ್ವಾಳದಿಂದ ವರುಣ್. ಬಂಟ್ವಾಳದಿಂದ ವರುಣ್ 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 ನಮಸ್ತೆ ವರುಣ್. ವರುಣ್ ಪಾತ್ರೊಂದಲ್ಲ ಪಾತೆರ್ಲೆ ವರುಣರ ಪಾತೆರ್ಲೆ ಪಲ್ಲೆ ದಾಳಿಜಿ ಮುಂಬೇರ್ನ ಶಿವ ಫ್ರೆಂಡ್ಸ್ ಎಡ್ಡೆ ಆರ್ಟ್ ಮಾಡ್ತಿದ್ದೇವೆ. ಬಾರಿ ಖುಷಿ ಆಗುಂಡು ತೂನಾಗ ಮಸ್ತ್ ಫೇಮಸ್ ಆತಂಡು ಆರ್ಟ್. ಓಕೆ ಪಲ್ಲೆ ರಡ್ಜರ್ಲ ಮುಲ್ಪನೆ ಉಲ್ಲೇರೆ ಪಲ್ಲೆ. ಥ್ಯಾಂಕ್ ಯು ಯಾಲ ஒரு ಆರ್ಟಿಸ್ಟ್ ಆರ್ಟ್ ವೇಷಧಾರಿ. ಓ ಈರು ಓಕೆ ಪಿಲಿಬಾಡ್ನಾರ್ ಓಯ್ಟ್ ಶಿವ ಫ್ರೆಂಡ್ಸ್ ಡೆ ಪಿಲಿಬಾಡ್ದಾರಾ? ಹಾ ಪಾಡ್ದೆ. ಓಕೆ ಓಕೆ ಟೀಮ್ ಪಂಡ ಬಾರಿ ಖುಷಿ ಆಪುಂಡು ಟೀಮ್ ತುಯ್ಯಾರ್ನಿ. ಅದೇ ಬಾರಿ ಎಡ್ಡೆ ಟೀಮ್ ಪಂಡ ಐಟ್ ಕಾರ್ತಿಕ್ ಬೊಕ ನಾಗು ಉಲ್ಲೇವಿ ಆರು ಮಾತ್ರ ಮಸ್ತ್ ಎಂಕ್ಲೆ ಸಪೋರ್ಟ್ ಮಾಡ್ತೇರಿ. ನಾಗರಾಜ್ ಕೊಟ್ಟಾರಿ. ನಾಗರಾಜ್ ಬೊಕ ಕಾರ್ತಿಕ್ ಬಾರಿ ಸಪೋರ್ಟ್ ಮಾಡ್ತೇರಿ. ಓಕೆ ಈರ್ ಪಿಲಿಪಾರ್ದಿತ್ತಾರ ಜನ ಇರ್ನ ಬಂಜಿಡ್ ದಾದ ಚಿತ್ರ ಬುಡ್ಪಾದಿತ್ತೀರಿ ಈ ಸಲ? ಇನ್ನ ಬಂಜಿಡ್ ತುಳು ಲಿಪಿ ಬಾರ್ದಿತ್ತೀರಿ. ಓ ತುಳು ಲಿಪಿ ದಾದ ಬರೆದಿತ್ತು ನೈಟ್ ಶಿವ ಫ್ರೆಂಡ್ಸ್ ಬಂದಿದೆ. ಶಿವ ಫ್ರೆಂಡ್ಸ್ ರಿಜಿಸ್ಟರ್ ಇಂಕ್ಲು ಈ ಸರ್ತಿ ತುಳು ಲಿಪಿ ಕರೆಕ್ಟ್ ಫ್ಲೆಕ್ಸಿಡ್ ಪಾರ್ದ ಅವಲೊಂಜಿ ಲಾಸ್ಟ್ ಟೈಮ್ ಈ ಮುರಣಿ ವೈರಲ್ ಆತ. ಓಕೆ ಶಿವ ಫ್ರೆಂಡ್ಸ್ ತುಳು ಲಿಪಿಡ್ ಬರುತ್ತೆ. ಶಾರದಾ ಮಹೋತ್ಸವ ಅವು ಮಂಗಳೂರು ದಸರಾ. ಕರೆಕ್ಟ್ ಕರೆಕ್ಟ್ ತುಳು ಲಿಪಿಡ್. ಓಕೆ ತುಳು ಭಾಷೆದ ಮಿತ್ತು ಪುನಃ ಅಭಿಮಾನ. ಥ್ಯಾಂಕ್ ಯು ಓಕೆ ಓಕೆ ಸರ್ ವರುಣರೇ ಥ್ಯಾಂಕ್ ಯು. ಅಂಚ ಒಂದು ಬಾರಿ ಸಪೋರ್ಟ್ ಮಾಡ್ತಾರೆ ಎಂಕ್ಲಿಗೆ. ಓಕೆ ಮಸ್ತ್ ಥ್ಯಾಂಕ್ಸ್ ಥ್ಯಾಂಕ್ ಯು ವರುಣ್ ಅವರಿಗೆ. ಸೊ ಅಂಚೆನೆ ಸರ್ ಇತ್ತ 25 ವರ್ಷದ ಜೊತೆ ಒಂದು ಬಂದಾಗ ಒಂಜಿ ಮಾಮಲ್ಲ ಜರ್ನಿ ಸುದೀರ್ಘವಾಯಿನ ಅಂಚಿನ ಒಂಜಿ ಪಯಣ ನೆಟ್ಟಿತ್ತ ಮಸ್ತ್ ಬದಲಾವಣೆ ಪುರ ಒಂದು ನಿರೇಗ್ಲ ಗೊತ್ತು ನಂಚಿನ ವಿಚಾರ ದುಂಬುದ ಪಿಲಿತೇಸದ ಬಣ್ಣಗಾರಿಕೆಗಳು ಇತ್ತೆಗ್ಲ ಮಸ್ತ್ ಡಿಫ್ರೆಂಟ್ ಉಂಡು. ಎಂಚ ಡಿಫ್ರೆಂಟ್ ಆದ ಪನಗ ದುಂಬುದಾಕ್ಲೆ ಬಾರಿ ಕಷ್ಟ ಒಂದಿತ್ತು ಪನ ಮೇಯ್ಪುರ ಉರಿ ಬರೋಂದಿತ್ತು ಹೊರ ಪೇಂಟ್ ಹಾಕಣ ಬಣ್ಣಗಾರಿಕೆ ಮಲ್ತನ ಬಾರದಿರ ಜೆಪ್ಪುನ ಅವು ದುಂಬುದ ಪಂಡ ಪೇಂಟ್ ಅರೆತದ ಮಂತ ಇತ್ತ ನಮ್ಮ ಇರ ಅಪಕರದ ಇಂಚ ನೆಟ್ ಉಲ್ಲಾರ ಸರ್ ಎಂಚ ಒಂದು ನವೆ ಒಂಜಿ ಜರ್ನಿ ಎಂಚ ಮನ್ಪಡ್ ಸರ್? ಅಪಗದ ಬಣ್ಣಗಾರಿಕೆ ಇತ್ತದ ಬಣ್ಣಗಾರಿಕೆ ಅಪಗದ ಪಿಲ್ತೇಸ ಇತ್ತದ ಪಿಲ್ತೇಸ ದುಂಬುದ ಪಿಲ್ತೇಸಗಳು ಇತ್ತ ಪಿಲ್ತೇಸ ಮಸ್ತ್ ಡಿಫ್ರೆಂಟ್. ಓಕೆ ದುಂಬುದ ಪಿಲಿನಲಿಕೆ ಪೂರ ಬಾರಿ ಒಂದು ಬಕ್ಕ ದುಂಬು ಇತ್ತ ಪೂರ ಪಲ್ಟಿ ಅವು ಪೂರ ಬರ್ತದೆ ಉಂಟು ಆನ ಇತ್ತ ಪೇಂಟಿಂಗ್ ಲಂಚಿನೆ ಪೇಂಟಿಂಗ್ ದುಂಬು ಒಂಜಿ ಪೇಂಟಿಂಗ್ ಒಂಜಿ ನ್ಯಾಚುರಲ್ ಅದು ಅಕಲ ಕೈಟ್ ಅರಿತದು ದುಮ್ಮಂತದ್ದು ಬಾರಿ ಇದು ಇತ್ತನೆ. ಅಂದ್ರೆ ಇತ್ತೆಲ್ಲ ಬಂಗೊಂಡು ಮಾತ್ರ ಪೇಂಟ್ ಅವು ಕೆಲವ್ರಿಗೆ ಪೇಂಟ್ ಪತ್ತನ ಆಪುಲ್ ನೆಚ್ಚಿ ಕೆಲವು ಸಲ ಉರಿಯುನು ಕೆಲವ್ರನ್ನ ಜೋಡು ನುಂಗುಲ್ ನೆಚ್ಚಿ ಪೇಂಟ್ ಮಿನಿ ನುಂಗಿಜಿ ಬಂಡ ಮಿನಿ ಬೊಕ್ಕ ಅಕ್ಲಿ ಆಟ ಬಿಡ್ಪಾರಲ್ಲ ಅಪ್ಪಜಿ ಬೇತ ಊಲ ಮನ್ಪಾರ ಅಪ್ಪಜಿ ಫಸ್ಟ್ ಬೊಲ್ದು ಮಂಜೆಲ್ಲ ಹಾಕಿದ ಬೊಕ್ಕ ಬೊಕ್ಕ ನುಂಗಿ ಬೊಕ್ಕ ಬಾಕಿದ ನುಮಂತ ಚಿತ್ರ ಬಿಡ್ಪ ಅದೇ ಮಾಡ ಚಿಟ್ಟೆ ಬೊಕ್ಕ ಪಟ್ಟೆ ಬರೋ ಕೆಲವೊಂದು ಉಂಡು ಅವು ನುಂಗಳ ಮಾತ್ರ ಅನ್ಬೋದು ಇದನ್ನು ಸ್ಪ್ರೆಡ್ ಆಗುನು ಕರೆಕ್ಟ್ ಅದೇ ಬೊಕ್ಕ ಕೆಲವು ಪೇಂಟ್ ಅಲ್ಲ ಅಂದು ಮಿಕ್ಸಿ ಮೀನ್ ಹಾಕ್ಲು ಮೀನ್ ದಾಲ್ ಅಂದು ಹೆಚ್ಚಿಗೆ ಮೇಡ ಪೇಂಟ್ ಕೂಡ ಶುರು ಆಪುನು ನಮ್ಮ ಮೇಟ್ ಉಂತುಚಿ ಓಕೆ ಓಕೆ ಜಸ್ಟ್ ಅಂಚ ಅಕ್ಲ ಪೇಂಟರ್ ನಕ್ಲ ಅಕ್ಲ ಒಂಜಿ ಬಾರಿ ತಾಳ್ಮೆಡ್ ನಿಜ ಸರಿ ಅನ್ಪುಡು ಅಪ್ಪಂಡ ಎಂಕ್ಲೇಟ್ ಆರು ಕೊಡಿಕಲ್ದ ರಮೇಶ್ ಕರ್ಕ್ಯಾರ ಬಂದುಲ್ಲೇರು ಆರ್ನ ಮಗ್ಗೆ ಟೀಮ್ ಅಕ್ಲೊಂಜಿ ವರ್ಮ ಜನ ಬರ್ಪೇರು ಅವು ಎಪ್ಪಲ ನೈಟ್ ಉಂತನಿ ಈ ಸರ್ತಿ ಕಾಂಡೆ ಆನಲ ಮಂತ್ ಕೊರ್ಪೇರು ಅರಂಜಿ ಇತ್ತಂಜಿ 15 ವರ್ಷದ ಎಂಕ್ಲೆ ಮಂತ್ ರಮೇಶ್ ಕರ್ಕ್ಯಾರ ಕೋಡಿಕಲ್ದಾರ ಓಕೆ ರೈಟ್ ರೈಟ್ ಅಂಜಿ ಅರ್ನ ಮಗೆ ರಘು ಅಕ್ಲು ಒಟ್ಟಿಗೆ ಜನ ಒಟ್ಟಿಗೆ ಬರ್ಪೇರು ಬೊಕ್ಕ ನಾವಂಜಿ ಆರ್ಟಿಸ್ಟ್ ಉಲ್ಲೇರೆ ನಾವಂಜಿ ಕರುಣಕರ್ ಬಂದು ಕೆಪಿ ಕರುಣಕರ್ ಕೆಪಿ ಅಂತ ಅಳಕೆದಾರೆ ಆರ್ಲಂಚನೆ ಅಂಚಪುರ ಎಸ್ ಬಾರಿ ಪೊರ್ಲದೊಂಜಿ ತಂಡ ಒಂದು ಮಾತೆಲ್ಲ ಒಟ್ಟು ಸೇರೊಂದು ಮಲ್ಪನ ಅಂಚಿನ ತಂಡ. ಸೊ ಅಂಚೆನೆ ಕುಡಂಜಿ ಕಾಲರ್ ಉಳ್ಳೇರು. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ವಿಘ್ನೇಶ್ ಬಂಡದೆ ಬೋಳೂರು. ವಿಘ್ನೇಶ್ ಬೋಳೂರ್ದು ನಮಸ್ತೆ. ಪಾತಾರೆ ವಿಘ್ನೇಶ್ ರೇ. ನಮಸ್ತೆ ರಾಜೇಶ್ ಅಣ್ಣ. ನಮಸ್ತೆ ಪನ್ನೆ. ನಮಸ್ತೆ ಧರ್ನಾಥ್ ಅಣ್ಣ. ನಮಸ್ತೆ. ಬಾರಿ ಶೋಕದೊಂಜಿ ಪೇಂಟಿಂಗ್ ಉತ್ಪಾದರಿ. ಥ್ಯಾಂಕ್ ಯು. ಇದು ಡೇರ್ ಇಂಚೆನೆ ಒಂದು ಯಶಸ್ಸು ಹೊರಡಂದೆ ಕೇಳೋಣ. ಥ್ಯಾಂಕ್ ಯು. ನಿಕ್ಲಪುರ ಆಶೀರ್ವಾದ ಬೋರ್ಡ್ ರಾಜೇಶ್ ಅಣ್ಣ. ನಿಕ್ಲಪುರ ಆಶೀರ್ವಾದ ಬೋರ್ಡ್ ಹೆಂಗ್ಲೆ ಇಪ್ಪಾಡಿ
ಬಾರಿ ಶೋ ಒಂದಿ ಬಾರಿ ಎಡ್ಡೆದ ಒಂದಿ ತಂಡ ಶಿವ ಫ್ರೆಂಡ್ಸ್ ಪೂರ ಬಾರಿ ಪ್ರೋತ್ಸಾಹ ಕೊರೊಂದುಂಡು ಈಗ ಇಂಚೆನೆ ಒಂಜಿ ಕಲಾವಿದರು ಪೂರ ಪ್ರೋತ್ಸಾಹ ಕೊರದಾಕ್ಲೆ ಮಿತ್ತು ಬರ್ರ ಇಂಚೆನೆ ಪ್ರಯತ್ನ ಬರೋಂದಿಕ್ಕು ರೈಟ್ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್ ಅನೇಕ ಕರೆಗಳು ಬರ್ತಾ ಇದೆ, ಅಂದ್ರೆ ಹಿಂದೆ ಇನ್ನೊಂದು ಕರೆಗಳು ಬರ್ತಾ ಇದೆ, ಅದೇ ರೀತಿ ಸೋಷಿಯಲ್ ಮೀಡಿಯಾಗಳು ಕೂಡ ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ದಯಪ್ರಸನ್ನ ಆಚಾರ್ಯ, ತಾರನಾಥ್ ಕುಮಾರ್ ಹೊಸಂಗಡಿ, ರವಿ ಪೂಜಾರಿ, ರಮೇಶ್ ವಿ, KJ ಜ್ಯೇಷ್ಠ, ಮೊಹಮ್ಮದ್ ಅವರು ಅನೇಕ ಜನರು ಪ್ರಶಂಸೆಯ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಈ ಒಂದು ಕಲಾವಿದನ ಕಲಾ ಚಾತುರ್ಯವನ್ನ ಎಲ್ಲರೂ ಕೂಡ ಮೆಚ್ಚಿದ್ದಾರೆ. ಅದೇ ರೀತಿ ಒಂದು ತಂಡದ ಒಂದು ಏನು ಒಳ್ಳೆಯ ಒಂದು ಕೋಆರ್ಡಿನೇಷನ್ ಏನಿದೆ, ತಂಡ ಎಲ್ಲರನ್ನು ಕೂಡ ಒಟ್ಟು ಸೇರಿಸಿಕೊಂಡು ಹೋಗ್ಬೇಕು, ಆವಾಗ ಒಂದು ಆ ತಂಡ ಬೆಳೆಯುತ್ತೆ ಅನ್ನುವಂಥದ್ದು. ಸೊ ಅದೇ ರೀತಿ ಶಿವ ಫ್ರೆಂಡ್ಸ್ ನ ಒಂದು ಜರ್ನಿಯ ಬಗ್ಗೆ ಕೂಡ ಹೇಳಿದ್ರು. 26 ವರ್ಷಗಳು ಆಯ್ತು ಅಂತ ಬಂದಾಗ ಅನೇಕ ಕಷ್ಟಗಳು ಕೂಡ ಇತ್ತು, ಆದ್ರೆ ಎಲ್ಲವೂ ಕೂಡ ಈಗ ನಾವು ಅದರಿಂದ ಸವಾಲುಗಳನ್ನು ಎದುರಿಸಿ ಬಂದಿದ್ದೇವೆ ಅನ್ನುವಂಥದ್ದು ಕೂಡ ಖುಷಿಯ ವಿಚಾರ. ಸೊ ಅದೇ ರೀತಿ ತಾರನಾಥ್ ಆಚಾರ್ಯ ಅವರು ಈ ಒಂದು ಬಣ್ಣಗಾರಿಕೆಯ ಬಗ್ಗೆ ತಾವು 15 ವರ್ಷಗಳಿಂದ ಹಾಕ್ತಾ ಇದ್ರೆ, ಹುಲಿವೇಷದ ಬಣ್ಣಗಾರಿಕೆಯಲ್ಲಿ ಬದಲಾವಣೆ ಆಗಿದೆ, ಏನ್ ಹೇಳ್ತೀರಾ ಸರ್? ಈ ಹಿಂದೆಯೂ ಕೂಡ ತಾವು ಕೂಡ ಇದ್ರ ಒಂದು ಹುಲಿವೇಷದ ಬಣ್ಣಗಾರಿಕೆ ನೈಜವಾಗಿರುವಂತಹ ಬಣ್ಣಗಳು, ಅದೇ ರೀತಿ ಈಗಿನ ಕಾಲದ ಬಣ್ಣಗಳು ಇದ್ದಾಗ? ಇಲ್ಲ ಇದು ಉಡಿ ಮಿಕ್ಸ್ ಮಾಡೋದು ಬಂದಿಲ್ಲ. ಇತ್ತು ಬಂದಿದೆ ಫ್ಲೋರ್ಸೆಂಟ್ ಕಲರ್ ಮಾತ್ರ, ಆಗ ಉಡಿ ಮಾತ್ರ ಬರ್ತಿತ್ತು. ಅದು ನಾವು ಬೇರೆ ಕೆಮಿಕಲ್ ಹಾಕಿ ಪೇಸ್ಟ್ ಮಾಡಿ ಪೈಂಟ್ ತರ ಇದು ಮಾಡ್ತೇವೆ. ಯಾಕಂದ್ರೆ ಎಲ್ಲ ಪಟ್ಟೆ ಅದಕ್ಕೆ ಎಲ್ಲ ಫ್ಲೋರ್ಸೆಂಟ್ ಕಲರ್ ಮಾಡಿದ್ರೆ ಮಾತ್ರ ಎಲ್ಲ ಚಂದ ಕಾಣ್ತದೆ. ಮತ್ತೆ ನಾರ್ಮಲ್ ಪೈಂಟ್, ಅನಾಮಲ್ ಪೈಂಟ್ ಅದು ಯೂಸ್ ಮಾಡ್ತಿದ್ದೆ. ಅದಾಗಿ ಅದು ಕ್ರಮೇಣ ನಂತರ ಆಸ್ಪ ಬಂತು. ಆಸ್ಪ ಅಂತ ಹೇಳಿದ್ರೆ ಫಾಸ್ಟ್ ಡ್ರೈ ಸ್ಪ್ರೇ, ಅದು ಬ್ರಷ್ ಅಲ್ಲಿ ಹೊಡೆಯುವಾಗಿಲ್ಲ, ಸ್ಪ್ರೇ ಗನ್ನಲ್ಲಿ ಹೊಡೆದ, ಅದು ಹೊಡೆದ ಒಂದು 2 ಮಿನಿಟ್ಗೆ ಡ್ರೈ ಆಗ್ತದೆ. ಹಾಗೆ ವರ್ಕ್ ಎಲ್ಲ ಸ್ಪೀಡ್ ಆಗುದಾಗೆ ಇಲ್ಲ ಅಂತ ಹೇಳಿದ್ರೆ ನಾವು ಮಧ್ಯಾಹ್ನ ಪೇಂಟ್ ಮಾಡಿದ್ರೆ ಮರುದಿನಕ್ಕೆ ನಿಲ್ಬೇಕು, ಅಷ್ಟು ರಿಸ್ಕ್ ಉಂಟು. ಈಗ ನಮಗೆ ರಿಸ್ಕ್ ಅಂತ ಹೇಳಿದ್ರೆ 2 ಗಂಟೆಗೆ ಹೊಡೆದದು ಡ್ರೈ ಆಗುದು 3 ಗಂಟೆ ರಾತ್ರಿ. ನಾವು 3 ಗಂಟೆಗೆ ಎದ್ದು ಆರ್ಟ್, ಈ ನಿದ್ದೆ ಕಣ್ಣಲ್ಲಿ ಆರ್ಟ್ ಮಾಡಿ ಎಷ್ಟು ಆರ್ಟ್ ಮಾಡ್ಬೋದು, ಮರುದಿನ ಬೆಳಿಗ್ಗೆ ಆವಾಗ 9 ಗಂಟೆ ರೆಡಿ ಆಗಬೇಕು. ಅದು ಡ್ರೈ ಆದ್ರೆ ಆಯ್ತು, ಇಲ್ಲಾದ್ರೆ ಇಲ್ಲ. ಈಗ ಆಸ್ಪಾಲ ಬಂತಲ್ವಾ, ಆಸ್ಪಾಲ ಬಂದು ಈಗ ನಾವು ಹೇಳಿದ ಹಾಗೆ 2 ಮಿನಿಟ್ ಅಲ್ಲಿ ಡ್ರೈ ಆಗ್ತದಲ್ಲ, ಹಾಗೆ ಸ್ಪೀಡ್ ವರ್ಕ್ ಎಲ್ಲ ಸ್ಪೀಡ್ ಆಗ್ತದೆ. ಈಗ ವರ್ಕ್ ಎಲ್ಲ ಫಾಸ್ಟ್ ಆಗುತ್ತೆ. ಈ ಹಿಂದೆ ತುಂಬಾ ಕಷ್ಟ ಇತ್ತು ಅಲ್ವಾ ಸರ್? ನಿಜವಾದ್ಲತೆ ಕೆಲವರ ಜೀವಗೊಂಡತೆ ಅವು ಬೇಗ ನುಂಗುಜಿ, ಅಂದ್ರೆ ಸ್ಕಿನ್ ಡಿಫರೆಂಟ್, ಅದು ಹೀಟ್ ಅವು ನುಂಗುಜಿ. ಕೆಲವರು ಬೊಲ್ದ ಮಂಜಾಲ ಹಾಕಿ ರಪ್ಪ ನುಂಗು, ಕೆಲವರು ನುಂಗುಜಿ ಅಂಚದಪ್ಪು ನಾವು ನುಂಗಿಜಿರ್ ಮಾತ್ರ ಬಾರಿ ಭಂಗ. ಅವು ಕಾಣದ ಬರ್ತು ಮಂತ ನೋಡತ್ತೆ ದುಂಬು ಮೆಲ್ಟ್ ಹಾಕೊಂಡು ರಾತ್ರಿ ದುಂಬ ಎಂಗ್ ರಾತ್ರಿ ದುಂಬ ಹಾಕ್ಪನಾಗ ಅವನ ದು ಹಾಕೊಂಡು ದಮಂಡ ಕೋಲ್ಡ್ ಉಪ್ಪುಡು ಒಂದು ಮಿನಿಟ್ ಫ್ಯಾನ್ ತಗೊಳ್ಳಿಟ್ಟು ದು ಹಾಕೊಂಡು. ಕರೆಕ್ಟ್. ಎಸ್ ಸರ್ ಮಸ್ತ್ ಕಾಲ್ ಬರೋದು. ಸೊ ಅಂಚನೆ ಸಮಯಲ ಬಾರಿ ಕಮ್ಮಿ ಉಂಡು ಪಾತಿರೋಡು. ಸೊ ಅಂಚನೆ ಕುಡಂಜಿ ಕಾಲರ್ ಉಳ್ಳೇರು ಲಾಸ್ಟ್ ಕಾಲರ್ ಏನ್ ದೆತ್ತುನ. ಹಲೋ ಸರ್ ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ನಾನು ಆಶಾಲತಾ ಅಂತೇಳಿ ಪುತ್ತೂರು ಮಠದರ್ಕೆಯಿಂದ ಮಾತಾಡುದು. ಪುತ್ತೂರಿಂದ ಆಶಾಲತಾ ಅವರು. ನಮಸ್ತೆ ಮೇಡಮ್, ನಮಸ್ತೆ. ಮಾತಾಡಿ ಮೇಡಮ್, ಮಾತಾಡಿ. ಆಶಾಲತಾ ಅವರು, ಅವನು ನಮ್ಮ ಮನೆ ಹುಡುಗ ತಾರನಾಥ ಆಚಾರ್ಯ. ಹಾಗೆ ನಾವು ಫೋನ್ ಮಾಡಿ ಅವರ ಮನೆಯಲ್ಲಿ ಕಲ್ತದಲ್ಲ. ಹಲೋ, ಹೌದು, ಅವರು ನಮ್ಮ ಯಜಮಾನ್ರು ಹೇಳಿಕೊಟ್ಟದ್ದು. ಓಕೆ, ಅದ್ಭುತ. ಹೇಳಿ ಮೇಡಮ್, ಅವನ ಚಿತ್ರ ಎಲ್ಲ ತುಂಬಾ ಚಂದ ಆಗ್ತದೆ, ಮೊದ್ಲಿಂದೆಲ್ಲ ಮಾಡ್ತಾ ಇದ್ದೆ ಇಲ್ಲಿ. ಓಕೆ, ಏನ್ ಹೇಳ್ತೀರಾ ಮೇಡಮ್? ತಮ್ಮ ಒಂದು ಹುಡುಗ, ಮನೆಯ ಹುಡುಗ ಇದೀಗ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲೇ ಬೆಳೆದಾಗ ಹಾಗೆ. ಎಸ್ ಏನ್ ಹೇಳ್ತೀರಾ ಹುಡುಗನ ಒಂದು ಸಾಧನೆಗೆ? ಏನ್ ಹೇಳ್ತೀರಾ? ಅವನು ಹೀಗೆ ತುಂಬಾ ಲೈಫ್ ಅಲ್ಲಿ ತುಂಬಾ ಮುಂದೆ ಹೋಗ್ಬೇಕು ಅಂತ ಆಸೆಪಡ್ತೇವೆ ನಾವು ಅಲ್ವಾ? ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಅನೇಕ ಕರೆಗಳು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾಗಳು ಕೂಡ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂಡ್ ಪ್ರಶಂಸೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದೇ ಸಮಯದ ಅಭಾವ ಕೂಡ ಅಷ್ಟೇ ಇದೆ. ಅಂಡ್ ಖುಷಿಯ ವಿಚಾರ, ಈ ಬಾರಿಯ ಮಂಗಳೂರು ದಸರಾ ಏನಿದೆ ಸಂಭ್ರಮ ಸಡಗರದಿಂದ ಆಗಿದೆ. ಕೋವಿಡ್ ಇದೆ ಅಂತ ಹೇಳಿದ್ರು ಕೂಡ ಇದರ ಭೀತಿ ಆತಂಕದ ನಡುವೆ ಕೂಡ ಅಚ್ಚುಕಟ್ಟಾಗಿ ನಿಯಮಬದ್ಧವಾಗಿ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಮಂಗಳೂರು ದಸರಾ ಆಗಿದೆ. ಅದೇ ರೀತಿ ಅಷ್ಟೇ ಶಿಸ್ತಿನಿಂದ ಮಂಗಳೂರಿನ ಹುಲಿವೇಷ ತಂಡದ ಪ್ರತಿಯೊಬ್ಬ ಸದಸ್ಯರು ಕೂಡ, ಹುಲಿವೇಷ ತಂಡದ ಎಲ್ಲರೂ ಕೂಡ ಈ ಒಂದು ಸಂಭ್ರಮ ಸಡಗರ ಅಚ್ಚುಕಟ್ಟಾಗಿ ನಡೀಬೇಕು ಅಂತ ಹೇಳಿದ್ರೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಶಿವ ಫ್ರೆಂಡ್ಸ್ ಬರ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರಣ, ಈ ಒಂದು ಹುಲಿವೇಷ ತಂಡದ ಹುಲಿವೇಷಧಾರಿಯ ಒಬ್ಬ ಹುಲಿವೇಷದ ಹೊಟ್ಟೆಯಲ್ಲಿ ಶ್ರೀ ಬಿ ಜನಾರ್ದನ ಪೂಜಾರಿ ಅವರ ಅದ್ಭುತವಾಗಿರುವಂತಹ ಚಿತ್ರವನ್ನ
ಕಲಾವಿದರೊಬ್ರು ಬಿಡಿಸಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ವೈರಲ್ ಆಗ್ತಾ ಇತ್ತು, ಅನೇಕ ಜನರು ಪ್ರಶಂಸೆ ಮಾತುಗಳನ್ನ ಆಡ್ತಾ ಇದ್ರು. ಎಸ್, ಆ ಕಲಾವಿದ ನಮ್ಮ ಜೊತೆ ನಮ್ಮ ಕುಡ್ಲ ವಾಹಿನಿಯಲ್ಲಿದ್ದಾರೆ. ಒಂದು ಕಲಾವಿದನಿಗೆ ಒಂದು ಬೆಸ್ಟ್ ವಿಶಸ್, ಅದೇ ರೀತಿ ಆ ಒಂದು ತಂಡದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸೊ ಈ ಒಂದು ತಂಡಕ್ಕೂ ಕೂಡ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಾವು ಮಾಡಿದ್ವಿ. ಸೊ ಅದೇ ರೀತಿ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಕೊನೆಯದಾಗಿ ಸರ್, ತಾರನಾಥ ಆಚಾರ್ಯ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನನಗೆ ಈ ನಮ್ಮ ಕುಡ್ಲ ಚಾನಲ್ನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಕೊಟ್ಟದಂತ ಶಿವಫ್ರೆಂಡ್ಸ್ ಇವರಿಗೂ, ಯಾಕೆ ನನ್ನ ಈ ಇಷ್ಟು ವೈರಲ್ ಮಾಡಿದ ಎಲ್ಲ ಇವರ ಕ್ಲಬ್ನ ಮುಖಾಂತರ ನಾನು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಕೊನೆಯದಾಗಿ ಸರ್ ದಾದಾ ಬನ್ಪರ್ ಸರ್, ಈ ಸಂದರ್ಭ ದಮಂಡ ಎಂಗ್ಲ ಬೇರೆ ದಾದ ಎಂಗ್ಲ ಪುದರ್ಲ ಬೈದ್ರಿ ಬಾರಿ ಬರುದ ಮಾತಾರೆ ನಾರು ಇರೇನ್ ಪುಗರು ಇರ ಹರೇನ್ ಪುಗರು ದಮಂಡ ಅರ್ನದ ಬತ್ತಿನೇಟ ಎಂಗ್ಲಲು ಅಂಚ ಎಂಗ್ಲ ಮಂತಿನ ಪೂರ ಜನಕ್ಲೆಗ್ಲ ಎಂಗ್ಲ ಅಭಿನಂದನ ಅಂಚನೆ ಮಸ್ತ್ ಬಂಡ ನಿಕ್ಲೆ ನಮ್ಮ ಪುಡದಕ್ಲ ಆತ್ನ ಎಕ್ತೆ ಎಂಗ್ಲ ಬತ್ತ ಮುಲ್ಪ ಲೇತದೆ ಎಂಗ್ಲ ವೇದಿಕೆ ಮಂತ ಕೊಡ್ತಾರೆ ಅಂಚನೆ ಮಸ್ತ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೊ ಮಚ್. ಪೂರ ಜನಕ್ಲೆಗ್ಲ ಪೂರ ಆತ ಎಂಗ್ಲ ಏರ್ ಪೂರ ಸಪೋರ್ಟ್ ಮಾಡ್ತೀರಿ ಅಕ್ಲೆ ಪೂರ ಮಸ್ತ್ ಥ್ಯಾಂಕ್ಸ್. ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ಜನನಾಯಕ ಜನಾರ್ದನ ಪೂಜಾರ್ಲೆನ ಒಂಜಿ ಬಾರಿ ಪೊರ್ಲುದ ಚಿತ್ರನ ಪಿಲ್ತೆ ಹೆಸರ ಬಂಜಿಡ್ ಬುಡ್ಪಾಯರ್ ಮತ್ತೆ ಒಂದು ದಯಪಂಡ ಆರ್ ಬೋರ್ಡ್ ಅತೆ ದಯಪಂಡ 100% ಅರೆ ನೈಕೆ ಮಿತ್ ಅಲ್ಪರದೆ ಮೆರವಣಿಗೆ ಇರಲೆ ತಮತಿಲ್ಲ. ಕರೆಕ್ಟ್ ಅದೇ ಬಾರಿ ಪೊರ್ಲುದ ಮೆರವಣಿಗೆ ಇತ್ತು ಪಲ್ಲಕ ಒಂದ್ಸಲ ಪ್ಲೇ ಮನ್ಪೋಲಿ ಅನ್ಕೇನೋದಿಲ್ಲ ಎಂಕಲ ಟೆಕ್ನಿಕಲ್ ಟೀಮ್ಡ್ ಬಾರಿ ಪೊರ್ಲುದ ಒಂಜಿ ಮೆರವಣಿಗೆ ಇತ್ತು ಜನಾರ್ದನ ಪೂಜಾರ್ಲೆನ ಚಿತ್ರ ಬುಡ್ಪಾಯಿನ ಪಿಲಿವೇಷಧಾರಿನ ಲೆತ್ತಂಬರ್ಪಂಚಿನ ಮೆರವಣಿಗೆ ಹೊರತು ಮುಂದುವತ್ತೆ ಸರ್ ಇರ್ಪನ್ನಿ ನಂಚಿನ ಓಕೆ ಎಂಕ್ಲ ಅವೇ ತಗೊಂಡಿತ್ತ ಯಪ್ಪಲ ಪಿಲಿತ ಬಂಜಿಡ್ ಪಿಲಿತ ಚಿತ್ರ ಬಡ್ತಿನ ಪಿಲಿನ ಮಸ್ತ್ ಹೈಲೈಟ್ ಮಂತದ ಪೇರು ಬಟ್ ನಿಕಲ ಒಂಜಿ ತಂಡಡ್ ಈ ಅರಗಂಜಿ ಆರ ದಸರಾ ಮಹೋತ್ಸವದ ಆರು ಮಲ್ಲ ರೂವಾರಿ ಆಯ್ತಾ ದಯಪಂಡ ದಯಪಂಡ ಅರೆ ನಾ ಅತ್ತೆ ಇಂಕ್ಲ ಗೌರವ ಕೊಡುತ್ತೆ ಇಂಕ್ಲ ಅರೆ ಲೆತ್ತ ಬತ್ತಿಲ್ಲ. ಕರೆಕ್ಟ್ ಆಯ್ತೆ ಒಂಜಿ ಪಲ್ಲಕ್ಕಿ ಹಿಡ್ದ ಬತ್ತಿಲ್ಲ ಪಲ್ಲಕ್ಕಿ ಲೆತ್ತ ಬತ್ತಿಲ್ಲ ಅವೆ ಅಲ್ಪಡ್ದು ನಮ್ಮ ಕುದ್ರೋಳಿದ ದ್ವಾರ ಅತೆ ದ್ವಾರ ಹಿಡ್ದು ಎಡೆಮುಟ್ಟಲ್ಲ ಅಡೆಮುಂಚಿ ಬರ್ಪಿಲಕ ಮಲ್ದಾರ್ ಬತ್ಲಾಕ. ಎಸ್ ಇದು ಶ್ರೀ ಬಿ ಜನಾರ್ದನ ಪೂಜಾರಿ ಅವರಿಗೆ ಜನನಾಯಕ, ಅದೇ ರೀತಿ ಕೇಂದ್ರದ ಮಾಜಿ ಸಚಿವರು, ನಿಷ್ಕಳಂಕವಾಗಿರುವಂತಹ ಕಪ್ಪು ಚುಕ್ಕೆ ಇಲ್ಲದಂತಹ ಪ್ರಾಮಾಣಿಕವಾಗಿರುವಂತಹ ಪರಿಶ್ರಮದಿಂದ ಶ್ರದ್ಧೆಯಿಂದ ತನ್ನ ರಾಜಕೀಯ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದಂತಹ ಜನಾರ್ದನ ಪೂಜಾರಿ ಅವರಿಗೆ ಒಂದು ಗೌರವವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿವ ಫ್ರೆಂಡ್ಸ್ ಬರ್ಕೆ ಅವರು ಒಂದು ಅದ್ಭುತವಾಗಿರುವಂತಹ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ನವರಾತ್ರಿ ಅಂತ ಬಂದಾಗ ಹುಲಿಯ ವಿಚಾರ ಬರುತ್ತೆ, ದುರ್ಗೆಯ ವಾಹನ ಹುಲಿ ಅನ್ನುವಂಥದ್ದು. ಅದೇ ರೀತಿ ಹುಲಿಯ ಹೊಟ್ಟೆಯಲ್ಲಿ ಅದ್ಭುತವಾಗಿರುವಂತಹ ಜನಾರ್ದನ ಪೂಜಾರಿ ಅವರ ಚಿತ್ರವನ್ನ ಬಿಡಿಸಿದ್ದಾರೆ. ಈ ಚಿತ್ರವನ್ನ ಬಿಡಿಸಿದಂತಹ ಒಂದು ಅದ್ಭುತವಾಗಿರುವಂತಹ ತಂಡ ಶಿವ ಫ್ರೆಂಡ್ಸ್ ಬರ್ಕೆ, ಅದೇ ರೀತಿ ಅದ್ಭುತವಾಗಿರುವಂತಹ ಕಲಾವಿದ ತಾರನಾಥ ಆಚಾರ್ಯ ಇಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಒಂದು ಒಳ್ಳೆಯ ಹಾರೈಕೆಗಳು ಪ್ರೋತ್ಸಾಹಗಳು ಸಿಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ. ಎಸ್ ಸರ್, ಇನ್ನೊಬ್ಬರು ಅಂತ ಹೇಳಿದ್ರೆ ನನಗೆ ಬೆಳಿಗ್ಗೆ ಕರೆ ಮಾಡಿದ್ರು ನನ್ನ ಸ್ನೇಹಿತರು ರಾಘವೇಂದ್ರ ಪ್ರಸಾದ್ ಅಂತ ಹೇಳಿ. ಅವ್ರು ಹೇಳಿದ್ರು ಹೀಗೆ ಸಂಜೆ ಒಂದು ಇದು ಕೊಡ್ಬೇಕು ನಮ್ಮ ಕುಡ್ಲ ಚಾನಲ್. ನನಗೆ ನಾನು ಮಾಧ್ಯಮ ಇದ್ರು ಮಾತಾಡೋದೇ ಕಡಿಮೆ, ಮಾತಾಡ್ಲಿಕ್ಕೆ ಅಷ್ಟು ಬರೋದಿಲ್ಲ. ಎಂತೆಲ್ಲ ನೀನ್ ಬಂದು ಕೊಡ್ಲೇಬೇಕು, ಇಷ್ಟು ನೀನು ಇಷ್ಟೆಲ್ಲ ವೈರ್ ಮಾಡಿ ನಮಗೆ ನೀವು ಇದಾಗ್ಲೇಬೇಕು ಅಂತ ಹೇಳಿ ಮತ್ತೆ ಅವರ ಹಠ ಹಿಡ್ದು ಸರಿ ಓಕೆ ಹಾಗೆ ಹೇಳಿ ಮತ್ತೆ ನನ್ನ ಎಲ್ಲ ಫ್ರೆಂಡ್ಸ್ ನವರಿದ್ದಾರೆ, ಕಲಾಂಜಲಿ ಕ್ರಿಯೇಷನ್ ಅವ್ರಲ್ಲಿ ಇದ್ದವರೆಲ್ಲ ಮೆಂಬರ್ಸ್ನವರು ಅವರೆಲ್ಲ ಸಪೋರ್ಟ್ ಇದು ಮಾಡಿದ ನಾನು ಅವ್ರ ಜೊತೆ. ರೈಟ್ ಸರ್ ನಿಜವಾಗ್ಲೂ ಇದಕ್ಕೆ ಹೇಳುವಂಥದ್ದು ಒಳ್ಳೆಯ ಗೆಳೆಯರ ಬಳಗ ಬೇಕು ಅನ್ನುವಂಥದ್ದು. ರಾಜೇಶ್ ಅವರಿಗೂ ಕೂಡ ಒಳ್ಳೆಯ ಗೆಳೆಯರ ಬಳಗ ಇದೆ, ತಮಗೂ ಕೂಡ ಇದೆ. ಅಂಡ್ ಒಳ್ಳೇದಾಗುತ್ತೆ ಯಾವತ್ತು ಕೂಡ. ಅಂಡ್ ಒಳ್ಳೇದಾಗ್ಲಿ ಸರ್, ಇನ್ನಷ್ಟು ತಮ್ಮ ಒಂದು ಕಲಾ ಚಾತುರ್ಯ ಏನಿದೆ ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ, ಒಳ್ಳೆಯ ಪ್ರೋತ್ಸಾಹ ಸಿಗ್ಲಿ, ಮತ್ತಷ್ಟು ತಮ್ಮ ಕಲೆಯನ್ನು ಗುರುತಿಸುವಂತಾಗ್ಲಿ ಅಂತ ನನ್ನ ಆಶಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಬರ್ಕೆ ಇರೇಗ್ಲ ಈ ಒಂಜಿ ಕಲಾವಿದನ ಒಂಜಿ ಬಾರಿ ಈರ್ ಪನೊಂದುಲರ ಅರೆಡ್ದು ಎಂಕ್ಲಿಗೆ ಖುಷಿ ಅಂಡ್ ಬಂದು ಯಾರು ಪನೊಂದ್ರೆ ಇರೋದು ಖುಷಿ ಅಂಡ್ ಅಂಡ್ ನಿಕಲ ಒಂಜಿ ಎಡ್ಡ ನಯತೆ ಸರಳತೆ ತೂಪೌಂಡು. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಎಸ್ ವೀಕ್ಷಕರು, ಇದು ಶಿವ ಫ್ರೆಂಡ್ಸ್ ಬರ್ಕೆ ಅಧ್ಯಕ್ಷರು, ಅದೇ ರೀತಿ ಅದ್ಭುತವಾಗಿರುವಂತಹ ಕಲಾವಿದ ತಾರನಾಥ ಆಚಾರ್ಯ ಇಬ್ಬರ ಜೊತೆ ಮಾತುಕತೆ ನಾನು ಇವತ್ತು ಮಾಡಿದ್ದೇನೆ. ಅಂದ್ರೆ ಜನಾರ್ದನ ಪೂಜಾರಿ ಅವರ ಒಂದು ಅದ್ಭುತವಾಗಿರುವಂತಹ ಚಿತ್ರವನ್ನ ಹುಲಿ ವೇಷಧಾರಿಯ ಹೊಟ್ಟೆಯಲ್ಲಿ ಬಿಡಿಸಿದಂತಹ ಶಿವ ಫ್ರೆಂಡ್ಸ್ ಬರ್ಕೆಯ ಅಧ್ಯಕ್ಷರು, ಅದೇ ರೀತಿ ಈ ಒಂದು ಶಿವ ಫ್ರೆಂಡ್ಸ್ ಬರ್ಕೆಯ ಗೌರವಾಧ್ಯಕ್ಷರು ಕೂಡ ಉಮನಾಥ್ ಶೆಟ್ಟಿಗರ್ ಅವರು ಕೂಡ, ಅವರಿಗೆ ಕೂಡ ಧನ್ಯವಾದಗಳು ಸರ್. ಈ ಒಂದು ಅದ್ಭುತವಾಗಿರುವಂತಹ ಒಂದು ದಸರಾ ವೈಭವ ಏನಿದೆ, ಸಂಭ್ರಮ ಸಡಗರ ಏನಿದೆ, ಈ ಸಂಭ್ರಮದಲ್ಲಿ ಶಿವ ಫ್ರೆಂಡ್ಸ್ ಬರ್ಕೆ ಏನಿದೆ, ಈ ಹುಲಿವೇಷಧಾರಿಯ ಹೊಟ್ಟೆಯಲ್ಲಿ ಅದ್ಭುತವಾಗಿರುವಂತಹ ಜನಾರ್ದನ ಪೂಜಾರಿ ಅವರ ಜನನಾಯಕನ ಚಿತ್ರವನ್ನ ಬಿಡಿಸಿದ್ದೀರಾ.
ಖುಷಿಯ ವಿಚಾರ. ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಉಮನಾಥ್ ಶೆಟ್ಟಿಗರ್ ಅವರಿಗೆ ಕೂಡ, ಗೌರವಾಧ್ಯಕ್ಷರಿಗೆ ಕೂಡ, ಅಂಡ್ ತಾರನಾಥ್ ಆಚಾರ್ಯ ಅವರು, ಅದೇ ರೀತಿ ಬರ್ಕೆ ರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.